ವಾರಣವದನ ತ್ರೈಲೋಕ್ಯ ಸುಮೋಹನ ವಾರಣವದನ ವಾರಣಾಸ್ಯ ವರದಾಯಕ ಸನ್ನುತ ನಾರದಾದಿ ಮುನಿ ವಂದಿತ ಪದಯುಗ ವಾರಣ ವದನ ನಮಸ್ಕಾರ ವೀಕ್ಷಕರೇ, BSNL ಬಲ್ಲಿರನೆ ಕಾರ್ಯಕ್ರಮಕ್ಕೆ ಯಕ್ಷಗಾನದ ಎಲ್ಲ ಅಭಿಮಾನಿ ವೀಕ್ಷಕರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಪ್ರಿಯ ವೀಕ್ಷಕರೇ, ಕರಾವಳಿ ಕರ್ನಾಟಕದ ಶ್ರೀಮಂತ ಕಲೆಯಾದ ಯಕ್ಷಗಾನಕ್ಕೆ ಕೆರೆಮನೆ ಕುಟುಂಬದ ಕೊಡುಗೆ ಬಹಳಷ್ಟು ಮಹತ್ವದ್ದು. ಕೆರೆಮನೆ ಶಿವರಾಮ ಹೆಗಡೆಯವರಿಂದ ಪ್ರಾರಂಭವಾದಂತಹ ಕೆರೆಮನೆ ಕುಟುಂಬ ಯಕ್ಷಗಾನಕ್ಕೆ ಸಂಬಂಧಪಟ್ಟಂತೆ ಹೇಳುವುದಾದರೆ, ನಂತರ ದಿನಗಳಲ್ಲಿ ಶಂಭು ಹೆಗಡೆಯವರ ನಂತರ ದಿನಗಳಲ್ಲಿ ಶಂಭು ಹೆಗಡೆಯವರ ಉತ್ತರಾಧಿಕಾರಿ ಶಿವಾನಂದ ಹೆಗಡೆಯವರು. ಈ ಕುಟುಂಬ ಬಹಳಷ್ಟು ದೊಡ್ಡ ಕೊಡುಗೆಯನ್ನು ಯಕ್ಷಗಾನ ಕ್ಷೇತ್ರಕ್ಕೆ ನೀಡಿದೆ. ಅದನ್ನು ದಕ್ಷಿಣೋತ್ತರ ಕನ್ನಡ ಜಿಲ್ಲೆಗಳ ಯಕ್ಷಗಾನದ ಅಭಿಮಾನಿಗಳು ಮಾತ್ರ ಅಲ್ಲ, ಇಡೀ ಕರ್ನಾಟಕ ರಾಜ್ಯದ ಅಲ್ಲ, ಇಡೀ ದೇಶದ, ಅದಕ್ಕೂ ಮುಂದೆ ಹೋಗುವುದಾದರೆ ಇಡೀ ಪ್ರಪಂಚದ ಯಕ್ಷಗಾನ ರಂಗದ ಅಭಿಮಾನಿಗಳು ಅವರ ಕೊಡುಗೆಯನ್ನು ನೋಡಿದ್ದಾರೆ. ಇವತ್ತು ಕೆರೆಮನೆ ಕುಟುಂಬದ ಮೂರನೆಯ ತಲೆಮಾರಿನ ಕುಡಿ ಎನಿಸಿಕೊಂಡಂಥ ಶಿವಾನಂದ ಹೆಗಡೆಯವರು ನಮ್ಮೊಂದಿಗಿದ್ದಾರೆ. ನಮಸ್ಕಾರ ಶಿವಾನಂದ ಹೆಗಡೆಯವರು. ನಮಸ್ಕಾರ. ಅತ್ಯಂತ ಸಂತೋಷದ ವಿಚಾರ ಅಂತ ಹೇಳಿದರೆ, ಈ ವೇದಿಕೆಯಲ್ಲಿ ಕೆರೆಮನೆ ಶಂಭು ಹೆಗಡೆಯವರನ್ನು ಸಂದರ್ಶಿಸುವಂತಹ ಒಂದು ಅವಕಾಶ ನನಗೆ ಒದಗಿತ್ತು. ಇವತ್ತು ಇನ್ನೂ ಹೆಚ್ಚಿನ ಸಂತೋಷದಿಂದ ಅವರ ಪುತ್ರರಾದ ನಿಮ್ಮನ್ನು ನಾನು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಯಕ್ಷಗಾನ ಅಭಿಮಾನಿಗಳ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮಸ್ಕಾರ. ಈಗ ಶಂಭು ಹೆಗಡೆಯವರಂತಹ ಮಹಾನ್ ಕಲಾವಿದರ ಪುತ್ರರು ನೀವು. ನಿಮ್ಮ ಬಾಲ್ಯ ಜೀವನ, ಒಬ್ಬ ಯಕ್ಷಗಾನ ಕಲಾವಿದನ ಮಗನಾಗಿ ಯಕ್ಷಗಾನ ಹಿನ್ನೆಲೆಯುಳ್ಳಂತಹ ಒಂದು ಕುಟುಂಬದಿಂದ ಬಂದವರಾದ ನಿಮ್ಮ ಬಾಲ್ಯ ಜೀವನದ ಬಗ್ಗೆ ನಮ್ಮ ವೀಕ್ಷಕರಿಗೆ ತಾವು ತಿಳಿಸಿಕೊಡಬೇಕು. ಬಾಲ್ಯದಲ್ಲಿ ನಾನು ಅಂದರೆ ಸುಮಾರು 12 ವರ್ಷಕ್ಕೆ ಯಕ್ಷಗಾನವನ್ನು ಆರಂಭಿಸಿದ್ದೇನೆ. ಶಿಕ್ಷಣಕ್ಕಾಗಿ ನಮ್ಮ ಮನೆಯಲ್ಲಿ ಒತ್ತಾಯ ಇತ್ತು, ಶಿಕ್ಷಣ ಚೆನ್ನಾಗಿ ಪಡೆಯಲಿ, ಮತ್ತು ಯಕ್ಷಗಾನದ ದಟ್ಟ ವಾತಾವರಣ ಅಲ್ಲಿದ್ದರೂ ಅದಕ್ಕೆ ಬರುವುದು ಬೇಡ ಎನ್ನುವಂಥ ಒಂದು ಅಭಿಪ್ರಾಯ ಎಲ್ಲರದ್ದು ಇತ್ತು, ಅಜ್ಜನವ್ರದ್ದು, ತಂದೆಯವ್ರದ್ದು ಎಲ್ಲ. ಯಾಕಿರ್ಬೋದು? ಯಾಕೆಂದರೆ ಅದರ ಕಠಿಣವಾದಂಥ ಒಂದು ಬದುಕಿನ ರೀತಿ, ಇದಕ್ಕೆ ಮುಂದೆ ಭವಿಷ್ಯ ಬಹಳ ಕಷ್ಟ ಎನ್ನುವಂಥದ್ದು ಎಲ್ಲರ ಅಭಿಪ್ರಾಯ ಇತ್ತು. ನಾನು ಶಿಕ್ಷಣವನ್ನು ಪೂರೈಸಿದೆ, ಮಧ್ಯ ನಾನು ಯಕ್ಷಗಾನಕ್ಕೂ ಹೋಗ್ತಾ ಇದ್ದೆ. 73ರಲ್ಲಿ ನಮ್ಮ ಮೇಳವನ್ನು ತಂದೆಯವರು ಪುನಃ ಸಂಘಟನೆ ಮಾಡಿದಾಗ, 34ರಲ್ಲಿ ಅಜ್ಜನವರಿಂದ ಪ್ರಾರಂಭ ಆಗಿ ಸುಮಾರು 58ರಲ್ಲಿ ಅದು ಹೆಚ್ಚು ಕಡಿಮೆ ತನ್ನ ರಭಸವನ್ನು ಕಳೆದುಕೊಂಡು, ತಂದೆಯವರದ್ದೇ ಆದ ಮಾತು, ವ್ಯಾವಸಾಯಿಕ ರಭಸವನ್ನು ಕಳೆದುಕೊಂಡಾಗ ನಿರಂತರತೆ ಹಾಗೆ ಮುಂದುವರಿತಿತ್ತು. ಆಮೇಲೆ 73ರಲ್ಲಿ ಅವರ ಪುನಃ ಸಂಘಟನೆ ಆಯಿತು. ಅದಕ್ಕಿಂತ ಮೊದಲು ಸಾಲಿಗ್ರಾಮ ಮೇಳದಲ್ಲಿ ನಮ್ಮ ಮನೆ ಎಲ್ಲ ಕಲಾವಿದರು ದುಡಿತಾ ಇದ್ದ ಸಂದರ್ಭ. ಆಗ ಪ್ರಸಿದ್ಧವಾದಂಥ ಎಲ್ಲ ಪ್ರದರ್ಶನವನ್ನು ನೋಡುವುದಕ್ಕೆ ನಾವು ಹೋಗ್ತಾ ಇದ್ವಿ. ಸಾಲಿಗ್ರಾಮ ಮೇಳದ ಒಂದು ಉಚ್ಚರಾಯ ಸ್ಥಿತಿ. ಹೌದು, ಭೀಷ್ಮ ವಿಜಯ ಇರ್ಬೋದು, ಸತಿ ಸುಶೀಲೆ ಇರ್ಬೋದು. ಆಗ ತಂದೆಯವರ ದುರ್ಜಯನ ಪಾತ್ರವನ್ನು ನೋಡಿ, ಕಕ್ಕ ಅಂದರೆ ಚಿಕ್ಕಪ್ಪನವರ ಸುಶೀಲೆ ಪಾತ್ರ ಎಲ್ಲ ನೋಡಿ ರೋಮಾಂಚನಗೊಳ್ಳುವಂಥ ಗಜಾನನ ಹೆಗಡೆ. ಹೌದು. ಹಾಗೆ ಬಾಲ್ಯದಲ್ಲಿ ಯಕ್ಷಗಾನವೇ ನಮ್ಮ ಸುತ್ತಮುತ್ತಲು ಇರುವಂತಹ, ಆಗಾಗ ಸ್ನೇಹಿತರೊಟ್ಟಿಗೆ ತಾಳ್ಮದ್ಲೆಯಲ್ಲಿ ಅರ್ಥ ಹೇಳೋದು.
ಹಾಗೆ ಶಿಕ್ಷಣವನ್ನು ಮುಂದುವರಿಸ್ಕೊಂಡು ಹೋಗಿ ಎಲ್ಲಿವರೆಗೆ ಕಲ್ತ್ರಿ ನೀವು? ನಾನು BA ವರೆಗೆ ಮಾಡಿದೆ ಅಲ್ಲಿ ಹೊನ್ನಾವರದಲ್ಲಿ. ಆಮೇಲೆ ನಾನು BA ಮುಗಿದ ತಕ್ಷಣ ಕಾನೂನು ಓದುವುದಕ್ಕೆ ಮಂಗಳೂರಿಗೆ ಬಂದೆ 1 ವರ್ಷ. ಆದರೆ ಯಾಕೆಂದರೆ ನನಗೆ ಭಾಳ ಹೊಯ್ದಾಟ ಇತ್ತು, ಏನು ಮಾಡಬೇಕು, ಯಾಕೆಂದರೆ ತಂದೆಯವರು ಇದು ಬೇಡವೇ ಬೇಡ ಅಂತ ಇದು ಮಾಡ್ತಾಯಿದ್ರು. ಆಗಾಗ ಮೇಳಕ್ಕೆ ಬರೋದು, ಮೇಳಕ್ಕೆ ಬಂದು 1 ತಿಂಗಳ ಇದ್ದಾಗ ನೀನು ಮನೆ ಕಡೆಗೆ ಹೋಗು, ಅಜ್ಜನವರು ಇದ್ದಾರೆ ಅಂತ ಅವ್ರು ಕಳಿಸೋದು, ನಾನು ಬೇಜಾರು ಮಾಡ್ಕೊಂಡು ಮನೆಗೆ ಹೋಗೋದು, ಹೀಗೆ ನಡೆದಿತ್ತು. ಆದರೆ ಯಾವಾಗ ನಾನು BA ಮುಗಿದು ನಾನು ಇಲ್ಲಿ ಬಂದು ಲಾ ಮಾಡಲಿಕ್ಕೆ, ಈಗ ಮೇಳ ಮುಕ್ತಾಯದ ಹಂತದಲ್ಲಿತ್ತು, ಇಡಗುಂಜಿ ಮೇಳ 85 ಸುಮಾರು 84-85. ಆಗ ಮೇಳಕ್ಕೆ ನನ್ನ ಅವಶ್ಯಕತೆ ಇದೆ ಎನ್ನುವಂಥ ಸೂಚನೆ ನನಗೆ ಸಿಕ್ತು. ಹಾಗಾಗಿ ನಾನು ಇದನ್ನು ಇಲ್ಲಿಗೆ ಕೈ ಬಿಟ್ಟು 1 ವರ್ಷ ನಾನು ಇಲ್ಲಿ ಧರ್ಮಸ್ಥಳ ಲಾ ಕಾಲೇಜಲ್ಲಿ SDM ಲಾ ಕಾಲೇಜಲ್ಲಿ, ಹೀಗೆ ಅಲ್ಲಿಗೆ ನಾನು ಮೇಳಕ್ಕೆ ಬಂದು 1 ವರ್ಷ, ಕೊನೆಯ ವರ್ಷ ತಿರುಗಾಟ, ಮೇಳದ ಸಂಪೂರ್ಣ ಆರ್ಥಿಕ ವ್ಯವಹಾರ, ಮಧ್ಯದಲ್ಲಿ ವೇಷ ಮಾಡೋದು. ಅದಕ್ಕಿಂತ ಮೊದಲು ಕೂಡ ನೀವು ಯಕ್ಷಗಾನದಲ್ಲಿ ವೇಷ ಮಾಡ್ತಾ ಇದ್ರಿ. 12ನೇ ವರ್ಷಕ್ಕೆ 12ನೇ ವಯಸ್ಸಿಗೆ ಶುರು ಮಾಡಿದೆ. ಅದರಲ್ಲಿ ಬೆಳೆದು ಬಂದ ರೀತಿಯನ್ನು ಹೇಳಿ. ಅಲ್ಲಿ ನಮ್ಮ ಹಳ್ಳಿಯಲ್ಲೆಲ್ಲ ಕೆಲವು ಸಂಘಟನೆಗಳಿದ್ದು, ನಮ್ಮ ಮೇಳದಲ್ಲಿ ನನಗೆ ನನ್ನ ಚಿಕ್ಕಪ್ಪ ಮೊಟ್ಟ ಮೊದಲು ಗಜಾನನ ಹೆಗಡೆಯವರು ಅರ್ಥವನ್ನು ಬರೆದುಕೊಟ್ಟು, ನೃತ್ಯವನ್ನು ಹೇಳಿಕೊಟ್ಟು ಒಂದು ಅಭಿಮನ್ಯು ಮಾಡಿಸಿದರು ನಮ್ಮೂರಲ್ಲಿ. ಇಲ್ಲ, ನಮ್ಮ ಈ ಕೃಷ್ಣಾರ್ಜುನ ಕಾಳಗದ ಅಭಿಮನ್ಯು, ಅಂದರೆ ಅಜ್ಜನವರದು ಅರ್ಜುನ, ತಂದೆಯವರು ದಾರುಕ, ಮಾಬಲ ಹೆಗಡೆಯವರು ಕೃಷ್ಣ, ಗಜಾನನ ಹೆಗಡೆಯವರು ಸುಭದ್ರೆ. ಹಾಗೆ ಒಂದು ಕರೆಯನ್ನು ನಾವು ಉತ್ತರಿಸಿ ಮುಂದುವರಿಯೋಣ. ಹಲೋ ಹಲೋ, ನಮಸ್ಕಾರ. ನಮಸ್ಕಾರ. ಬಜ್ಪೆಯಿಂದ ಗಿರೀಶ್ ಅಂತ ಹೇಳಿ. ಹೇಳಿ ಗಿರೀಶ್ ಅವರೇ. ಶಿವಾನಂದ ಹೆಗಡೆ ಅವರಿಗೆ ಮಾತಾಡಿ. ಶಿವಾನಂದ ಹೆಗಡೆ ನಮಸ್ಕಾರ. ಹೆಗಡೆ ಅವರೇ, ತಾವು ಉತ್ತರ ಕನ್ನಡ, ಬಡಗುತಿಟ್ಟು ಹಾಗೂ ಈ ತೆಂಕುತಿಟ್ಟು ಎಲ್ಲ ಇದರಲ್ಲೂ ಉತ್ತಮ ಅನುಭವ ಉಳ್ಳವರು. ತಮ್ಮ ಅಭಿಪ್ರಾಯದಲ್ಲಿ ಇವಾಗ ಯಕ್ಷಗಾನ ಸ್ವಲ್ಪ ಪ್ರೇಕ್ಷಕರ ಸಂಖ್ಯೆ ಸ್ವಲ್ಪ ಇಳಿಮುಖ ಹೋಗ್ತಾ ಇದೆ ಇವಾಗ, ಅದು ಎಲ್ಲರಿಗೂ ಗೊತ್ತಿದ್ದಿದೆ. ಇವಾಗ ಬಡಗುತಿಟ್ಟಿನಲ್ಲಿ ಮತ್ತು ತೆಂಕುತಿಟ್ಟಿನಲ್ಲಿ ಯಾವ ರೀತಿಯ ಒಂದು ಅಭಿವೃದ್ಧಿಯನ್ನು ತರಬಹುದು, ಅಂದ್ರೆ ಪ್ರೇಕ್ಷಕರನ್ನು ಯಕ್ಷಗಾನದತ್ತ ಆಕರ್ಷಣೆ ಮಾಡುವ ರೀತಿಯಲ್ಲಿ ತಮ್ಮದೇನಾದ್ರೂ ಈ ಬಗ್ಗೆ, ಯಾಕೆಂದ್ರೆ ತಮ್ಮ ತಂದೆಯವ್ರ ಬಳಿ ಈ ಕ್ಷೇತ್ರದಲ್ಲಿ ಸಾಕಷ್ಟು ಕೃಷಿ ಮಾಡಿದವರು, ಹಾಗಾಗಿ ಒಳ್ಳೆ ಹೆಸರನ್ನು ಕೂಡ ಸಂಪಾದನೆ ಮಾಡಿದವರು, ಹಾಗಾಗಿ ಹಣ ಎಷ್ಟು ಸಂಪಾದನೆ ಮಾಡಿದರೆ ಗೊತ್ತಿಲ್ಲ, ಬಟ್ ಹೆಸರಂತೂ ಒಳ್ಳೆ ಹೆಸರೇ ಪಡ್ಕೊಂಡಿದ್ದಾರೆ. ನಾವೆಲ್ಲರೂ ಅವ್ರ ವೆಚ್ಚಗಾರಿಕೆಯನ್ನು ನೋಡಿ ಆನಂದ ಪಟ್ಟವರು. ಈಗ ಈ ದಿಸೆಯಲ್ಲಿ ತಮ್ಮ ಅಭಿಪ್ರಾಯ ಏನು? ಯಕ್ಷಗಾನಕ್ಕೆ ಈಗ ಪ್ರೇಕ್ಷಕರು ಕಡಿಮೆ ಆಗ್ತಾ ಇದ್ದಾರೆ ಎನ್ನುವಂತಹ ನಿಮ್ಮ ಮಾತು ಸರಿಯೇ. ವ್ಯವಸಾಯಿ ಯಕ್ಷಗಾನ ಮೇಳಗಳು ಏನಿದೆಯೋ, ಅಂದರೆ ಡೇರಿ ಮೇಳಗಳು, ಅವು ಹೆಚ್ಚು ಸಮಸ್ಯೆಯನ್ನು ಎದುರಿಸ್ತಾ ಇದೆ. ಆದರೆ ಈಗ ಸ್ವಲ್ಪ ವಿಘಟಿತವಾಗಿ, ಅಸಂಘಟಿತವಾಗಿ ಎಲ್ಲ ಕಡೆ ಯಕ್ಷಗಾನ ಆಗ್ತಾ ಇದೆ. ಅಂದರೆ ಬೆಂಗಳೂರಲ್ಲಿ ಆಗ್ತಾ ಇದೆ, ಮುಂಬೈಲಿ ಆಗ್ತಾ ಇದೆ. ಹಳ್ಳಿಯಲ್ಲಿ ಯಕ್ಷಗಾನ ಸಂಖ್ಯೆ ಅಂತೂ ಕಡಿಮೆ ಆಗಿಲ್ಲ, ಪ್ರೇಕ್ಷಕರ ಸಂಖ್ಯೆ ಹಂಚಿ ಹೋಗಿದೆ ಅಂತ ನಾನು ಹೇಳ್ತಾ ಇದ್ದೇನೆ. ತೀರಾ ಒಂದು ನಿರಾಸೆ ಪಡುವಂಥದ್ದಿಲ್ಲ. ಪ್ರೇಕ್ಷಕರ ಸಂಖ್ಯೆಯನ್ನು ಹೇಗೆ ಹೆಚ್ಚು ಮಾಡಬಹುದು ಎನ್ನುವಂಥ ಒಂದು ಮೂಲಭೂತವಾದ ಪ್ರಶ್ನೆಯನ್ನು ಕೇಳಿದ್ದಾರೆ. ಪ್ರೇಕ್ಷಕರ ಸಂಖ್ಯೆಯನ್ನು ಹೆಚ್ಚು ಮಾಡುವುದಕ್ಕೆ ಪ್ರೇಕ್ಷಕರು ಯಾಕೆ ಬರುವುದಿಲ್ಲ ಅಂತ ಒಂದು ಪ್ರಶ್ನೆಯನ್ನು ನಾವು ಇಟ್ಕೊಳ್ಬೇಕಾಗ್ತದೆ. ಇನ್ನೊಂದು, ಕಾರ್ಯಕ್ರಮದ ಗುಣಮಟ್ಟದಲ್ಲಿ ಕುಸಿತ ಆದರೆ ಪ್ರೇಕ್ಷಕರು ಬರದೇ ಇರುವ ಸಾಧ್ಯತೆ ಇದೆ. ಅನ್ಯ ಮಾಧ್ಯಮಗಳ ಆಕರ್ಷಣೆಗೊಳಗಾದಂತಹ ಪ್ರೇಕ್ಷಕರು ಯಾವುದೋ ಒಂದು ಸಂದರ್ಭದಲ್ಲಿ ಯಕ್ಷಗಾನದಿಂದ ತಪ್ಪಿ ಅನ್ಯ ಮಾಧ್ಯಮಕ್ಕೆ ಜಾರುವಂತಹ ಸನ್ನಿವೇಶ ಉಂಟಾಗಿದೆ ಈಗಾಗಲೇ. ಈಗ ಎಲ್ಲ ಸಂದರ್ಭಗಳಲ್ಲಿ ಈ ಮಾತನ್ನು ಒಪ್ಪಲಿಕ್ಕೆ ಬರುವುದಿಲ್ಲ ನಮಗೆ, ಪ್ರೇಕ್ಷಕರು ಕಡಿಮೆ ಆಗಿದ್ದಾರೆ ಅಂತ. ಒಂದು 2 ವಾರಗಳ ಹಿಂದೆ ಚಿಟ್ಟಾಣಿಯವರ ಸನ್ಮಾನ ಕಾರ್ಯಕ್ರಮ ಬೆಂಗಳೂರಿನಲ್ಲಿತ್ತು. ಇಡೀ ರವೀಂದ್ರ ಕಲಾಕ್ಷೇತ್ರ ಕಿಕ್ಕಿರಿದು ತುಂಬಿತ್ತಂತೆ. ನಾನು ಹೋಗಲಿಲ್ಲ ಆ ಕಾರ್ಯಕ್ರಮಕ್ಕೆ, ಅಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರೇಕ್ಷಕರು ಬಂದಿದ್ದರು. ಆದರೆ ಕೆಲವೊಮ್ಮೆ ಹೊಸ ಪ್ರಸಂಗಗಳ ಪ್ರಯೋಗ ಆದಾಗ ಕೂಡ ಹೌಸ್ಫುಲ್ ಆಗುವಂಥದ್ದನ್ನು ನಾವು ಕಾಣ್ತೇವೆ. ಹೌದು, ಅದೇ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಅಧ್ಯಯನವೇ ಆಗಬೇಕು. ಯಾಕೆಂದರೆ ನಮಗೆ ನಮ್ಮ ಒಂದು ಸಂದರ್ಭದಲ್ಲಿ ಒಂದೊಂದು ಏರಿಯಾದಲ್ಲಿ ಅದಕ್ಕೆ ಒಂದೊಂದು ರೀತಿಯ ಪ್ರತಿಕ್ರಿಯೆ ಇದೆ. ನಿಮ್ಮ ಹೇಳುವುದಾದರೆ ಈ ಬೆಳಗಿನವರೆಗಿನ ಪ್ರಸಂಗ ಖಂಡಿತವಾಗಿಯೂ ಜನ ಕಡಿಮೆ ಆಗಿದೆ. ಅದು ನಮಗೆ ಸ್ಪಷ್ಟವಾಗಿ ಯಕ್ಷಗಾನದ ಅಂಗುಷ್ಟದಿಂದ ತಲೆಯವರೆಗೆ ನೋಡಿದರು, ಅದಕ್ಕೆ ಕಡಿಮೆ ಆಗಿದೆ. ಅದಕ್ಕೆ ಸಮಯ ಮಿತಿಗೆ ನಾವು ಒಳಪಡಿಸಿದ್ದು ಒಂದು ದೊಡ್ಡ ಹೆಜ್ಜೆ ಅದರ. ಈಗ ತಾವು ಕೇಳಿದ ಪ್ರಶ್ನೆಗೆ ಏನು ಮಾಡಬಹುದು ಅಂತ ಈ ಒಂದು 10 ವರ್ಷದ ಹಿಂದೆ ಆರಂಭ ಆದ, 15 ವರ್ಷದ ಹಿಂದೆ ಆರಂಭವಾದಂಥ ಒಂದು ಕಾಲಮಿತಿ ಯಕ್ಷಗಾನ ಒಂದು ಪ್ರಮಾಣದ ಉತ್ತರ. ಪ್ರಥಮ ಬಾರಿಗೆ ಪ್ರಯೋಗ ಮಾಡಿದವರು ಯಾರು? ಅದನ್ನು ಈ ಕಾಲಮಿತಿ ಯಕ್ಷಗಾನ ಎನ್ನುವ ಪರಿಕಲ್ಪನೆಯಲ್ಲಿ ಒಂದು ಲೇಖನವನ್ನು ಬರೆದವರು ಮೊದಲು ಮಾಬಲ ಹೆಗಡೆಯವರು.
ಆಮೇಲೆ ಅವರು ಒಂದು ಕಮಲಶಿಲೆ ಮೇಳ ಅಂತ ಸಂಘಟನೆ ಮಾಡಿ ಸ್ವಲ್ಪ ಆ ಬಗ್ಗೆ ತಿರುಗಾಟ ಮಾಡಿದ್ದಾರೆ. ಆದರೆ ಅದನ್ನು ಅತ್ಯಂತ ಪ್ರಾಯೋಗಿಕವಾಗಿ ಜವಾಬ್ದಾರಿಯಿಂದ ಹೆಚ್ಚು ಮುಂದೆ ತಂದವರು ತಂದೆಯವರು. ಯಾಕೆಂದರೆ ಇಡೀ ಮೇಳವನ್ನೇ ಅದಕ್ಕೆ ಸಮರ್ಪಿಸಿ ಭಾಳ ಕನ್ವಿನ್ಸ್ ಮಾಡಬೇಕಾಗ್ತಾಯಿತ್ತು ಜನಕ್ಕೆ. ಈಗ ಕಾಲಮಿತಿಯ ಮೇಳಗಳು ಕಾಲಮಿತಿ ಮೇಳಗಳೇ ಪ್ರಾರಂಭ. ನಿಮ್ಮ ಬೆಳವಣಿಗೆ ಹಂತದ ಬಗ್ಗೆ ನಾವು ಹೇಳ್ತಾ ಇದ್ವಿ. ಪ್ರಾರಂಭದಲ್ಲಿ ನಿಮ್ಮ ವೇಷಗಳು ಚಿಕ್ಕಪ್ಪನೊಟ್ಟಿಗೆ ವೇಷ ಮಾಡಿದ್ರಿ ಅಂತ ಹೇಳಿದ್ರಿ. ನಂತರದ ದಿನಗಳಲ್ಲಿ ಏನಾಯಿತು? ನಂತರದ ದಿನದಲ್ಲಿ ನಾನು ನಮ್ಮ ಮೇಳಗಳ ಈ 85ರಲ್ಲಿ ಮೇಳ ನಿಂತಾಗ ಅದೇ ನನಗೆ ನೌಕರಿ ಮಾಡಬೇಕಾ, ಮನೆಯಲ್ಲಿರಬೇಕಾ, ಉದ್ಯೋಗ ಮಾಡಬೇಕಾ ಅನ್ನೋ ಗೊಂದಲ ಇರುವಾಗ ನಾನು ಆಯ್ಕೆ ಮಾಡ್ಕೊಂಡಿದ್ದು ನಮ್ಮ ಮೇಳ ಹೇಗಾದರೂ ಅದಕ್ಕೆ ಯಕ್ಷಗಾನಕ್ಕೆ ಇರೋಣ ಅಂತ. ಆ ನೆಲೆಯಲ್ಲಿ ನಾನು ಸ್ವಲ್ಪ ಸಂಘಟನೆಗೆ ಹೆಚ್ಚು ಒತ್ತು ಕೊಟ್ಟು ನನ್ನನ್ನು ನಾನು ಬೆಳೆಸ್ಕೊಂಡೆ. ಸಂಘಟನೆಯ ಜವಾಬ್ದಾರಿಯನ್ನು ಹೆಚ್ಚು ನಾನು ತಗೊಂಡೆ. ಹೌದು, ಅಂದರೆ ವೇಷಕ್ಕೆ ಹೆಚ್ಚು ಮಹತ್ವ ಕೊಡಲಿಲ್ಲ ಅಂತಲ್ಲ? ವೇಷಕ್ಕೆ ಮಹತ್ವ ಕೊಡಲಿಲ್ಲ ಅಂತಲ್ಲ, ವೇಷಕ್ಕೆ ಅಂತ ಸಂದರ್ಭಗಳು ಬಂದಾಗ ನನಗೆ ಸಂಘಟನೆ ಸ್ವಲ್ಪ ಸಮಸ್ಯೆ ಆಗಿತ್ತು. ಅಂದರೆ ಮನೆಯಲ್ಲಿ ಆಗ ಮೇಳ ಮುಕ್ತಾಯ ಆಗೋ ಸಂದರ್ಭದಲ್ಲಿ ದೊಡ್ಡ ಸಾಲದ ಹೊರೆ ಇತ್ತು ತಂದೆ. ಏನೇನು ಮಾಡಬೇಕು, ಬೇರೆ ಬೇರೆ ರೀತಿಯಲ್ಲಿ ಏನೇನು ಮಾಡಬೇಕು. ಆಮೇಲೆ ನಂತರ ನಿರಂತರವಾಗಿ ತಂದೆಯವರೊಟ್ಟಿಗೆ ಎಲ್ಲ ಪ್ರದರ್ಶನಕ್ಕೂ ನಾನು ಹೋಗಿದ್ದೇನೆ, ಇಟ್ಕೊಂಡಿದ್ದೇನೆ. ಮೇಳದ ಕಾಯಂ ಕಲಾವಿದ ಕೆಲಸ ಮಾಡಿದ್ದೇನೆ. ಪ್ರಿಯ ವೀಕ್ಷಕರೇ, ಈಗ ಗೋವರ್ಧನಗಿರಿ ಪ್ರಸಂಗದ ಒಂದು ತುಣುಕನ್ನು ನಾವಿಲ್ಲಿ ನೋಡೋಣ. ನಂದಗೋಪನಾಗಿ ಕೆರೆಮನೆ ಶಿವಾನಂದ ಹೆಗಡೆಯವರು ಕಾಣಿಸಿಕೊಂಡಿದ್ದಾರೆ. ಗೋವರ್ಧನಗಿರಿ. ಪ್ರತಿಯೊಬ್ಬರು ತಲೆದೂಗುತ್ತಾ ಇದ್ದಾರೆ. ಎಲ್ಲರೂ ಹೇಳುವುದು ಸರಿ ಸರಿ, ಹಾಗೆ ಮಾತನಾಡುವವನು ನೀನು, ಅದರಲ್ಲಿ ಅನುಮಾನ ಇಲ್ಲ. ಆದರೆ ಒಂದು ವಿಚಾರ ಇಲ್ಲಿ ನಾನು ನೆನಪಿಸಲೇಬೇಕಾಗ್ತದೆ. ಏನದು? ಇಲ್ಲಿವರೆಗೆ ನಡೆದು ಬಂದಂತಹ ಈ ಪದ್ಧತಿಯಿಂದ ನಮ್ಮ ಯಾದವರಿಗೆ ಯಾವ ತೊಂದರೆಯೂ ಇದುವರೆಗೆ ಆಗಲಿಲ್ಲ. ಈ ಗೋಪಾಲಕರಿಗೆ ಇದುವರೆಗೆ ಬಂದಂತಹ ಪದ್ಧತಿಯಿಂದಾಗಿ ಅನುಕೂಲ ಆಗಿದೆ ಹೊರತು ಪ್ರತಿಕೂಲ ಆಗಲಿಲ್ವಲ್ಲ ಮಗನೇ? ಹಾಗೆ ನೋಡಿದರೆ ಇಂದ್ರನನ್ನ ನಾವು ಈ ಸಂದರ್ಭದಲ್ಲಿ ಪೂಜಿಸದೆ ಹೋದರೆ ಏನಾಗ್ತದೆ ಎನ್ನುವಂತಹ ಪ್ರಶ್ನೆ ಏನೂ ಆಗಬಹುದು ಮಗನೇ, ಏನೂ ಆಗಬಹುದು. ಒಂದೊಮ್ಮೆ ಈ ಪೂಜೆಯನ್ನ ನಾವು ಕೊಡದೆ ಹೋದ ಸಂದರ್ಭದಲ್ಲಿ ಸ್ವಯಂ ಇಂದ್ರ ಮುನಿದು ನಿಂತದೆ. 33 ಕೋಟಿ ದೇವತೆಗಳ ಒಡೆಯನಾದಂಥ ದೇವೇಂದ್ರ ಮುಳಿದು ನಿಂತ್ರೆ ಏನಾದೀತು? ಏನು ಆದೀತು ಮಗ? ಪ್ರಪಂಚವೇ ಅಲ್ಲೋಲ ಕಲ್ಲೋಲ ಆದೀತು. ಖಂಡಿತವಾಗಿಯೂ ನಿರಂತರವಾಗಿ ಕೆಂಡದ ಮಳೆಯೇ ಸುರಿಯುವ ಸೊಬಗಿನ ಪ್ರಕೃತಿ ಸಿರಿಯ ಸದನ ಗೋವರ್ಧನ ಕೃತದಿತ್ತು ಕಿಟ ಕಿಟದ ಸುಂದರ ಸೊಬಗಿನ ಪ್ರಕೃತಿ ಸಿರಿಯ ಸದನ ಗೋವರ್ಧನಗಿರಿವನ ಸುಂದರ ಸೊಬಗಿನ ಪ್ರಕೃತಿ ಸಿರಿಯ ಸದನ ಗೋವರ್ಧನಗಿರಿವನ ಸುಂದರ ಸೊಬಗಿನ ಪ್ರಕೃತಿ ಸಿರಿಯ ಸದನ ಗೋವರ್ಧನಗಿರಿವನ ಗೋವರ್ಧನಗಿರಿವನ ಸುಂದರ ಸೊಬಗಿನ ಪ್ರಕೃತಿ ಸಿರಿಯ ಸದನ ಸುಂದರ ಸೊಬಗಿನ ಪ್ರಕೃತಿ ಸಿರಿಯ ಸದನ ಗೋವರ್ಧನ
ದಿನ ಚಂದಿರ ಸ್ಮಿತವದನ ಈ ಗೋವರ್ಧನಗಿರಿ ಪ್ರಸಂಗದ ಒಂದು ತುಣುಕನ್ನು ನಮ್ಮ ವೀಕ್ಷಕರಿಗೆ ನೋಡಿದರು. ನನಗೆ ಗೊತ್ತಿದ್ದ ಹಾಗೆ ಈ ಪ್ರಸಂಗ ತೆಂಕಿನಲ್ಲಿ ಅಥವಾ ಬಡಗಿನಲ್ಲಿಯೂ ಕೂಡ ನೋಡಿದ ಹಾಗೆ ನನಗೆ ನೆನಪಾಗುವುದಿಲ್ಲ. ಎಲ್ಲಿಯ ಪ್ರಸಂಗ, ಇದರ ಮೂಲ ಅಥವಾ ಒಂದು ಸ್ವಲ್ಪ ವಿವರಣೆ ಕೊಡ್ಬೋದು ಇದರ ಬಗ್ಗೆ? ಇದು ನಮ್ಮ ಹೊಸತೋಟ ಮಂಜುನಾಥ್ ಭಾಗವತರು ಬರೆದ ಪ್ರಸಂಗ ಇದು. ಅಲ್ಲಿ ಅವರನ್ನು ಅಲ್ಲಿ ಕಾಣಿಸಿದ್ದಾರೆ. ಇದು ಸಿಡಿಗಾಗಿ ಮಾಡಿದ್ದು ಗೋವರ್ಧನ. ಅಂದ್ರೆ ಒಂದು ಕಡೆಯಲ್ಲಿ ರಿಹರ್ಸಲ್ ಮಾಡಿ ವ್ಯವಸ್ಥಿತವಾಗಿ ನಾವು ಮಾಡಿದ್ದೇವೆ. ಅಂದರೆ ತೋಟಿಯವರಿದ್ದಾರೆ, ರಮೇಶ್ ಭಂಡಾರಿ ಅವರಿದ್ದಾರೆ, ನಮ್ಮ ಮೂರೂರು ಸುಬ್ರಹ್ಮಣ್ಯ, ಸರ್ವೇಶ್ವರ ಭಾಗವತ. ಅದು ಒಂದು ಸನ್ನಿವೇಶದಲ್ಲಿ ರೆಕಾರ್ಡಿಂಗ್ ಮಾಡಿದ್ದು ಅವರ ನಿರ್ದೇಶನದಲ್ಲಿ. ಕತೆ ಹೇಗೆ ಹೋಗ್ತದೆ ಅದು? ಕತೆ ಅದೇ ಪೂರ್ವರ್ಧನ ಎತ್ತುವಂಥ ಸನ್ನಿವೇಶ. ಆಗ ಮಳೆ ಬರುವುದು, ನಂದಗೋಪ ಅವರೆಲ್ಲ ಆ ಬಗ್ಗೆ ಪ್ರಾರ್ಥನೆ ಮಾಡುವಂಥದ್ದು. ಅಲ್ಲಿ ಒಂದು ಜಲಕ್ರೀಡೆ ಅಂದರೆ ಆ ಪರ್ವತವನ್ನು ವರ್ಣಿಸುವಂಥ ಒಂದು ಸನ್ನಿವೇಶ ಇದೆ. ಅದರಲ್ಲಿ ನೋಡಿರಬೇಕು. ಈಗ ನಿಮ್ಮ ಹಿನ್ನೆಲೆಯ ಬಗ್ಗೆ ಹೇಳುವುದಾದರೆ, ನಾನು ಪ್ರಾರಂಭದಲ್ಲಿ ಹೇಳಿದೆ, ಈಗ ಯಕ್ಷಗಾನದಲ್ಲಿ ನೀವು 3ನೇ ತಲೆಮಾರಿನವರು. ಶಿವರಾಮ ಹೆಗಡೆಯವರು, ಶಂಭು ಹೆಗಡೆಯವರು, ನಂತರ ಶಂಭು ಹೆಗಡೆಯವರ ಮಗನಾಗಿ ನೀವು ಎಲ್ಲರನ್ನೂ ನೋಡ್ತಾ ನೀವು ಬೆಳೆಯುವಂಥ ಒಂದು ಅವಕಾಶ ನಿಮಗೆ ಒದಗಿ ಬಂದಿರಬಹುದು. ಇನ್ನೊಂದು ಕಡೆಯಲ್ಲಿ ನೋಡಿದರೆ ದೊಡ್ಡಪ್ಪ ಮಹಾಬಲ ಹೆಗಡೆಯವರು ಯಕ್ಷಗಾನದ ಇನ್ನೊಂದು ದಿಗ್ಗಜ, ನಿಮ್ಮ ಚಿಕ್ಕಪ್ಪ ಗಜಾನನ ಹೆಗಡೆಯವರು ದುರಂತ ಅಂತ ಹೇಳಿದರೆ ಬಹಳ ಎಳವೆಯಲ್ಲಿ ಅವರು ಈ ಯಕ್ಷರಂಗವನ್ನು ಆಗಲಿ ಹೋದರು. ಇವರೆಲ್ಲರ ಪ್ರಭಾವ ನಿಮ್ಮ ಮೇಲೆ ಎಷ್ಟರ ಮಟ್ಟಿಗೆ ಆಗಿದೆ? ಎಲ್ಲರ ಪ್ರಭಾವವೂ ಆಗಿದೆ, ಅದರಲ್ಲಿ ಏನು ಅನುಮಾನನೇ ಇಲ್ಲ. ಆದರೆ ನನ್ನ ಹೆಚ್ಚಿನ ನಾನು ಪ್ರಭಾವಕ್ಕೆ ಒಳಗಾದದ್ದು ನನ್ನ ತಂದೆಯವರ ವೇಷದಿಂದ ಅಂತ ಹೇಳ್ಬೋದು. ಅದಕ್ಕಿಂತ ಹಿಂದೆ ನಾನು ಅಜ್ಜನವರನ್ನು ಬಹಳ ಮೆಚ್ಚಿಕೊಳ್ಳುತ್ತಾ ಶಿವರಾಮ ಹೆಗಡೆಯವರು. ಮಹಾಬಲ ಹೆಗಡೆಯವರನ್ನು ಮಾಬಲ ಹೆಗಡೆಯವರಲ್ಲಿ ಸ್ವಲ್ಪ ದಿವಸ ನಾನು ಅಭ್ಯಾಸ ಸಹ ಮಾಡಿದ್ದೇನೆ. ಗುರುಗಳು ಹೌದು. ಹಾಗಾಗಿ ಈ ಎಲ್ಲ ಒಂದು ಕೆರಮನೆಯ ದಿಗ್ಗಜಗಳ ಮಧ್ಯದಲ್ಲಿ ಒಂದೊಂದು ಅಂಶಗಳು ಒಬ್ಬೊಬ್ಬರಿಂದ ನಾನು ಪಡೆದುಕೊಂಡಿದ್ದೇನೆ. ಆದರೆ ಅವರೆಲ್ಲರ ಒಂದು ಆಶೀರ್ವಾದದಿಂದ ನನ್ನದೇ ಆದಂಥ ಒಂದು ದಾರಿ ಸಾಧ್ಯವೋ ಅಂತ ನಾನು ಪ್ರಯತ್ನ ಮಾಡ್ತೇನೆ. ಅನುಕರಣೆಯೊಂದಿಗೆ ಹೌದು. ಈಗ ನಮ್ಮ ಮನೆಯಲ್ಲೇ ಬೆಳೆದು ಬಂದಂಥ ಒಂದು ನೀತಿ ಅದು. ತಂದೆಯವರಾಗಲಿ, ಮಾಬಲ ಹೆಗಡೆಯವರಾಗಲಿ, ಗಜಾನ ಹೆಗಡೆಯವರಾಗಲಿ, ಅವ್ರದ್ದೇ ಆದಂಥ ಒಂದು ತಮ್ಮ ನೃತ್ಯ ವಿಧಾನದಲ್ಲಿ ಶೈಲಿಯನ್ನು ಡೆವಲಪ್ ಮಾಡ್ಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ನಾನು ಇವರೆಲ್ಲರ ಪ್ರಭಾವಕ್ಕೆ ಒಳಗಾದರೂ ಒಂದು ಪ್ರಮಾಣದಲ್ಲಿ ನನ್ನ ಎಲ್ಲ ಚಲನವಲನದಲ್ಲಿ, ನೃತ್ಯದಲ್ಲಿ, ಮಾತಿನಲ್ಲಿ ಸಾಧ್ಯ ಇದ್ದ ನನ್ನ ತನವನ್ನು ಕಾದ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ರೂಪದಲ್ಲಿ ತಂದೆಯವರ ಹೋಲಿಕೆ ಬಹಳಷ್ಟು ಇದೆ ನಮ್ಮಲ್ಲಿ, ನಡೆಯಲಿ ಕೂಡ ಹಾಗೆ ಸ್ವಲ್ಪ ಕಾಣಲಿಕ್ಕೆ ಸಿಗುತ್ತದೆ. ಈಗ ನಾವು ಯಕ್ಷಗಾನದ ವರ್ಗೀಕರಣ ಮಾಡುವಾಗ ಸ್ಥೂಲವಾಗಿ ತೆಂಕುತಿಟ್ಟು ಮತ್ತು ಬಡಗುತಿಟ್ಟು ಅಂತ ಮಾಡ್ತೇವೆ. ಮತ್ತು ಬಡಗುತಿಟ್ಟಿನಲ್ಲಿ ಕೂಡ ಬಡಗುತಿಟ್ಟು ಮತ್ತು ಬಡ ಬಡಗು. ಈ ಬಡಗುತಿಟ್ಟು ಮತ್ತು ಬಡ ಬಡಗು ಇವೆರಡರ ಮಧ್ಯದಲ್ಲಿ ಬರ್ತದೆ ನಿಮ್ಮ ಮೇಳದ ಒಂದು ಅಂದರೆ ನಿಜವಾಗಿ ನಾವು ಸ್ಪಷ್ಟವಾಗಿ ನೋಡೋದಾದರೆ ಎರಡೇ ತಿಟ್ಟುಗಳನ್ನು ನಾವು ಕಾಣಬಹುದು, ತೆಂಕು ಮತ್ತು ಬಡ. ಸರಿ. ಉತ್ತರ ಕನ್ನಡದ ಯಕ್ಷಗಾನದಲ್ಲಿ ಹೆಚ್ಚು ಅಭಿನಯ ಪ್ರಧಾನವಾಗಿ ಮಾಡುವಂಥದ್ದು ಪದ್ಧತಿ ಅದು. ಶಬ್ದಾಭಿನಯ ಆಮೇಲೆ ಬಂದದ್ದು. ನಿಜವಾಗಿ ಅದು ಶಬ್ದಾಭಿನಯ ಅಲ್ಲ, ಅದು ಪಾತ್ರಾಭಿನಯ, ಪದ್ಯಾಭಿನಯ ಮತ್ತು ರಸಾಭಿನಯ, ರಸಕ್ಕೆ ಸಂಬಂಧಪಟ್ಟ ಅಭಿನಯ ಮಾಡೋದು. ಯಾವುದೇ ಒಂದು ವಸ್ತು ಹೊಸದಾಗಿ ಹುಟ್ಟಿದಾಗ ಅದರ ಸದುಪಯೋಗ ಪಡಿಸ್ಕೊಳ್ಳೋರು ಹೇಗಿರ್ತಾರೋ ದುರುಪಯೋಗ ಪಡಿಸ್ಕೊಳ್ಳೋರು ಹಾಗೆ ಇರ್ತಾರೆ. ನಮ್ಮ ತಂದೆಯವರಿಗೆ ಭಾಳ ದೊಡ್ಡ ಟೀಕ್ಯೂ ಬಂತು ಆ ವಿಷಯದಲ್ಲಿ. ಆದರೆ ಅವರು ಎಲ್ಲೆಲ್ಲೂ ಶಬ್ದಾಭಿನಯ ಮಾಡಲಿಲ್ಲ, ಅವರ ಸಿದ್ಧಾಂತವೇ ಬೇರೆ ಆಗಿದೆ. ಅರ್ಥೈಸಿಕೊಂಡವರು ತಪ್ಪು ಮಾಡಿದ್ದಾರೆ. ಈಗ ಶಬ್ದಾಭಿನಯವನ್ನು ಕೂಡ ಸಹಿಸಿಕೊಳ್ಳಬಹುದೇನೋ, ಒಂದೇ ಶಬ್ದಕ್ಕೆ 3 ಅಭಿನಯ. ಹೌದು, ಅಲ್ಲಿವರೆಗೆ ಬೆಳೆದು ಬಂದಿದೆ ಅಲ್ವಾ? ಅಂದರೆ ಏನಾಗ್ತದೆ ಅಂದರೆ ಕೆಲವೊಮ್ಮೆ ಆ ಕಲಾವಿದನಿಗೆ ಯಾವುದೇ ಒಂದು ಸನ್ನಿವೇಶವನ್ನು ತರುವಾಗ ಚಿಂತನೆಯ ಬಲ ಇಲ್ಲದೆ ಹೋದರೆ ಕೇವಲ ಅನುಕರಣೆ ಕಲಾವಿದನಿಗೆ ತೀರಾ ಅನಿವಾರ್ಯವಾದ ಒಂದು ಶಕ್ತಿಯೂ ಆಗಿ ಇರ್ತದೆ. ಆದರೆ ಏನಂದರೆ ಅನುಕರಣೆಯೊಟ್ಟಿಗೆ ವಿಚಾರ ಇಲ್ಲದೆ ಹೋದರೆ ಯಾಕೆ ಹಾಗಾಗಿದೆ ಅನ್ನೋದು, ಯಾಕೆ ಹಾಗೆ ಮಾಡ್ತಾ ಇದ್ದಾರೆ. ಈಗ ಒಂದು ಯಾವುದೋ ಸನ್ನಿವೇಶದಲ್ಲಿ ತಂದೆಯವರು ಅಭಿನಯದಲ್ಲಿ ಗೆದ್ದಾಗ ಅದೇ ರೀತಿ ಹೋಗಲಿಕ್ಕೆ ಪ್ರಯತ್ನ ಆಗ್ತದೆ. ಆಮೇಲೆ ತಮ್ಮದನ್ನು ಸೇರಿಸ್ಕೊಳ್ತಾರೆ. ಹೀಗೆಲ್ಲಾಗಿ ಅದು ಗೊಂದಲ ಆಗ್ಬಿಡುತ್ತೆ, ಹೆಚ್ಚಾಗ್ತದೆ, ಕೆಲವೊಮ್ಮೆ ಹೆಚ್ಚಾಗ್ತದೆ. ಈಗ ಯಕ್ಷಗಾನದೊಟ್ಟಿಗೆ ತಾವು ಕೊರಿಯೋಗ್ರಫಿಯನ್ನು ಕೂಡ ಕಲ್ತಿದ್ದೀರಿ. ಈಗ ತಮ್ಮ ತಂದೆಯವರು
ನನಗೆ ತಿಳಿದ ಹಾಗೆ ಯಕ್ಷಗಾನ ಕಲಾವಿದರೊಬ್ಬ ಕೊರಿಯೋಗ್ರಫಿ ಕಲ್ತಿದ್ದಿದ್ರೆ ಅದು ಕೆರೆಮನೆ ಶಂಭು ಹೆಗಡೆ ಅವರು. ನಂತರ ದಿನಗಳಲ್ಲಿ ತಾವು ಕೂಡ ಕಲ್ತಿದ್ದೀರಿ. ಹೇಗೆ ನೀವು ಇದನ್ನು ಉಪಯೋಗಿಸಿಕೊಳ್ಳಿಕ್ಕೆ ಬಂತು? ಒಳ್ಳೇದಾಯ್ತಾ ಅಥವಾ ಏನಾದರೂ ಕೆಟ್ಟದಾಯ್ತಾ? ತುಂಬ ಒಳ್ಳೆಯದಾಗಿದೆ. ಇಲ್ಲಿ ತಂದೆಯವರು ಕಲಿತ ಹಾಗೆ ವಿಠಲಾಚಾರ್ಯ ಅಂತ ಇವತ್ತು ಉಡುಪಿ ಯಕ್ಷಗಾನ ಕೇಂದ್ರದಲ್ಲಿದ್ದಾರೆ. ಕಾರಂತರೊಟ್ಟಿಗೆ ಬಾಲಕೃಷ್ಣ ಅಂತಿದ್ರು. ಕರ್ನಾಟಕದಿಂದ ಅನೇಕರು ಮಾಡಿದ್ದಾರೆ. ಯಕ್ಷಗಾನದಲ್ಲಿ ತಂದೆಯವರಿಗೆ ಅವರ ಹೇಳಿಕೆಯಂತೆ ಅದು ಬಹಳಷ್ಟು ಸಹಾಯ ಮಾಡಿದೆ. ಕೊರಿಯೋಗ್ರಫಿ ಯಾವ ಯಾವ ವಿಭಾಗದಲ್ಲಿ ಸಹಾಯ ಮಾಡಿದೆ? ಮುಖ್ಯವಾಗಿ ಪ್ರದರ್ಶನವನ್ನು ಹೇಗೆ ಕೊಡಬೇಕು, ಅರೇಂಜ್ಮೆಂಟ್ಸ್, ಒಂದು ಆರಂಭ ಯಕ್ಷಗಾನ ಆದಾಗ ಹೇಗೆ ಹೆಚ್ಚು ಚೆನ್ನಾಗಿ ಅದನ್ನು ಕೊಡ್ಬೋದು ಎನ್ನುವ ವಿಷಯದಲ್ಲಿ. ಹೌದು. ಆಮೇಲೆ ಯಕ್ಷಗಾನದ ನೃತ್ಯಗಳನ್ನು ಇನ್ನೆಷ್ಟು ಸೊಗಸು ಸೌಂದರ್ಯದಿಂದ ತುಂಬುವುದು ಹೇಗೆ, ಅದಕ್ಕೆಲ್ಲ ಅವರಿಗೆ ಬೇರೆ ಬೇರೆ ಅರ್ಥಗಳನ್ನು ಹೊಳೆಸುವಂಥ ಸಾಧ್ಯತೆ ಅಲ್ಲಿ ಬಂತು ಕೊರಿಯೋಗ್ರಫಿ. ಯಾಕೆಂದರೆ ಕೊರಿಯೋಗ್ರಫಿ ಏನು ಮಾಡ್ತದೆ ಅಂದರೆ, ಒಂದು ನೃತ್ಯ ಪ್ರಕಾರ ಇರಲಿ, ನಾಟ್ಯ ಪ್ರಕಾರ ಇರಲಿ, ಅದರ ಮೂಲ ಸಿದ್ಧಾಂತವನ್ನು ನಮಗೆ ಕಲಿಸ್ಕೊಡ್ತದೆ. ಈಗ ಅನೇಕ ಕೊರಿಯೋಗ್ರಾಫರ್ ಅಂತ ಬರ್ತಾರೆ. ಈಗ ನಾವು ಎಲ್ಲರನ್ನೂ ಕೊರಿಯೋಗ್ರಾಫರ್ ಅಂತ ಕರಿತಾ ಇದ್ದೇವೆ. ಯಾವುದೇ ಒಂದು ನೃತ್ಯಕ್ಕೆ ಸೆಟ್ ಮಾಡಿದ ತಕ್ಷಣ ಕೊರಿಯೋಗ್ರಾಫರ್ ಅಂತಾರೆ. ಅದು ನಿಜವಾದ ಅರ್ಥದಲ್ಲಿ ಅದು ಬಹಳ ಗಹನವಾಗಿ ಗಾಢವಾಗಿ ಮಾಡಬೇಕಾದ ಕೆಲಸ. ರಷ್ಯನ್ ಬ್ಯಾಲೆಯಲ್ಲಿ ಕೊರಿಯೋಗ್ರಾಫರ್ ಎನಿಸ್ಲಿಕ್ಕೆ ಬಹಳ ಶ್ರಮ ಪಡಬೇಕಾಗ್ತದೆ. ಯಾಕೆಂದರೆ ಅವನಿಗೆ ಸಂಪೂರ್ಣ ಆ ಕಲೆಯ ಅರಿವಿರಬೇಕಾಗ್ತದೆ, ಅದರಲ್ಲೇ ಸಂಪೂರ್ಣ ಮುಳುಗಿರಬೇಕಾಗ್ತದೆ, ಮತ್ತು ಆ ಕಲೆಗೆ ಧಕ್ಕೆ ಆಗದೆ ಇದ್ದ ಹಾಗೆ ಕೊರಿಯೋಗ್ರಾಫ್ ಮಾಡಬೇಕಾಗ್ತದೆ. ಅಂದರೆ ಒಟ್ಟಂದದಲ್ಲಿ ಇದು ಒಂದು ಪ್ರಸಂಗದ ಒಟ್ಟಂದ ಜಾಸ್ತಿ ಆಗ್ತದೆ ಅಂತೇಳಿ. ಹೌದು, ಕೊರಿಯೋಗ್ರಫಿಯನ್ನು ನೀವು ಮಿಕ್ಸ್ ಮಾಡೋದು. ಕೊರಿಯೋಗ್ರಫಿ ಮಾಡುವುದರಿಂದ ನಮ್ಮ ನೃತ್ಯದ ಯಕ್ಷಗಾನ ನೃತ್ಯದ ಸೊಗಸೇನು, ಅದು ಹೇಗೆ ಬಂತು, ಅದು ನಮಗೆ ಹೆಚ್ಚು ಅರ್ಥ ಆಗ್ತದೆ. ವೀಕ್ಷಕರನ್ನು ಮುಟ್ಟಿತದು ಮುಟ್ಟಿದೆ, ಖಂಡಿತ. ತಂದೆಯವರ ಪ್ರಯೋಗ ಎಲ್ಲ ಮುಟ್ಟಿದೆ. ಈಗ ನಾನು ಆ ವಿಷಯದಲ್ಲಿ ಕೆಲವೊಂದು ಪ್ರಯೋಗಗಳನ್ನು ಮಾಡಿದ್ದೇನೆ. ಪ್ರತಿಕ್ರಿಯೆ ಹೇಗಿತ್ತು? ವೀಕ್ಷಕರ ಪ್ರತಿಕ್ರಿಯೆ ಭಾಳ ಚೆನ್ನಾಗಿ ಬಂದಿದೆ. ಈಗ ಯಕ್ಷಗಾನದಲ್ಲಿ ಅಳವಡಿಸಿಕೊಂಡಂಥ ಅನೇಕ ನೃತ್ಯ ಪ್ರಕಾರಗಳು ಯಕ್ಷಗಾನದ್ದೇ ಆದದ್ದು ಕೊಡುವ ರೀತಿಯಲ್ಲಿ ತಂದೆಯವರ ಮಾರ್ಗವನ್ನೇ ನಾನು ಅನುಸರಿಸ್ಕೊಂಡು ಬಂದಿದ್ದೆ. ಪ್ರಿಯ ವೀಕ್ಷಕರೇ, ಒಂದು ವಾಣಿಜ್ಯ ವಿರಾಮದ ನಂತರ ಕೆರೆಮನೆ ಶಿವಾನಂದ ಹೆಗಡೆಯವರೊಂದಿಗಿನ ನಮ್ಮ ಚರ್ಚೆ ಮುಂದುವರಿತಿದೆ. ಈಗ ಒಂದು ವಾಣಿಜ್ಯ ವಿರಾಮ. ಪ್ರಿಯ ವೀಕ್ಷಕರೇ, ಯಕ್ಷಗಾನದ ಈ ಬಲ್ಲಿನೆನೆಯ ಕಾರ್ಯಕ್ರಮ ನಾವು ಪ್ರಾರಂಭ ಮಾಡುವಾಗ ಇದೊಂದು ಹೊಸ ಪರಿಕಲ್ಪನೆಯಾಗಿತ್ತು. ಜನ ಇದನ್ನು ಬಹಳಷ್ಟು ಮೆಚ್ಚಿಕೊಂಡ್ರು. ಆದರೆ ಈ ಮಾಧ್ಯಮದವರಿಗೆ ಇದೊಂದು ಹೊರೆಯಾಗ್ತಾ ಬಂತು. ಯಾಕಂತ ಹೇಳಿದರೆ ಪ್ರಾಯೋಜಕರು ಬೇರೆ ಎಲ್ಲ ಕಲೆಗಳಿಗೆ ಪ್ರಾಯೋಜಕರು ಸಿಗುತ್ತಾರೆ. ಯಕ್ಷಗಾನ ಅಂದಾಗ ಸ್ವಲ್ಪ ಹೆಚ್ಚಿನ ಹಣ ಕೊಡಲಿಕ್ಕೆ ಹಿಂಜರಿತಾರೆ. ಅಂತಹ ಸಂದರ್ಭದಲ್ಲಿ BSNL ಭಾರತ್ ಸಂಚಾರ್ ನಿಗಮ್ ಲಿಮಿಟೆಡ್ನ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಆದಂಥ ಶ್ರೀಯುತ SM ಹೆಗಡೆಯವರು ನಮಗೆ ಸಕಾರಾತ್ಮಕವಾಗಿ ಈ ಚಾನಲ್ನವರಿಗೆ ಸ್ಪಂದಿಸಿ 1 ವರ್ಷದ ಸ್ಪಾನ್ಸರ್ಶಿಪ್ಪನ್ನು ಅವರು ಕೊಟ್ಟಿದ್ದಾರೆ. BSNL ಬಹಳಷ್ಟು ದೊಡ್ಡ ಹೆಸರು. ಅಂತಹ ಒಂದು ಸಂಸ್ಥೆ ಬಲಿನೆನೆಯ ಕಾರ್ಯಕ್ರಮಕ್ಕೆ ಪ್ರಾಯೋಜಕತ್ವವನ್ನು ನೀಡುವಂಥದ್ದು ಬಹಳ ಒಂದು ಹೆಮ್ಮೆಯ ವಿಚಾರ. BSNL ಸಂಸ್ಥೆಗೆ ಶುಭ ಕೋರುವುದರೊಂದಿಗೆ SM ಹೆಗಡೆಯವರನ್ನು ಹಾಗೂ BSNL ಸಂಸ್ಥೆಯನ್ನು ಕೂಡ ಕೃತಜ್ಞತೆಯಿಂದ ಈ ಸಂದರ್ಭದಲ್ಲಿ ನೆನೀತಾ ಇದ್ದೇನೆ. ಮುಂದುವರಿದಾದರೆ ಕೊರಿಯೋಗ್ರಫಿ ಬಗ್ಗೆ ನಾವು ಮಾತಾಡ್ತಾ ಇದ್ದೆ. ಕೊರಿಯೋಗ್ರಫಿಯಿಂದ ಯಕ್ಷಗಾನದ ಪರಂಪರೆಗೆ ಧಕ್ಕೆ ಬಂತು ಎನ್ನುವಂಥ ಒಂದು ಮಾತು ಅಲ್ಲಲ್ಲಿ ಕೇಳಿ ಬರ್ತಾ ಇತ್ತು. ಇದಕ್ಕೆ ತಮ್ಮ ಅಭಿಪ್ರಾಯ ಏನು? ಖಂಡಿತ ಅದು ತಪ್ಪು ಅಭಿಪ್ರಾಯ. ಯಾಕೆಂದರೆ ಕೊರಿಯೋಗ್ರಫಿ ಅನ್ನುವಂಥದ್ದು ಯಕ್ಷಗಾನದಲ್ಲೂ ಇದೆ, ಎಲ್ಲ ನೃತ್ಯ ಪ್ರಕಾರದಲ್ಲೂ ಇದೆ. ಅದನ್ನು ಒಂದು ವಿಶಿಷ್ಟ ಅಧ್ಯಯನವಾಗಿ ನಾವು ತೆಗೆದುಕೊಂಡಾಗ ಅದರಲ್ಲಿ ಹೆಚ್ಚು ಪರಿಣತಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಇದೆ. ಉದಾಹರಣೆಗೆ ಈಗ ಮೊದಲು ವೈದ್ಯಕೀಯ ವೃತ್ತಿಯಲ್ಲಿ ಎಲ್ಲವೂ ಬರ್ತಾ ಇತ್ತು. ಒಬ್ಬರೇ ಡಾಕ್ಟರ್ ಎಲ್ಲ ಸ್ಪೆಷಾಲಿಟಿ ಇಲ್ಲ. ಆಮೇಲೆ ಹೇಗೆ ವಿಭಾಗಗಳು ಬಂತು, ಹಾಗೆ ಈ ಕೊರಿಯೋಗ್ರಫಿ ಎನ್ನುವುದು ಒಂದು ವಿಭಾಗ ಅಲ್ಲ. ಅದಕ್ಕೆ 2 ಅಭಿಪ್ರಾಯ ಕೂಡ ಉಂಟು. ಈಗ ಹಲ್ಲಿಗೊಬ್ಬರು ಡಾಕ್ಟ್ರು, ಕಣ್ಣಿಗೊಬ್ಬರು ಡಾಕ್ಟ್ರು, ನಾಲಿಗೆಗೊಬ್ಬರು ಡಾಕ್ಟ್ರು ಅಂತ. ಈಗ ಅದು ಕಾಂಪ್ಲಿಕೇಟ್ ಆದ ಹಾಗೆ ಮತ್ತೆ ಮಾತಾಡೋಣ. ಹಲೋ, ನಮಸ್ಕಾರ. ನಮಸ್ಕಾರ. ಯಾರು ಮಾತಾಡ್ತೀರಿ? ಯಾಜಿ ಅವರ ನಮಸ್ಕಾರ. ಶಿವಾನಂದ ಹೆಗಡೆ ನಮಸ್ಕಾರ. ನಮಸ್ಕಾರ. ಈಗ ಒಂದು ಯಕ್ಷಗಾನದಂತ ಒಂದು ಪರಂಪರೆಯ ರಂಗಭೂಮಿ ಮಾಧ್ಯಮದಲ್ಲಿ ದುಡಿತಾ ಇರುವವರು ನೀವು. ಈ ಪರಂಪರೆಯ ರಂಗಭೂಮಿಗೆ ಒಂದು ಲಿಖಿತವಾದಂತ ಯಾವುದೇ ಒಂದು ಪುಸ್ತಕ ನಾಟ್ಯಶಾಸ್ತ್ರದಂತದ್ದು ಇಲ್ಲದೆ ಇರುವುದರಿಂದ
ಸಂದರ್ಭ ಬಂದಾಗ ಜಾನಪದ ಅಂತ ಜಾರಿಕೊಳ್ಳುವುದು, ಅಗತ್ಯತೆಗೆ ಬೇಕಾದಾಗ ಕ್ಲಾಸಿಕಲ್ ಅಂತ ಬರುವುದು. ಇವೆರಡರ ಮಧ್ಯೆ ಒಂದು ನಿರ್ದಿಷ್ಟ ಹಾಗೂ ನಿರ್ದಿಷ್ಟವಾಗಿರುವಂತ ನಿಮ್ಮ ಧೋರಣೆ ಅಥವಾ ಅದರ ಅಭಿಪ್ರಾಯ ಏನು ಅಂತ ಹೇಳ್ಬೋದಾ? ತುಂಬಾ ಬಹಳ ಒಳ್ಳೆಯ ಪ್ರಮುಖ ಪ್ರಶ್ನೆಯನ್ನು ಕೇಳಿದ್ದಾರೆ. ಯಕ್ಷಗಾನ ಜಾನಪದವೋ ಅಥವಾ ಶಾಸ್ತ್ರೀಯವೋ ಅಂತ ನಿರ್ದಿಷ್ಟವಾಗಿ ಹೇಳಿ ಅಂತ. ನಿರ್ದಿಷ್ಟವಾಗಿ ಮತ್ತೆ ನಿರ್ದುಷ್ಟವಾಗಿ. ಸಾಮವೋ ಸಂಗ್ರಹವೋ ಹೇಳಲೇಬೇಕು. ತಂದೆಯವರು ಹಾಗೂ ಮಾಬಲ ಹೆಗಡೆಯವರು ಬಹಳ ಮೊದಲಿಂದ ಅದನ್ನು ಪ್ರತಿಪಾದನೆ ಮಾಡ್ತಾ ಇದ್ರು. ತಂದೆಯವರು ಅದನ್ನು ಯೋಗ್ಯವಾಗಿ ಎಲ್ಲ ವೇದಿಕೆಯಲ್ಲೂ ಪ್ರತಿಪಾದನೆ ಮಾಡ್ತಾರೆ. ಅದು ಶಾಸ್ತ್ರೀಯ ಅಂತ. ಅಂದರೆ ಅದರಲ್ಲಿ ಎಲ್ಲ ಕಲೆಯಲ್ಲಿಯೂ ಒಂದು ಜಾನಪದ ಅಂಶ ಹಿನ್ನೆಲೆಯಾಗಿ ಇದ್ದೇ ಇರ್ತದೆ. ಕಲೆ ಬೆಳವಣಿಗೆಯನ್ನು ನೋಡಿದಾಗ ಮೊದಲು ಅದು ಟ್ರೈಬಲ್ಲು, ಆಮೇಲೆ ಅಲ್ಲಿಂದ ಜಾನಪದ ನೆಲೆ, ಮತ್ತೆ ಪರಿಷ್ಕಾರಗೊಂಡು ಮುಂದಿನ ನೆಲೆ ಅದು ಸಾಂಪ್ರದಾಯಿಕ, ಆಮೇಲೆ ಕ್ಲಾಸಿಕಲ್ ಅಂತ ಆಗ್ತದೆ. ಇದು ಬಹುವಾರಿ ಆದ್ದರಿಂದ ಎಲ್ಲ ಅವರು ಭಾಗವಹಿಸುವ ಸಾಮೂಹಿಕ ಕಲೆ ಆದ್ದರಿಂದ ಇದನ್ನು ನಾವು ಮತ್ತೆ ಸಂಗೀತ, ನೃತ್ಯ ಇತ್ಯಾದಿ ಎಲ್ಲ ಸಂಪೂರ್ಣ ಅಂಗಗಳನ್ನು ಪರಿಶೀಲಿಸಿದಾಗ ತಜ್ಞರೇ ಒಪ್ಪಿಕೊಂಡ, ದೇಶದ ಕಲಾ ತಜ್ಞರೇ ಒಪ್ಪಿಕೊಂಡಿದ್ದಾರೆ ಇದು ಫೋಕ್ ಅಲ್ಲ, ಜಾನಪದ ಅಲ್ಲ. ಜಾನಪದ ನೆಲೆ ಮುಂದಿನದ್ದು ನಾವು ಇದನ್ನು ಟ್ರೆಡಿಷನಲ್ಲು ಅಥವಾ ಅಂದರೆ ಸಂಪ್ರದಾಯದ ಕಲೆ ಅಂತ ಹೇಳ್ಬೋದು. ಕಥಕ್ಕಳಿಯನ್ನು ನಿಜವಾಗಿ ಕ್ಲಾಸಿಕಲ್ ಅನ್ನೋದಕ್ಕಿಂತ ಸಾಂಪ್ರದಾಯಿಕ ಕಲೆ ಅಂತ ಹೇಳ್ಬೋದು. ಅದಕ್ಕೆ ಕಥಕ್ಕಳಿಗೆ ಸಾಂಪ್ರದಾಯಿಕ ಮತ್ತು ಕ್ಲಾಸಿಕಲ್ ಬಹಳ ವ್ಯತ್ಯಾಸಗಳೇನೂ ಇಲ್ಲ. ಹಾಗೆ ಇದರಲ್ಲಿ ಮುದ್ರೆಗಳನ್ನು ನಾವು ಬಳಸ್ತೇವೆ. ನಾಟ್ಯಶಾಸ್ತ್ರದ ಹೆಚ್ಚಿನ ಅಂಶಗಳನ್ನು ನಾವು ಇದರಲ್ಲಿ ಕಾಣ್ತೇವೆ. ನಾರಾಯಣ ಅಜ್ಜಿಯವರೇ ನಾಟ್ಯಶಾಸ್ತ್ರ ಯಕ್ಷಗಾನದ ಬಗ್ಗೆ ಭಾಳಷ್ಟು ಲೇಖನಗಳನ್ನು ಸಹ ಲೇಖನಗಳನ್ನು ಬರೆದಿದ್ದಾರೆ. ಅವರು ಒಬ್ಬ ಯಕ್ಷಗಾನ ಕಲಾವಿದನು ಕೂಡ. ಅವರು ತಾಳಮದ್ದಲೆಯ ಈ ಒಂದು ಪ್ರದೇಶದಲ್ಲಿ ಭಾಳಷ್ಟು ಒಳ್ಳೆಯ ಹೆಸರನ್ನು ಗಳಿಸ್ತಾ ಇದ್ದಾರೆ. ತಾಳಮದ್ದಲೆ ಒಬ್ಬ ಉತ್ತಮ ಕಲಾವಿದನಾಗಿ ಪ್ರವರ್ಧಮಾನಕ್ಕೆ ಬರ್ತಾ ಇದ್ದಾರೆ ಅವರು. ಹೌದು. ಹಿಂದೆ ಒಂದು ಕಾಲ ಇತ್ತು, ಒಂದು ಯಾವುದೇ ಒಂದು ಕಲೆಯನ್ನು ನಾವು ತೆಗೆದುಕೊಂಡಾಗ ಅದರ ಪ್ರೆಸೆಂಟೇಷನ್, ಅದು ಹೇಗೆ ಜನರ ಎದುರಿಗೆ ತನ್ನನ್ನು ತೋರಿಸಿಕೊಳ್ತದೆ ಎನ್ನುವುದು ಆಧಾರದ ಮೇಲೆ ಅದರ ಒಂದು ಯಾವ ಮಟ್ಟಕ್ಕಿದೆ ಅಂತ ನಾವು ಗಣಿಸಬಹುದು. ಈಗ ನಾವು ನೋಡಿದಾಗ ಕಳೆದ 15-20 ವರ್ಷಗಳ ಹಿಂದೆ ಕಲೆಯ ಬೆಳವಣಿಗೆಯನ್ನು ನೋಡಿದಾಗ ಅಪ್ಪಟ ಒಂದು ಶಾಸ್ತ್ರೀಯವಾಗಿ ಅದು ಬೆಳೀತಾ ಇದೆ. ಆಮೇಲೆ ಯಾವುದೇ ಕಲೆ ಶಾಸ್ತ್ರೀಯ ಅಂದಾಗ ಹೆಚ್ಚು, ಜಾನಪದ ಅಂದಾಗ ಕಡಿಮೆ ಖಂಡಿತ ಗಣಿಸುವಂಥದ್ದಿಲ್ಲ. ಶಾಸ್ತ್ರೀಯ ಕಲೆ ದೊಡ್ಡ ವಿಷಯವನ್ನು ಎತ್ಕೊಂಡಿರ್ತದೆ. ತಾನು ಹೇಳುವಾಗ ವಿಷಯದ ವ್ಯಾಪ್ತಿ ದೊಡ್ಡದಿರ್ತದೆ. ಜಾನಪದ ಈಗ ನಾವು ಭತ್ತ ಕೊಯ್ಲು ಮತ್ತು ಮದುವೆ, ವಿಶೇಷ ಸಮಾರಂಭ ಇಂಥದ್ದನ್ನು ಮಾತ್ರ ಅದು ಡೀಲ್ ಮಾಡ್ತದೆ. ಅಂದರೆ ಶಾಸ್ತ್ರೀಯ ಕಲೆಯಲ್ಲಿ ಇದಮಿತ್ತಮ್ ಅಂತ ಇರಬೇಕಾಗತ್ತೆ. ಖಂಡಿತವಾಗಿ ಅದು ನಿಜವಾಗಿ ಎಲ್ಲ ಕಲೆಯಲ್ಲಿ, ಈವನ್ ಜಾನಪದದಲ್ಲೂ ಸಹ ಇದಮಿತ್ತಮ್ ಇರಲೇಬೇಕಾಗ್ತದೆ. ಜನ ತಿಳ್ಕೊಂಡಿದ್ದಾರೆ ಕೆಲವರು, ಅಂದರೆ ಜಾನಪದ ಅಂದರೆ ಹೇಗೆ ಮಾಡ್ರೂ ಆಗ್ತದೆ ಅಂತ. ಖಂಡಿತ ಅಲ್ಲ. ಯಕ್ಷಗಾನದ ಮಟ್ಟಿಗೂ ನಾನು ಅದನ್ನು ಕೇಳಲಿಕ್ಕೆ ಹೊರಟೆ. ಈಗ ಮುದ್ರೆ ಅಂತ ನೀವು ಹೇಳಿದರೆ ಒಂದೊಂದಕ್ಕೆ ಒಬ್ಬರೊಬ್ಬರು ಒಂದೊಂದು ಮುದ್ರೆಯನ್ನು ಹೇಳ್ತಾರೆ. ಆದ್ದರಿಂದಲೇ ಇದು ಶಾಸ್ತ್ರೀಯ ಕಲೆ ಅಂತ ಹೇಳಲಿಕ್ಕೆ ಒಪ್ಪಿಕೊಳ್ಳಿಕ್ಕೆ ಆಗುವುದಿಲ್ಲ. ಯಾಜಿಯವರಾಗ ಹೇಳಿದರು, ಇಂತಹ ಪ್ರಶ್ನೆ ಬಂದಾಗ ಅದನ್ನು ನಾವು ಜಾನಪದ ಅಂತ ತಪ್ಪಿಸಿಕೊಳ್ತೇವೆ ಅಂತ. ಬಹಳ ಒಂದು ಪ್ರಮುಖ ಅಂಶ ಆಗಿ ಕಾಣ್ತದೆ. ಖಂಡಿತ ಹೌದು. ಅಂದರೆ ಜಾನಪದದ ಮೇಲೂ ಸಂಪೂರ್ಣ ತಿಳುವಳಿಕೆ ಇಲ್ಲದೆ, ಶಾಸ್ತ್ರೀಯತೆಯ ಮೇಲೂ ಸಂಪೂರ್ಣ ತಿಳುವಳಿಕೆ ಇಲ್ಲದೆ ಬರುವಂಥ ಅಭಿಪ್ರಾಯಗಳು. ಅಂದರೆ ಅದು ಅಂದರೆ ಅದು, ಇದು ಅಂದರೆ ಇದು ಅಂತ. ಅದು ಸ್ವಲ್ಪ ವ್ಯತ್ಯಾಸ ಮಾಡಿ ಹೇಳ್ಬೋದೇನೋ. ಸರಿಯಾಗಿ ಚೆನ್ನಾಗಿ ಕಲಿತು ಯಕ್ಷಗಾನವನ್ನು ನಾವು ಪ್ರದರ್ಶನ ನೀಡಿದರೆ ಯಕ್ಷಗಾನ ಒಂದು ಶಾಸ್ತ್ರೀಯ ಕಲೆ ಆಗಬಹುದು. ಖಂಡಿತ ಹೌದು, ಅದು ಏನೂ ಅನುಮಾನ ಇಲ್ಲ. ಮುದ್ರೆಗಳು ಯಕ್ಷಗಾನದಲ್ಲಿ ಇದೆ, ಇಲ್ಲ ಅಂತ ತಪ್ಪು ತಿಳುವಳಿಕೆ ಇದೆ. ಈಗ ನಾವು ನಮ್ಮ ಕೊರಿಯೋಗ್ರಫಿಯಲ್ಲಿ ಮಾಯಾರಾವ್ ಅವರು ನಮ್ಮ ಹತ್ರ ನಾಟ್ಯ ಮಾಡಿಸಿ ಹೇಳ್ತಾ ಇದ್ರು, ನೋಡಿ ಇದು ಅಂಚಿತ, ಇದು ಕುಂಚಿತ, ಈಗ ನಾವು ನಿಲುವು ಯಾವುದು, ವಿಷ್ಣು ಪಾದವೋ ಸಮಪಾದವೋ ಎಲ್ಲ ಏನು ನಾಟ್ಯಶಾಸ್ತ್ರದಲ್ಲಿ ಹೇಳಿದಾರೋ ಅದರದ್ದು ಎಲ್ಲ ಅಂಶಗಳು ಯಕ್ಷಗಾನದಲ್ಲಿ ಕಂಡು ಬರ್ತದೆ. ಆ ದೃಷ್ಟಿಯಿಂದ ಅದನ್ನು ಅಧ್ಯಯನ ಮಾಡದೆ ನಾವು ಬಳಸದೆ ಒಂದು ಪುಸ್ತಕವನ್ನು ಕೂಡ ಇತ್ತೀಚೆಗೆ ನೋಡಿದಾಗ ಆಯಿತು ನನಗೆ, ಯಕ್ಷಗಾನದಲ್ಲಿ ಹಸ್ತಾಭಿನಯ. ಹೌದು, ಇದೆ. ನಮ್ಮ ಡಾಕ್ಟರ್ GS ಹೆಗಡೆ ಅಂತ ಅವರೊಂದು ಅಧ್ಯಯನ ಮಾಡಿದ್ದಾರೆ ಅದರಲ್ಲಿ ಹಸ್ತಾಭಿನಯದ. ಹೌದು, ಹಸ್ತಾಭಿನಯ ಹೀಗೆ ಮಾಡಬೇಕು ಅಂತ. ಅಂದರೆ ಯಕ್ಷಗಾನದಲ್ಲಿ ಬಳಕೆ ಇರುವ ಹಸ್ತಗಳು ಯಾವುದು ಅಂತ ಇದು ಮಾಡಿದ್ದಾರೆ. ಅದು ನಮ್ಮಲ್ಲಿ ಗುರು ಪರಂಪರೆ ಅಷ್ಟು ಸ್ಪಷ್ಟವಾಗಿ ಇಲ್ಲದೆ ಇರೋದ್ರಿಂದ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ. ತಾವು ಮಾಡಿದ್ದೆ ಸರಿ ಅನ್ನುವಂಥ ಕಲ್ಪನೆ. ತಾವು ಮಾಡಿದೆ ಸರಿ ಅನ್ನುವಂಥ ಕಲ್ಪನೆ. ಈಗ ತಮ್ಮ ಕೆರೆಮನೆ ಕಲಾವಿದರ ಬಗ್ಗೆ ಹೇಳೋದಾದ್ರೆ, ಕೆರೆಮನೆ ಕುಟುಂಬದ ಕಲಾವಿದರ ಬಗ್ಗೆ ಹೇಳೋದಾದ್ರೆ, ಒಬ್ಬರೊಬ್ಬರಿಗೆ ಒಂದು ವೈಶಿಷ್ಟ್ಯ ಇದೆ. ಹೌದು. ಯಾವ ರೀತಿ ಹೇಳ್ತೀರಿ ಅದನ್ನು? ಅಂದರೆ ಪ್ರತಿಯೊಬ್ಬರೂ ಸ್ವತಂತ್ರವಾಗಿ ವಿಚಾರ ಉಳ್ಳವಂಥವರು. ಸರಿ. ಆದರೂ ಅತ್ಯಂತ ಪ್ರಜಾಪ್ರಭುತ್ವದ ಮನಸ್ಥಿತಿ ಉಳ್ಳವರಾದರೂ ಒಂದು ಸರ್ಕಾರ ಮಾಡಿದ್ದಾರೆ ಅವರು. ಅಂದರೆ ಒಂದು ಮೇಳವನ್ನು ಮಾಡಿಕೊಂಡು ಆ ಮೇಳದಲ್ಲಿ ಹೇಗೆ ಹೋಗಬೇಕು. ಈಗ ನಾನು ಮೊದಲಿನ ಬಾಲ್ಯದಲ್ಲಿ ನೋಡ್ತಾ ಇದ್ದೆ, ನಮ್ಮ ಮನೆಯ ಅಂಗಳದಲ್ಲಿ ಅಜ್ಜನವರು ಅಧ್ಯಕ್ಷರಾಗಿ ಕೂತ್ಕೊಂಡಾಗ ಮಾಬಲ ಹೆಗಡೆಯವರು, ಗಜಾನ ಹೆಗಡೆಯವರು, ತಂದೆಯವರು ಬಹಳ ದೀರ್ಘವಾಗಿ ಚರ್ಚೆ ಆಗ್ತಿತ್ತು. ಕಾರಂತರದ್ದು ಇದು ಸರಿಯೋ, ಅದು ಬ್ಯಾಲೆ ಬಗ್ಗೆ, ಆಮೇಲೆ ಪ್ರದರ್ಶನದ ಬಗ್ಗೆ. ಉದಾಹರಣೆಗೆ ಬಾಸವತಿಯನ್ನು ನಮ್ಮ ಮೇಳಕ್ಕೆ ತರುವಾಗ ಗಜಾನ ಹೆಗಡೆಯವರು ನನ್ನ ಚಿಕ್ಕಪ್ಪ ಬಂದು ಅವರ ಪ್ರವೇಶ ಹೇಗಾಗಬೇಕು,
ಈಗ ಮೆಲ್ಲನೆ ಕಾಲಂದುಗೆಗಳು ಘಿಲ್ ಏನೇ ಅಂದರೆ ಆ ದಿವಸ ಹೊಸತೋಟದವರು ಇದ್ದರು. ಅದನ್ನು ಯಾವ್ಯಾವ ರೀತಿ ನಾವು ಇದೇ ಕೊರಿಯೋಗ್ರಫಿ ನಿಜವಾಗಿ ಯಾವ್ಯಾವ ರೀತಿ ನಾವು ಪ್ರೆಸೆಂಟ್ ಮಾಡ್ಬೋದು. ಆಗ ಅಲ್ಲಿ ಹೇಗೆ ನಿರ್ಣಯ ಆಯಿತು ಅಂದರೆ ಮೆಲ್ಲನೆ ಕಾಲಂದುಗೆಗಳು ಘಿಲ್ ಏನೇ, ಆಮೇಲೆ ಮೆಲ್ಲನೆ ಕಾಲಂದುಗೆಗಳು ಘಿಲ್ ಘಿಲ್ ಏನೇ, ಹೀಗೆ ಅದರ ಡೆವಲಪ್ ಆಗ್ತಾ ಹೋಗಿ ಅದನ್ನು ಅಂದರೆ ಒಂದೊಂದು ಪದ್ಯಗಳಲ್ಲಿ ನಾವು ಹೇಗೆ ಇದು ಮಾಡಬೇಕು ಅದೆಲ್ಲ ಚರ್ಚೆ ಆಗ್ತಿತ್ತು. ಆ ದಿವಸ ಇದು ಬಗೆಯಲ್ಲಿ ಮಾತು ಹೆಚ್ಚಾಯಿತು, ಇದು ಕಡಿಮೆ ಆಯಿತು. ಆದರೆ ಎಷ್ಟು ವಿಶೇಷ ಅಂದರೆ ಇದಿಷ್ಟು ಚರ್ಚೆಗಳು ನಡೀತಾ ಇದ್ದರು ಅವರವ್ರದ್ದೇ ಆದಂತಹ ಒಂದು ಸ್ವಂತಿಕೆಯನ್ನು ಆಯಿತು. ಸ್ವಂತಿಕೆ ಒಂದು ಮುಖ್ಯ ಕೆರೆಮನೆ ಕಲಾವಿದರ ಜೊತೆಗೆ ಸೃಜನಶೀಲತೆ, ಆಮೇಲೆ ಕಲೆಗೆ ಬದ್ಧತೆ, ಕಲೆಯ ವಿಷಯದಲ್ಲಿ ಒಂದು ಶುದ್ಧತೆ, ಸಂಪ್ರದಾಯಕ್ಕೆ ಸಂಪೂರ್ಣವಾಗಿ ಒಗ್ಗಿಕೊಂಡಿರುವಂಥ, ಸಂಪ್ರದಾಯವನ್ನು ಬಿಡದೆ ಹೊಸದಾದ ಮಾದರಿಯನ್ನು ಹೇಗೆ ತರ್ಬೋದು ಎನ್ನುವಂಥದ್ದೇ ಇಡೀ ಕೆರೆಮನೆ ಕುಟುಂಬದ ಶೋಧ ಅಂತ ನನ್ನ ಅಭಿಪ್ರಾಯ. ನಾನು ನಿಮ್ಮ ತಂದೆಯವರೊಂದಿಗೆ ಮಾತಾಡುವಾಗ ಒಂದು ವಿಚಾರವನ್ನು ಕಂಡುಕೊಂಡೆ. ಚಾರಕನ ವೇಷದಿಂದ ಎರಡನೇ ವೇಷದವರೆಗೆ ಮಾಡ್ತಾರೆ ಅವರು. ಸ್ತ್ರೀ ವೇಷವನ್ನು ಸೇರಿ ಎಲ್ಲ ಬಗೆಯ ವೇಷಗಳನ್ನು ಮಾಡ್ತಾರೆ. ಅಂತಹ ಕಲಾವಿದರು ಬಹಳ ಕಡಿಮೆ. ತೆಂಕಿನಲ್ಲಿ ಗೋವಿಂದ ಭಟ್ರು ಇದ್ದಾರೆ ನನಗೆ ತಿಳಿದ ಹಾಗೆ, ಇನ್ನು ಕೆಲವಷ್ಟು ಕಲಾವಿದರು ಇರ್ಬೋದು. ಅಥವಾ ಬಡಗಿನಲ್ಲಿ ಇನ್ನೊಬ್ಬ ಈ ನಮ್ಮ ಜನರೇಷನ್ ಕಲಾವಿದರಲ್ಲಿ ಕೊಂಡದಕುಳಿಯವರು ಮೋಹಿನಿಯ ಪಾತ್ರವನ್ನು ಮಾಡ್ತಾರೆ, ಭಸ್ಮಾಸುರನ ಪಾತ್ರವನ್ನು ಮಾಡ್ತಾರೆ. ಬಹಳ ವಿಶಿಷ್ಟವಾದ ಒಂದು ಪ್ರತಿಭೆ ಅದಕ್ಕೆ ಬೇಕಾಗ್ತದೆ. ತಾವು ಆ ರೀತಿಯಲ್ಲಿ ವೇಷ ಮಾಡೋದನ್ನು ಮೈಗೂಡಿಸಿಕೊಂಡಿದ್ದೀರಾ ಹೇಗೆ? ಖಂಡಿತವಾಗಿಯೂ. ಅಂದರೆ ನಾನು ಈ ವೇಷದ ಬಗ್ಗೆ ಹೆಚ್ಚು, ಯಾಕೆಂದರೆ ನಮ್ಮ ಮನೆತನದಲ್ಲಿ ಅದೇ ಇತ್ತು, ವೇಷದ ಬಗ್ಗೆ ಒಂದು ಹೀಗೆ ಇಂಥದ್ದೇ ವೇಷ ಮಾಡಬೇಕು ಅನ್ನುವ ಒಂದು ಒತ್ತಡ ತಂದುಕೊಳ್ಳೇಬಾರ್ದು ಅಂತ. ಕೊಟ್ಟ ಪಾತ್ರವನ್ನು ಮಾಡಬೇಕು. ನಾನು ಅದಕ್ಕೆ ಈಗ ಮೊನ್ನೆವರೆಗೂ ಹೇಳಿದ ಹಾಗೆ ನಮ್ಮ ಕೃಷ್ಣ ಸಂಧಾನ ಆದರೆ ನಾನು ಸಹದೇವನ ಮಾಡ್ತಾ ಇದ್ದೆ. ಆಮೇಲೆ ಹಗೂರ ನಾನು ಭೀಮನನ್ನು ಮಾಡ್ಲಿಕ್ಕೆ ಶುರು ಮಾಡಿದೆ. ಒಂದೇ ಪದ್ಯ ಸಹದೇವನಿಗೆ ಒಂದೇ ಪದ್ಯ ಸಹದೇವ ಸಂಧ್ಯೆ ಬೆಸುಗೆ ಹತ್ತದು. ಆಮೇಲೆ ನಾನು ದ್ರೌಪದಿ ಮಾಡಿದೆ ಅದರಲ್ಲಿ. ಆಮೇಲೆ ಅರ್ಜುನನ್ ಮಾಡಿದ್ದೇನೆ. ಹೀಗೆ ಆಮೇಲೆ ಹಗೂರ ನನಗೆ ಬಡ್ತಿ ಸಿಕ್ಕಿ ಭೀಮನನ್ನು ಮಾಡಿದೆ ನಾನು. ಈಗ ಮೊನ್ನೆ ನಾವು ನ್ಯೂಯಾರ್ಕಿಗೆ ಹೋದ ಕೌರವನ್ನು ಮಾಡಿದೆ, ಆ ಪ್ರಶ್ನೆ ಬೇರೆ. ಆದರೆ ಈಗ ಹಿರಿಯ ಕಲಾವಿದರು ಇದ್ದಾಗ ಒಂದು ಮೇಳದಲ್ಲಿ ಅಂಥ ಸನ್ನಿವೇಶ ಬರ್ತದೆ, ನಾವು ಸಹನೆ ಕಳ್ಕೊಳ್ಬಾರ್ದು. ಮತ್ತು ನಮಗೆ ಏನಂದರೆ ಒಂದು ಆತ್ಮವಿಶ್ವಾಸ ಇರಬೇಕು ಕಲಾವಿದನಿಗೆ ಅಂತ ನನಗನ್ನಿಸ್ತದೆ. ಇಂದಲ್ಲ ನಾಳೆ ನಾನು ಈ ವೇಷ ಚೆನ್ನಾಗಿ ಮಾಡಬಲ್ಲೆ, ಒಟ್ಟು ಗುರಿ ನಮ್ಮದು ಒಂದು ವೇಷ ಚೆನ್ನಾಗಿ ಮಾಡುವಂಥದ್ದು. ಆ ನೆಲೆಯಲ್ಲಿ ಯಾವ ಪಾತ್ರಗಳು ಬಂದರು, ಹೆಣ್ಣು ವೇಷ ಬಂದರು, ಅದು ನಮ್ಮ ಪರಂಪರೆಯಲ್ಲಿ ಬಂದಿದ್ದೇ. ಆದ್ದರಿಂದ ನಮಗೊಂದು ಬಹಳ ದೊಡ್ಡದೇನೋ ಮಾಡ್ದಂಗೆ ಅನಿಸೋದಿಲ್ಲ, ಎಲ್ಲದನ್ನು ಮಾಡ್ತಾ ಹೋಗಿ. ಸ್ವರ ವ್ಯತ್ಯಾಸ ಹೇಗೆ ಮಾಡ್ಕೊಳ್ತೀರಿ? ಸ್ವರ ವ್ಯತ್ಯಾಸ ಬಹುಶಃ ಎಲ್ಲ ಕಲಾವಿದರಿಗೂ ಪಾತ್ರ ಮಾಡಿದಾಗ ಆ ಒಂದು ಬದಲಾವಣೆ ಆಗ್ತದೆ ಅವನಲ್ಲಿ. ಪ್ರತಿಭಾನ್ವಿತ ಕಲಾವಿದ ಹೆಣ್ಣು ವೇಷ, ಕೆಲವರು ಹೇಳ್ತಾರೆ ನನಗೆ ಕಿರೀಟ್ ವೇಷ ಒಪ್ಪೋದಿಲ್ಲ, ಕೇದಿಗೆ ಮೊದಲೇ ಒಪ್ಪೋದಿಲ್ಲ, ನಾನು ಹೆಣ್ಣು ವೇಷ ಮಾಡೋದಿಲ್ಲ ಅಂತ. ಆದರೆ ನನ್ನ ದೃಷ್ಟಿಯಲ್ಲಿ ಅದಕ್ಕೆ ಸಂಪೂರ್ಣ ತೊಡಕೊಂಡಾಗ ಎಲ್ಲವೂ ಒಕ್ಕಿ ಬರ್ತದೆ ಅಂತ ನನಗೆ ಇಲ್ಲ. ಕೆಲವೊಮ್ಮೆ ಹಲ್ಲು ಮುಂದೆ ಇದ್ದವರಿಗೆ ಮೀಸೆ ಹಾಕಿ ವೇಷ ಮಾಡಿದರೆ ಗೊತ್ತಾಗೋದಿಲ್ಲ, ಈಗ ಸ್ತ್ರೀ ವೇಷ ಮಾಡಿದವರು ನೋಡ್ಲಿಕ್ಕೆ ಆಗೋದಿಲ್ಲ, ರೂಪ ಕೂಡ ಮುಖ್ಯ ಇರ್ತದೆ. ಆದರೆ ಏನಂದರೆ ಯಕ್ಷಗಾನದಲ್ಲಿ ನಾನು ನೋಡಿದಂತೆ ಈ ರೂಪ ಮುಖ್ಯ ಆಗ್ತದೆ ಇಲ್ಲಂತಿಲ್ಲ, ಆದರೆ ಅದಕ್ಕಿಂತ ಪ್ರತಿಭೆಗೆ ಬೆಲೆ ಕೊಡ್ತಾರೆ ಅನ್ನೋದು ನಾವೀಗ ಹಲವಾರು ಕಲಾವಿದರನ್ನು ನೋಡಿ ಹೇಳ್ಬೋದು. ಕೆಲವರು ನೋಡಿಬಿಡ್ತಾರೆ ಇವರು ಸಣ್ಣ, ನನ್ನ ನೋಡಿ ನೀನು ಭಾಳ ಎತ್ತರ ಅಂತ ಹೇಳೋದು. ಆದರೆ ಅದೆಲ್ಲವನ್ನು ಬದಿಗಿಟ್ಟು ನಾವು ಕಲೆಗೆ ಸಮರ್ಪಿಸಿಕೊಂಡಾಗ ಒಂದಲ್ಲ ಒಂದು ದಿವಸ ಪ್ರೇಕ್ಷಕ ನಮ್ಮನ್ನು ಅಲ್ಲಿ ಕೆಲವೊಮ್ಮೆ ವಯಸ್ಸಿನ ಒಂದು ಇದು ಬರುವುದಿಲ್ಲ, ವಯಸ್ಸು ಬರೋದು. ಈಗ 50 ವರ್ಷದ ನಂತರ ಕೂಡ ಗೋಪಾಲಾಚಾರ್ಯ ಅವರು ಅಭಿಮನ್ಯುವಿನ ಪಾತ್ರವನ್ನು ಮಾಡ್ತಾರೆ, ಅಥವಾ 70 ವರ್ಷದ ನಂತರ ಕೂಡ ಕೊಳೆಯೂರವರು ಸ್ತ್ರೀವೇಷ ಮಾಡಿದರೆ ಯಾರು ಆಕ್ಷೇಪ ಮಾಡೋದಿಲ್ಲ, ಅಷ್ಟು ಚೆನ್ನಾಗಿ ಪಾತ್ರ ನಿರ್ವಹಣೆಯನ್ನು ಅವರು ಮಾಡ್ತಾರೆ. ಕಲಾವಿದನ ಸಾಮರ್ಥ್ಯವನ್ನು ಕೂಡ ಯಾಕೆಂದರೆ ಅದು ಸಂಪೂರ್ಣವಾಗಿ ನಮ್ಮ ಪಾತ್ರವೇ ಆಗಿಬಿಡುವಂಥದ್ದಲ್ಲ ಇದು ಯಕ್ಷಗಾನ. ಯಾವಾಗಲೂ ಅಲ್ಲಿ ಒಂದು ಸ್ವಲ್ಪ ಅಂತರವನ್ನು ಕಾದ್ಕೊಳ್ಬೇಕು. ಪ್ರಿಯ ವೀಕ್ಷಕರೇ, ಈಗ ಸುಧನ್ವಾರ್ಜುನದ ಒಂದು ತುಣುಕಿದೆ ನಮ್ಮ ಹತ್ರ. ತಡೆದು ಸುಧನ್ವನಾಗಿ ಕೆರೆಮನೆ ಶಿವಾನಂದ ಹೆಗಡೆಯವರು. ಇದು ಚಂಪಕಾನಾಡು, ಇದರ ರಕ್ಷಣೆಗೆ ನಿಂತವನು ನಾನು. ನಮ್ಮನ್ನ ಧಿಕ್ಕರಿಸಿ
ಮುಂದೆ ಬರುವಂತಹ ಈ ರಥವನ್ನ ನಿಲ್ಲಿಸಿದ್ದೆ. ಕಂಡು ನಿಲ್ಲಿಸಿದ್ದೇನೆ ನಾನು. ನೀನು ನಿಲ್ಲಿಸಿದ್ದು. ಮುಂದೆ ಹೋಗ್ಲಿಕ್ಕೆ ಬಿಡದೇ ಇದ್ದದ್ದು ನಾನು. ಹೌದು, ನೀನು ಆಮೇಲೆ ನಿಂತಿದ್ದು. ಅದಕ್ಕಾಗಿ ತಡೆದು ಮಾಡುವುದೇನು ಸೃಷ್ಟಿ ಅರ್ಜುನ ಎಂಬುವುದೇ ನೀನು. ತಡವಾಗಿ ಟಿ ವಿಯ ಮುಂದೆ ಕುಳಿತಂತಹ ಯಕ್ಷಗಾನದ ಅಭಿಮಾನಿಗಳನ್ನು ಮತ್ತೊಮ್ಮೆ ಸ್ವಾಗತ ಮಾಡ್ತಾ ಇದ್ದೇನೆ. ಶಿವಾನಂದ ಹೆಗಡೆಯವರೇ, ಯಾವುದೇ ಒಂದು ಕ್ಷೇತ್ರದಲ್ಲಿ ವಿಶಿಷ್ಟ ಸಾಧನೆ ಮಾಡಿದ ಒಬ್ಬ ವ್ಯಕ್ತಿ ಇದ್ದರೆ ಆತನ ಮಕ್ಕಳಿಂದ ಜನ ಬಹಳಷ್ಟು ನಿರೀಕ್ಷೆ ಇಟ್ಕೊಳ್ತಾರೆ. ಉದಾಹರಣೆಗಾಗಿ ಅಮಿತಾಬ್ ಬಚ್ಚನ್ ಅವರ ಮಗ ಸಿನಿಮಾಕ್ಕೆ ಬರುವಾಗ ಜನ ಆತನನ್ನು ಒಬ್ಬ ಕಲಾವಿದನಾಗಿ, ಹೊಸ ಕಲಾವಿದನಾಗಿ ನೋಡದೆ ಅಮಿತಾಬ್ ಬಚ್ಚನ್ ಮಗ ಅಂತಲೇ ನೋಡ್ತಾರೆ. ಅಥವಾ ಸುನಿಲ್, ನಾ ಈ ವೇದಿಕೆಯಲ್ಲಿ ಈ ಮಾತನ್ನು ಈ ಹಿಂದೆ ಒಮ್ಮೆ ಕೂಡ ಹೇಳಿದ್ದೆ, ಸುನಿಲ್ ಗವಾಸ್ಕರ್ ಅವರ ಮಗ ರೋಹನ್ ಗವಾಸ್ಕರ್ ಕ್ರಿಕೆಟಿಗೆ ಬಂದಾಗ ಸುನಿಲ್ ಗವಾಸ್ಕರಲ್ಲಿ ಎಷ್ಟೊಂದು ಎಕ್ಸ್ಪೆಕ್ಟೇಷನ್ ಜನರಿಗಿತ್ತು, ನಿರೀಕ್ಷೆ ಇತ್ತು, ಅದೇ ನಿರೀಕ್ಷೆಯನ್ನು ಮಗನ ಮೇಲೆ ಇಡ್ತಾರೆ. ಬಹಳ ಜಾಗ್ರತೆಯಿಂದ ಅಂಥವರು ಹೆಜ್ಜೆ ಇಡಬೇಕಾಗ್ತದೆ. ಈ ನಿಟ್ಟಿನಲ್ಲಿ ನಿಮ್ಮ ಅನುಭವ ಹೇಗೆ? ಒಬ್ಬ ಕಲಾವಿದರ ಮೊಮ್ಮಗನಾಗಿ, ಒಬ್ಬ ಕಲಾವಿದರ ಮಗನಾಗಿ ನಿಮ್ಮ ಅನುಭವವನ್ನು ಹೇಳಿಕೊಳ್ಬೇಕು. ಅಂದರೆ ಈಗ ಕಲೆ ಒಂದು ನಮಗೆ ಏನು ಇಮೇಜ್ ಅಂತಂದು ಕೊಡ್ತದೆ. ಹೌದು. ಅದ್ರ ಬಗ್ಗೆ ಲಕ್ಷ್ಯ ಹಾಕಿದಾಗ ನಮಗೆ ಗೊಂದಲ ಆಗ್ತದೆ. ಹೌದು. ಕಲೆಯನ್ನು ನಾವು ಪ್ರೀತಿಸೋದಕ್ಕೆ ಶುರು ಮಾಡಿದಾಗ ಸುತ್ತಮುತ್ತಲಿನ ಈ ಗಲಾಟೆ ಗೌಜುಗಳು, ಜನರ ಆಕ್ಷೇಪಗಳ ಬಗ್ಗೆ ನಾವು, ನಿರೀಕ್ಷೆಗಳ ಬಗ್ಗೆ, ಯಾಕೆಂದರೆ ನಾವು ಯಾವುದೋ ಒಂದು ಆತ್ಮವಿಶ್ವಾಸದಲ್ಲಿ ಹೋಗಬೇಕಾಗುತ್ತೆ. ಇಡೀ ಕುಟುಂಬ ಒಂದು ಕಲೆಗೆ ತೊಡಗಿಸ್ಕೊಂಡಾಗ ಅಷ್ಟೇ ಹೆಸರು ನನಗೆ ಬರ್ತದೆ ಅಂತ ನಾವು ತೊಡಗಿಸ್ಕೊಳ್ಳಿಕ್ಕೆ ಆಗೋದೇ ಇಲ್ಲ. ಎಷ್ಟೋ ದುಡ್ಡು ಮಾಡ್ತೇನೆ, ಎಷ್ಟೋ ಹೆಸರು ಮಾಡ್ತೇನೆ ಅನ್ನೋ ಒಂದು ನಿರೀಕ್ಷೆಯಲ್ಲಿ ಹೋದಾಗ ಈ ಮಾತುಗಳು ಸ್ವಲ್ಪ ಇದಾಗ್ತದೆ. ಆಮೇಲೆ ಈ ಒಂದು ಕರೆಯನ್ನು ಸ್ವೀಕರಿಸಿ ನಾವು ಮುಂದುವರಿಸೋಣ. ಹಲೋ, ನಮಸ್ತೆ. ನಮಸ್ಕಾರ. ಯಾರು ಮಾತಾಡ್ತೀರಿ? ನಾನು ವಿನಾಯಕ್ ಭಟ್ ಅಂತ, ಮೂಡಬಿದ್ರಿಂದ. ಹೇಳಿಬಿಟ್ರೆ. ಶಿವಾನಂದ ಹೆಗಡೆ ಮಾತಾಡಿ ಶಿವಾನಂದ ಹೆಗಡೆ ಹತ್ರ ಮಾತಾಡಿ. ನಮಸ್ತೆ. ನಮಸ್ಕಾರ.
ನಾನು ವಿನಾಯಕ್ ಭಟ್ ಹೇಳಿ, ನನ್ನ ಊರು ಸಿದ್ದಾಪುರ, ಉತ್ತರ ಕನ್ನಡ. ಸರಿ. ನಾನು ತುಂಬಾ ಅಭಿಮಾನಿ ಶಂಭು ಹೆಗಡೆ ಅವರಿದ್ದು. ಸಂತೋಷ. ಸ್ವಲ್ಪ ನನ್ಗೆ ಶಿವಾನಂದ ಹೆಗಡೆ ಅವರದ್ದು ಮತ್ತೆ ಶಂಭು ಹೆಗಡೆ ಅವರಿದ್ದು ಸಂಬಂಧ, ಮತ್ತೆ ಆಮೇಲೆ ನಿಮ್ಮ ಜೊತೆ ಅವರ ಸಂಬಂಧ ಹೇಗಿತ್ತು ಅಂತ ಬಾಲ್ಯದ ಯಾವ್ದಾದ್ರು ನೆನಪಿನ ಘಟನೆ ಇದ್ರೆ ಅದ್ರ ಜೊತೆ ವಿವರಿಸಿ ಹೇಳಬೇಕಿತ್ತು. ನಮ್ಮದು ಲೋಕದ ಎಲ್ಲ ತಂದೆ ಮತ್ತು ಮಕ್ಕಳ ಮಧ್ಯದಲ್ಲಿರುವಂಥ ಬಾಂಧವ್ಯವೇ ನಮ್ಮದು. ಅದರಲ್ಲಿ ನಮ್ಮ ಉದ್ಯೋಗನೂ ಒಂದೇ ಆದ್ದರಿಂದ ಕೆಲವೊಮ್ಮೆ ನಮ್ಮ ಸ್ವತಂತ್ರವಾದ ಅಭಿವ್ಯಕ್ತಿಯ ವಿಷಯದಲ್ಲಿ ನಾವು ಭಿನ್ನ ಭಿನ್ನವಾಗಿ ಕಾಣಿಸ್ಕೊಳ್ಳೋದುಂಟು. ಆದರೆ ಒಟ್ಟಾಗಿ ನಾವು ಅಂದರೆ ತಂದೆಯವರೊಟ್ಟಿಗೆ ನಾನು ಮೇಳದಲ್ಲಿ ವೇಷ ಮಾಡ್ತಾ ಇದ್ದೇನೆ, ತಂದೆಯವರೊಟ್ಟಿಗೆ ಪ್ರವಾಸ ಮಾಡ್ತಾ ಇದ್ದೇನೆ, ಅಥವಾ ಇಡೀ ಕೆರೆಮನೆ ಕುಟುಂಬದ ಒಂದು ಆದರ್ಶದ ಏನು ಚಿಂತನೆ ಇದೆಯಾ ಅದನ್ನು ಮೇಳದಲ್ಲಿ ದುಡಿಸಿಕೊಳ್ಳುವುದಕ್ಕೆ, ಕಲೆಯ ಮೂಲಕ ಅದನ್ನು ಹೆಚ್ಚು ಪ್ರಚುರಪಡಿಸುವುದಕ್ಕೆ ನಾನು ಒಗ್ಗಿಕೊಂಡಿದ್ದೇನೆ ನಮ್ಮ ಮನಸ್ಸು. ಹಾಗೆ ತಂದೆಯವರ ವಿಷಯದಲ್ಲೂ ಹಾಗೆ ಅವರ ಎಲ್ಲ ಚಿಂತನೆಗಳು, ಆದರ್ಶಗಳು ಎಷ್ಟು ಸಾಧ್ಯವೋ ಅಷ್ಟು ನಾವು ತರುವುದು ಅಂತ ನಮ್ಮದು ಧ್ಯೇಯ ಉದ್ದೇಶ. ಹಾಗೆ ನಾವು ಅತ್ಯಂತ ಚೆನ್ನಾಗಿ ತಂದೆಯವರು ಆಗಾಗ ಮಾರ್ಗದರ್ಶನ ಮಾಡ್ತಾಯಿದ್ರು, ನನ್ನ ಪಾತ್ರದ ಬಗ್ಗೆ ಆಗಲಿ, ನನ್ನ ಮೇಳದ ಸಂಘಟನೆ ಬಗ್ಗೆ ಆಗಲಿ. ಆದರೆ ನೇರವಾಗಿ ಹೀಗೆ ಮಾಡು ಹಾಗೆ ಮಾಡು ಎನ್ನುವಂಥ ಒಂದು ಅಭಿಪ್ರಾಯ ಹೆಚ್ಚು ಕಡಿಮೆ ನಮ್ಮ ಮನೆಯಲ್ಲಿ. ಅದು ನನ್ನ ಅಜ್ಜನವರು ಸ್ವಾತಂತ್ರ್ಯ ಹೌದು, ಅವ್ರದ್ದೇ ಆದ ನನಗೆ. ಆವಾಗ ನಾವು ಮಾತಾಡುವಾಗ ಒಬ್ಬ ಉತ್ತಮ ಕಲಾವಿದನ ಮಕ್ಕಳಿಗೆ ಬರುವಂಥ ಸಂದಿಗ್ಧದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಹೌದು, ಅದನ್ನೇ ಸಂದಿಗ್ಧ ಅಂದರೆ ಅದೇ ಏನಾಗ್ತದೆ ಅಂದರೆ ಜನರ ನಿರೀಕ್ಷೆ ಖಂಡಿತವಾಗಿಯೂ ನಮಗೆ ಗೊತ್ತಾಗ್ತದೆ. ಈಗ ನಾನು ಒಂದು ಕೃಷ್ಣ ಸಂಧಾನದಲ್ಲಿ ತಂದೆಯವರ ಒಂದು ಭವ್ಯವಾದ ಒಂದು ಚಪ್ಪಾಳೆ, ಒಂದು ಅಭಿಮಾನಿಗಳ ಏನೊಂದು ಸಂತೋಷ ಇದೆ, ಹೌದು, ಅದನ್ನು ನಾನು ನೋಡ್ತಾ ಇರ್ತೇನೆ. ನನಗೆ ಯಾವುದೋ ಒಂದು ಸಣ್ಣ ಪಾತ್ರ ಇರ್ತದೆ, ಮರುದಿವಸ ಹೇಳ್ತಾರೆ ನಿಂದು ಅದು ಸಾಕಾಗಲಿಲ್ಲ, ಇದು ಸಾಕಾಗಲಿಲ್ಲ. ನಾನು ಅದನ್ನು ತೀರಾ ಸಹಜವಾಗಿ ತೆಗೆದುಕೊಂಡು ಬಿಡ್ತೇನೆ. ಯಾಕೆಂದರೆ ಪ್ರಶಂಸೆ ಬಂದಿದ್ದಾದರೂ ಯಾರಿಗೆ, ನಮ್ಮಂತಂದವರಿಗೆ. ಆದ್ದರಿಂದ ನನಗೆ ಅದೊಂದು ಅದೇ ಅಂತಲ್ಲ, ನನ್ನ ಜೀವನದಲ್ಲಿ ನಾನು ಯಾವ ಕಲಾವಿದರಿಗೂ ಪ್ರಶಂಸೆಗಳು ಬಂದಾಗ, ಹೆಸರು ಬಂದಾಗ ನನಗೆ ನಾನು ವಿಚಲಿತ ಆಗೋದೇ ಇಲ್ಲ. ಇಲ್ಲೂ ಹಾಗೆ ಜನರ ನಿರೀಕ್ಷೆಯನ್ನು ನಾನು ಪೂರೈಸಬಹುದು. ಆ ಮಹಾಗಣಪತಿಯ ಒಂದು ಅನುಗ್ರಹ, ಹಿರಿಯರ ಆಶೀರ್ವಾದ, ಇದರಿಂದ ಜನರ ನಿರೀಕ್ಷೆ ಮಟ್ಟಕ್ಕೆ ನಾನು ಬೆಳೆತನ ಇಲ್ಲೋ ಗೊತ್ತಿಲ್ಲ. ಆದರೆ ಒಂದು ಕಲೆಗೆ ತಂದೆಯವ್ರದ್ದೊಂದು ಮಾತಿತ್ತು, ನಾನು ಕಲೆಯನ್ನು ಉದ್ಧಾರ ಮಾಡಿದ್ದೇನೆ ಅಂತ ಹೇಳುವುದಿಲ್ಲ, ಆದರೆ ಕಲೆಗೆ ಹಾನಿ ಮಾಡಲಿಲ್ಲ ಅಂತ ಅವರೊಂದು ಮಾತು ಹೇಳ್ತಾರೆ. ಅಷ್ಟಾದರೆ ಸಾಕು. ನಾನು ದೊಡ್ಡ ಕಲಾವಿದ ಅಂತ ಹೆಸರು ಬರದೇ ಇದ್ದರು, ನನ್ನಿಂದ ಕಲೆ ಕೆಡಲಿಲ್ಲ. ಕೆರೆಮನೆ ಮಂತಂದ ಒಂದು ಸತ್ವ ಸಾರ ಅಲ್ಲಿ ಜೀವಂತ ಆಗಿದೆ ಅಂತ ಒಂದು ಭಾವನೆ ಬಂದರೆ ಸಾಕು. ಅಂದರೆ ಉಳಿದ ಹೊಸಬರಿಗಿಂತ ಸ್ವಲ್ಪ ಸಂದಿಗ್ಧದಾಗ ಬಂದೇ ಬರ್ತದೆ, ಖಂಡಿತ ಬರ್ತದೆ. ಅದು ಎಲ್ಲ ಜನರಿಗೂ ದಾಟಬೇಕಾದದ್ದು. ಇದೇ ಪ್ರಶ್ನೆಯನ್ನು ತಾವು ಕೇಳಿದ ಪ್ರಶ್ನೆಯನ್ನೇ ನ್ಯೂಯಾರ್ಕ್ನಲ್ಲಿ ತಂದೆಯವರಿಗೆ ಕೇಳಿದರು, ನಿಮ್ಮ ಮಗನ ಪರಿಸ್ಥಿತಿ ಹೇಗೆ ಏನು ಅಂತ. ಆಗ ಅವ್ರು ಹೇಳಿದರು, ನನ್ನ ತಂದೆಗೆ ಭಾಳ ಹೆಸರಿತ್ತು, ಶಿವರಾಮ್ ಹೆಗಡೆ ಮಗ ಅಂತ ಭಾಳ ನಿರೀಕ್ಷೆ ಮಾಡ್ತಾ ಇದ್ರು. ಆಗ ನಾನು ಅದನ್ನು ದಾಟಿ ಬಂದಿದ್ದೇನೆ, ಅವನು ದಾಟಿ ಹೋಗ್ತಾನೆ ಅಂತ ನನಗೆ ವಿಶ್ವಾಸ ಇದೆ ಅಂತ ಹೇಳಿದರು ಅವರು. ಈಗ ತಮ್ಮ ಸೊದನ್ನು ಅರ್ಜುನದ ಇನ್ನೊಂದು ತುಣುಕು ನಮ್ಮಲ್ಲಿದೆ, ಖಂಡವಿಲ್ಲದ ಪುಣ್ಯವನ್ನು ಸೂರೆಗೊಂಡವನು ನಾನು ನರನು ಅಂತ. ಈ ಸುಧನ್ವನ ಕತ್ತನ್ನ ಕತ್ತರಿಸುವುದಕ್ಕೆ ಎಷ್ಟೆಲ್ಲ ಉಪಾಯಗಳು ಶ್ರೀಹರಿ ನಿಂತು ಮಾಡಿಸ್ತಾ ಇದ್ದಾನೆ. ಗೋವರ್ಧನ ಗಿರಿಯ ಪುಣ್ಯ ಹೋಯ್ತು, ಕೃಷ್ಣಾವತಾರದ ಪುಣ್ಯವೂ ಅದಕ್ಕೆ ಧಾರೆ ಎರೆದಾಯಿತು. ಈಗ ರಾಮಾವತಾರದ ಪುಣ್ಯವನ್ನು ಎರೆದು ಕೊಟ್ಟು ಮತ್ತೆ ಅದಕ್ಕೆ ತ್ರಿಮೂರ್ತಿಗಳ ಆಹ್ವಾನ ಮಾಡಿ ಬರ್ತಾ ಇದ್ದಾನೆ. ಏನು ವಿಚಿತ್ರ ಇದು! ಇದುವರೆಗೆ ಆದಂಥ ಯುದ್ಧ ಪರಂಪರೆಯಲ್ಲಿ ಇಂಥದ್ದೊಂದು ಘಟನೆ ಆದದ್ದಿಲ್ಲ. ಹಾಗಾಗಿ ನಮಗೆ ಸ್ವಲ್ಪ ಪ್ರಶ್ನೆ ಉಂಟು. ಓ ಶ್ರೀಹರಿ, ಈ ಬಾಣವನ್ನ ನೀನು ಇಷ್ಟೆಲ್ಲ ಶಕ್ತಿಯನ್ನ ಕಳುಹಿಸಿದ್ದೀಯಲ್ಲ, ನೀನು ಕೊಡ್ತಾ ಇದ್ದೀಯ, ಅವನು ವೆಚ್ಚ ಮಾಡ್ತಾ ಇದ್ದಾನೆ. ಯಾರಾದ್ರೂ ಕೊಡುವವರಿದ್ರೆ ಹೀಗೆ ವೆಚ್ಚ ಮಾಡುವವರು ಇರ್ತಾರೆ. ಆದ್ರೆ ಒಂದು ಪ್ರಶ್ನೆ ಉಂಟು ನಮ್ದು ಸ್ವಾಮಿ. ಒಂದು ವಿಷಯ ಹೀಗೆ ತುಂಡು 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 ಮಾಡಿ ಪುಣ್ಯವನ್ನು ಬಿಡಲಿಕ್ಕೆ ಆಗ್ತದೆ ಅಂತ ಆಯ್ತಲ್ಲ. ಗಳಿಸಿದವನು ನೀನು ಮಹಾರಾಯ, ಕೊಡುವುದು ಬಿಡುವುದು ನಿನಗೆ ಬಿಟ್ಟಂತಹ ವಿಷಯ. ಆದರೆ ಈ ಪಾರ್ಥನಕ್ಕೆ ಬಾಣಕ್ಕೆ ಧಾರೆ ಎರೆದು ಬಿಡ್ತಾ ಇರೋ ಪುಣ್ಯ ಅಮ್ಮನ ಮಧ್ಯದಲ್ಲಿ ನಾನು ಕತ್ತರಿಸ್ತಾ ಇದ್ದೇನೆ. ದೇವರೇ, ಒಂದು ಪ್ರಶ್ನೆ ಉಂಟು. ಏನು? ಹೀಗೆ
ಕತ್ತರಿಸಿ ಹೋದ ಮೇಲೆ ಆ ಹೊತ್ತ ಪುಣ್ಯ ಎಲ್ಲಿ ಹೋಯ್ತು ಅನ್ನೋದು ಅರ್ಥ ಆಗೋದಿಲ್ಲ. ಯಾವುದನ್ನ ಸಾಧಿಸುವುದಕ್ಕಾಗಿ ಬಾಣಕ್ಕೆ ನೀನು ಧಾರೆ ಎರೆದಿಯೋ ಅದು ಅದರ ಗುರಿಯನ್ನು ಮುಟ್ಲಿಲ್ಲ. ಬಾಣದ ಶಕ್ತಿ ಕಡಿಮೆ ಆಯ್ತೋ, ನೀನು ಪುಣ್ಯ ಕೊಟ್ಟಿದ ಶಕ್ತಿ, ಪುಣ್ಯಕ್ಕೆ ಇರುವ ಶಕ್ತಿ ಹಾಗೋ, ಅಥವಾ ಬಹಳ ವಿಚಿತ್ರ ಇದು. ಗೋವರ್ಧನಗಿರಿಯನ್ನ ಕಾದಂತಹ ಪುಣ್ಯ ನನ್ನ ಕರಳನ್ನ ಕತ್ತರಿಸಲಿಕ್ಕೆ ಆಗುವುದಿಲ್ಲ. ಇಡೀ ಕೃಷ್ಣಾವತಾರದ ಪುಣ್ಯ ಅದು ಈ ಬಾಣದಿಂದ ಏನೂ ಆಗುವುದಿಲ್ಲ. ಅದೆಲ್ಲ ಆಚೆಗೆ ಇರಲು ಖಂಡವಿಲ್ಲದ ಪುಣ್ಯವನ್ನ ತುಂಡು ಮಾಡಿ ಕೊಟ್ಟಿಯಲ್ಲ, ಇದೆಲ್ಲ ಸೂರೆಗೊಂಡವ ನಾನು ಈ ನಳ ಈಡೇರಿಸುವುದಕ್ಕೆ ಮತ್ತೊಂದು ಶರ ಉಂಟಲ್ಲ. ಈ ಶರ ಅಲ್ವಾ? ಸುಧನ್ವ ಕಾಳಗದಲ್ಲಿ ಅರ್ಜುನನ 3 ಬಾಣಗಳನ್ನು ತುಂಡರಿಸಿದಂತಹ ಸುಧನ್ವ ಶ್ರೀಕೃಷ್ಣನನ್ನು ಕೇಳ್ತಾನೆ. ಹೌದು. ಖಂಡವಿಲ್ಲದ ಪುಣ್ಯವನ್ನು ಸೂರೆಗೊಂಡವನು ನಾನು ನರನು. ಅದಕ್ಕೆ ಸ್ಪಷ್ಟವಾಗಿ ಉತ್ತರ ಶ್ರೀಕೃಷ್ಣ ಕೊಡ್ತಾನೆ, ನೀನೇ ಅಂತ. ಹಾಗೆ ಕೊಡೋದಿಲ್ಲ, ಅದಕ್ಕೆ ಸಂಕೀರ್ಣವಾದ ಉತ್ತರವನ್ನು ಕೊಡ್ತಾನೆ. ಸ್ಪಷ್ಟವಾದ ಒಂದು ಉತ್ತರವನ್ನು ಕೊಡೋದೇ ಇಲ್ಲ. ಏನಂತಾನೆ? ಅದು ಒಂದು ದೀಪವನ್ನು ಹಚ್ಚಿದಾಗ ಆ ದೀಪ ಆರಿ ಹೋದ್ರೆ ಎಲ್ಲಿ ಹೋಯ್ತು ಅಂತ ನಮಗೆ ಗೊತ್ತಾಗೋದಿಲ್ಲ. ಲೀನ ಆಗ್ತದೆ. ಎಲ್ಲಿಂದ ಬಂತು ಅನ್ನೋದು ಗೊತ್ತಾಗುತ್ತೆ. ಅದಕ್ಕೆ ಪುಣ್ಯದ ಒಂದು ಹೋಲಿಕೆಯನ್ನು ಕೊಡ್ತಾರೆ. ನೀನೇ ಸೂರೆಗೊಂಡೆ ಅಥವಾ ಅರ್ಜುನ್ ಇದನ್ನ ಹೇಳೋದೇ ಇಲ್ಲ. ಈ ಕರೆಯನ್ನು ಉತ್ತರಿಸೋಣ. ಹಲೋ ಹಲೋ, ಹೇಳಿ. ನಮಸ್ಕಾರ, ಶಿವಾನಂದ ಹೆಗಡೆ ಅವರು ಮಾತಾಡಿ. ನಮಸ್ಕಾರ. ಯಾರು ಮಾತಾಡ್ತೀರಿ ಹೇಳಿ? ಶಿವಾನಂದ ಹೆಗಡೆ ಅವರೇ. ತಾವು ಯಾರು ಮಾತಾಡ್ತೀರಿ? ನಾನು ಗಣಪತಿ ಭಟ್ ಅಂತ ಹೇಳಿ ಮಾತಾಡೋದು. ಎಲ್ಲಿಂದ? ನಾನೀಗ ಮಂಗಳೂರಿಂದ ಮಾತಾಡೋದು. ಹೇಳಿ ಸರ್. ಶಿವಾನಂದ ಹೆಗಡೆ ಅವರೇ. ಹೇಳಿ. ನಾನು ನಿಮ್ಮೂರ ಹತ್ರದವನೆಯ ಹವ್ಯಕ ಭಾಷೆಯಲ್ಲೇ ಮಾತಾಡ್ತೆ. ಯಕ್ಷಗಾನ ಅಂತ ಹೇಳಿದ್ರೆ ಕೆರಮನೆ ಯಕ್ಷಗಾನ ಮಂಡಳಿ ಅಂತೇಳಿ ನಾವು ಮೊದಲೆಲ್ಲ ನೋಡಿದಿತ್ತು. ಈಗೇನೋ ದೈವಾದಿಂದ ಶಂಭು ಹೆಗಡೆ ಅವರು ನೆಟ್ಕೊ ಬಂದ ಮೇಲೆ ಈಗ ಮುಂದೆ ನಿಮ್ಗೆ ಅದೇ ಇಡಗುಂಜಿ ಮೇಳವನ್ನು ನಡೆಸ್ತಾ ಇದ್ರ, ಒಬ್ಬರು ಹೊರಗಡೆಗೆಲ್ಲ ಹೋಗ್ತಾ ಇದ್ರ, ಏನೋ ಸ್ವಲ್ಪ ನಂಗೆ ಕೇಳಕ್ಕಾಗಿತ್ತು. ಖಂಡಿತ. ನೀವು ಹವ್ಯಕದಲ್ಲಿ ಕೇಳಿದರೆ ನಾನು ಕನ್ನಡ ಪ್ರಚಲಿತ ಎಲ್ಲ ಗೊತ್ತಾಗುವ ಹಾಗೆ ಒಂದು ಉತ್ತರ ಕೊಡಬೇಕಾಗ್ತದೆ. ಮತ್ತೇನಿಲ್ಲ, ನಮ್ಮ ಇಡಗುಂಜಿ ಮೇಳದ ನಿರಂತರತೆಗೆ ಯಾವ ಬಾಧಕ ಆಗಲಿಲ್ಲ. ತಂದೆಯವರ ಒಂದು ನಿರ್ಗಮನ ಎನ್ನುವಂಥದ್ದು ಬಹಳ ದೊಡ್ಡ ಘಟನೆ. ಅದು ನನ್ನ ವೈಯಕ್ತಿಕ ನನ್ನ ಜೀವನದಲ್ಲಿ, ನಮ್ಮ ಇಡೀ ಕುಟುಂಬಕ್ಕೆ, ಇಡೀ ಯಕ್ಷಗಾನ ಪ್ರಪಂಚಕ್ಕೆ ಬಹಳ ದೊಡ್ಡ ಘಟನೆ ಅದು. ಅದನ್ನು ನಾನು ಮೇಳ ಮುಂದುವರಿಸುವ ವಿಚಾರದಲ್ಲಿ ಒಂದು ರಂಗದಲ್ಲಿಯೇ ವೇಷವನ್ನು ಹಾಕಿಕೊಂಡು ನಮ್ಮ ಎದುರಿಗೆ ಹೊರಟು ಹೋದ ತಂದೆ ಮೇಳ ಯಾವ ಕಾರಣಕ್ಕೂ ನಿಲ್ಲಬಾರದು ಎನ್ನುವ ದೃಷ್ಟಿಯಿಂದ ಅವರು ತೀರಿ ಹೋದ ನಂತರ ನಾನು ಹಲವು ಪ್ರದರ್ಶನ ಮಾಡಿದ್ದೇನೆ. ಮನಸ್ಸಿಗೆ ಭಾಳ ಕಷ್ಟ ಆದರೂ, ಸಹಿಸ್ಕೊಳ್ಳೋಕೆ ಭಾಳ ದುಃಖ ಆದರೂ ಬಿಡಲಿಲ್ಲ. ಮೇವರೆಗೂ ನಾನು ಯಕ್ಷಗಾನವನ್ನು ಅವರ ಸ್ಥಾನವನ್ನು ಯಾರು ತುಂಬ್ತಾ ಇದ್ರು? ಸ್ಥಾನವನ್ನು ತುಂಬುವುದು ಅಂದರೆ ಕಷ್ಟದ ಕೆಲಸ. ಅದು ಆದರೆ ವೇಷಗಳನ್ನು ಯಾರು ಮಾಡ್ತಾರೆ? ವೇಷಗಳನ್ನು ನಮ್ಮ ಪ್ರತಿನಾಯಕ, ನಮ್ಮ ಇದರಲ್ಲಿ ML ಸಾಮುಗರು ಪಾತ್ರಗಳನ್ನು ಮಾಡಲಿಕ್ಕೆ ಬರ್ತಾರೆ. ಅವರನ್ನೇ ನಮ್ಮ ಮಂಡಳಿಯ ಈಗ ಪ್ರತಿನಾಯಕನ ಪಾತ್ರಕ್ಕೆ ಅವರನ್ನು ಇಟ್ಟುಕೊಂಡಿದ್ದೇನೆ ನಾನು. ಅವರು ನಮ್ಮೊಟ್ಟಿಗೆ ಭಾಳ ಚೆನ್ನಾಗಿ ನಮಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಅಂದರೆ ಇಡಗುಂಜಿ ಮೇಳ ಮತ್ತು ಯಕ್ಷಗಾನ ಅದು ನಡೆಸ್ತಾ ಇರುವಂಥ ಕಲಾ ಕೇಂದ್ರ ಇರಲಿ, ಅದು ಯಾವುದೂ ನಿಲ್ಲಿಲ್ಲ. ಇವತ್ತು ಅವರ ಒಂದು ಆಶೀರ್ವಾದದಿಂದ ಅದು ಚೆನ್ನಾಗಿ ನಡೀತಾ ಇದೆ. ಅಂದರೆ ಈಗ ಒಂದು ಸ್ವಲ್ಪ ಮಳೆಗಾಲದ ಮತ್ತು ಇಲೆಕ್ಷನ್ನು ಇತ್ಯಾದಿ ಕಾರಣದಿಂದ ಸ್ವಲ್ಪ ಸ್ಥಗಿತ ಮಾಡ್ಕೊಂಡಿದ್ದೇನೆ. ಮುಂದೆ ಈ ಮೇಳ, ಅದರ ಒಟ್ಟು ಚಟುವಟಿಕೆ ನಿಮ್ಮೆಲ್ಲರ ಆಶಯದಿಂದ ನಿರಂತರವಾಗಿ ಮುಂದುವರಿತದೆ ಅಂತ ನಾನು ವಿಶ್ವಾಸದಿಂದ ಹೇಳಬಲ್ಲೆ. ಸರ್, ಯಕ್ಷಗಾನ ಕಲೆಯ ವಿಚಾರಕ್ಕೆ ಹೇಳೋದಾದರೆ, ಯಕ್ಷಗಾನದಲ್ಲಿ ಈ ಪ್ರಸ್ತುತ ಪಡಿಸುವಿಕೆ ಉಂಟಲ್ಲ, ಅದರಲ್ಲಿ ಪುನರಾವರ್ತನೆ ಜಾಸ್ತಿ. ಒಬ್ಬ ಪಾತ್ರಧಾರಿ ಬಂದರೆ ಅವನ ಪೀಠಿಕೆಯನ್ನು ಹೇಳ್ತಾನೆ, ಆ ಪೀಠಿಕೆಯಲ್ಲಿ ಹಿಂದಿನ ಸನ್ನಿವೇಶ ಹೇಳಬೇಕಾಗ್ತದೆ. ಇನ್ನೊಬ್ಬ ಪಾತ್ರಧಾರಿ ಬಂದಾಗ ಪುನಃ ಅದನ್ನೇ ಹಿಂದಿನ ಘಟನೆಯನ್ನು ಹೇಳುವಂಥದ್ದು. ಹೌದು. ಇದು ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದರೆ ನೋಡುಗರಿಗೆ ಬೋರ್ ಹುಟ್ಟಿಸ್ತದೆ. ಹೌದು. ಇದನ್ನು ಯಾವ ರೀತಿಯಲ್ಲಿ ನೀವು ಟ್ಯಾಕಲ್ ಮಾಡ್ತೀರಿ ನಿಮ್ಮ ಮೇಳದಲ್ಲಿ? ನಮ್ಮ ಮೇಳದಲ್ಲಿ ನಾವು ಮೊದಲಿಂದ ಬಂದ ಪರಂಪರೆ ಏನಂದರೆ, ಒಂದು ಪ್ರದರ್ಶನವನ್ನು ಹೇಗೆ ಕೊಡಬೇಕು ಅಂತ. ಹೌದು. ಆ ಚರ್ಚೆಯಲ್ಲಿ ಇದೆಲ್ಲ ಅಂಶಗಳು ಬರ್ತದೆ. ಉದಾಹರಣೆಗೆ ಭೀಷ್ಮವಿಜಯ ಎಲ್ಲ ಪ್ರಸಂಗಗಳಲ್ಲಿ ಹೆಚ್ಚು ರಿಪಿಟೇಷನ್ ಇರುವ ಪ್ರಸಂಗ. ಭೀಷ್ಮವಿಜಯದಲ್ಲಿ ಜಾಸ್ತಿ ಅದು ಎಲ್ಲರೂ ಬಂದು ಎಲ್ಲರೂ ಕಥೆ ಅದು ಒಂದು ಇಡೀ ಬೆಳಗಿನವರೆಗಿನ ಪ್ರಸಂಗ. ಆದ್ದರಿಂದ ಹೌದು. ಮತ್ತು ಕೆಲವು ಕಲಾವಿದರಿಗೆ ಏನಿದೆ ಅಂದರೆ, ನಮ್ಮ ಮಾತನ್ನು ಯಾರೂ ಕತ್ತರಿಸಲೇಬಾರದು, ನಮ್ಮ ಕುಣಿತಕ್ಕೆ ಯಾವುದೇ ಭಂಗ ಬರಬಾರ್ದು, ಇಂಥದ್ದೆಲ್ಲ ತಿಳುವಳಿಕೆ ಇದೆ. ಅದು ನಮ್ಮ ಟ್ರೂಪ್ನಲ್ಲಿ ನಾನು ಭಾಳ ವಿನಂತಿಯಿಂದ ವಿನಮ್ರನಾಗಿ ಹೇಳ್ತೇನೆ, ಅದನ್ನು ನಾವು ಸಮಯ ಮಿತಿಗೆ ಒಳಪಡಿಸಲೇಬೇಕು. ಎಷ್ಟೋ ಸನ್ನಿವೇಶ ಹಾಗೆ ಕತ್ತರಿಸೋದಕ್ಕೆ ನಾವು ಮಾಡ್ತೇವೆ ನಮ್ಮ. ಯಾಕೆಂದರೆ ಹಾಗೆ ಮಾಡದೇ ಇದ್ದರೆ
ಬಹಳ ಆಭಾಸ ಆಗ್ತದೆ. ಈಗಿನ ಕಾಲಕ್ಕಂತೂ ಹೌದು. ಮೊದಲು ಜನ ಅದನ್ನು ಸಹಿಸ್ತಾ ಇದ್ರೆ ಏನೋ, ಈಗಿನ ಕಾಲಕ್ಕಂತೂ ಬಹಳ ಆಭಾಸ ಆಗ್ತದೆ ಅದು. ಅಂದ್ರೆ ಒಂದು ಪ್ರದರ್ಶನ ಕೊಡುವ ಮೊದಲು ನೀವು ಪೂರ್ವ ತಯಾರಿ ಮಾಡಿ ಒಂದು ಪೂರ್ವ ತಯಾರಿ ಮಾಡೇ ಮಾಡ್ತೇವೆ. ನಿರ್ದೇಶಿತ ಕೃತಿಗಂತೂ ನಾವು 8 ದಿವಸಗಳ ರಿಹರ್ಸಲ್ ಮಾಡುವುದು ಇದೆ, ನಿರ್ದೇಶಿತವಾದದ್ದು. ಈ ಸಾಮಾನ್ಯವಾಗಿ ನಮ್ಮ ವ್ಯವಸಾಯ ವಲಯದಲ್ಲಿ ಆಡುವಂಥ ಪ್ರದರ್ಶನಕ್ಕೂ ಹೇಗೆ ಹೋಗಬೇಕು, ಉದಾಹರಣೆಗೆ ನಮ್ಮ ಭೀಷ್ಮ ವಿಜಯದಲ್ಲೇ ನಾವು ಸುಮಾರು ಬದಲಾವಣೆ ಮಾಡಿದ್ದೇವೆ. ಈ ಬ್ರಾಹ್ಮಣನಿಗೆ ಹೇಳುವ ಪದ್ಯಗಳನ್ನ ಸ್ವಲ್ಪ ಕಡಿಮೆ ಮಾಡಿದ್ದೇವೆ. ಹಾಸ್ಯದ ಒಂದು ಸನ್ನಿವೇಶ ಇದ್ರೂ ಅಲ್ಲಿ ಹ್ರಸ್ವಗೊಳಿಸ್ತಾ ಇದ್ದೇವೆ ಅಲ್ಲಿ. ಆಮೇಲೆ ಅಂಬೆ ಮತ್ತೆ ಪುನಃ ಹೇಳುವಂಥ ಪದ್ಯಗಳನ್ನು ಸ್ವಲ್ಪ ಕಡಿಮೆ ಮಾಡಿದ್ದೇವೆ. ಈ ಸಾಲೊಂದೇ ಕೆಲವು ಪದ್ಯಗಳನ್ನು ತೆಗೆದಿದ್ದೇವೆ. ಹೀಗೆ ಅದು ಅನಿವಾರ್ಯವೂ ಹೌದು. ಸ್ವಲ್ಪ ಉದಾಹರಣೆ ಕೊಡ್ಬೋದು, ಯಾವ ಪದ್ಯ ತೆಗೆದಿದ್ದೀರಿ? ಈಗ ಸಾಲುವಿನ ಪ್ರವೇಶ ಮಾಡಿ ಹೋಗುವಂಥದ್ದು ಆ ಘಟನೆಗಳೆಲ್ಲ ನಾವು ಬಿಟ್ಟಿದ್ದೇವೆ. ಈಗ ಕೆಲವು ಕೆಲವರು ಹಾಗೆ ಮಾಡ್ತಾರೆ, ಸರಸಿ ಜಾಂಬಕಿಯರಿಂದಲೇ ಶುರು ಮಾಡ್ತಾರೆ. ಅಲ್ಲಿ ಸಾಲು ಶೃಂಗಾರ ಬರೋದಿಲ್ಲ. ಈಗ ಏನಾಗ್ತದೆ, ಜನ ಏನು ಅಪೇಕ್ಷೆ ಪಡ್ತಾರೆ, ಒಂದು 3 ತಾಸಿನ ಯಕ್ಷಗಾನ ಕೇಳ್ತಾರೆ. 3 ತಾಸಿನ ಯಕ್ಷಗಾನ ಮೊದಲಿಂದ ಎಡಿಟ್ ಮಾಡ್ತಾ ಬರೋದು ಅಂದ್ರೂ ಭೀಷ್ಮ ವಿಜಯದಂಥದ್ದು ಬಹಳ ಕಷ್ಟವೇ. ಹಾಗಾಗಿ ನಾವು ಸನ್ನಿವೇಶಕ್ಕೆ ಅನುಸರಿಸಿ ಅಂಥದ್ದು ಒಂದು ಹಿಡಿತವನ್ನು ನಮ್ಮಲ್ಲಿ ತಂದುಕೊಡ್ತಾ ಇದ್ದೇವೆ ನಾವು. ಯಕ್ಷಗಾನವನ್ನು ಸೀಮೋಲ್ಲಂಘನ ಮಾಡಿಸಿದ್ದಾರೆ. ನೀವು ತಮ್ಮ ತಂದೆಯವರ ತಂಡದಲ್ಲಿ ಕೂಡ ಇದ್ರಿ. ತಮ್ಮ ವಿದೇಶ ಪ್ರವಾಸದ ಅನುಭವಗಳನ್ನು ಹಂಚಿಕೊಳ್ಬೇಕು. ವಿದೇಶ ಪ್ರವಾಸದ ಅನುಭವವನ್ನು ಹಂಚಿಕೊಳ್ಳಲೇಬೇಕು. ಯಾಕೆಂದರೆ ಜನಕ್ಕೆ ನಾವು ವಿದೇಶಕ್ಕೆ ಹೋಗೋದು ಗೊತ್ತಾಗ್ತದೆ, ನಮ್ಮ ಮಂಡಳಿ ಆಮೇಲೆ ತಿರುಗಿ ಬಂದ ಮೇಲೆ ಅದ್ರ ಬಗ್ಗೆ ಲೇಖನ ಬರೆಯೋದು ಇತ್ಯಾದಿ ಸ್ವಲ್ಪ ಕಡಿಮೆನೇ ಇದೆ. ನನಗನ್ನಿಸಿದಂತೆ ವಿದೇಶದಲ್ಲಿ ಕೆಲವೊಮ್ಮೆ ಹೀಗಾಗ್ತದೆ, ಯಕ್ಷಗಾನ ಅಂತ ಕೇಳ್ತಾರೆ, ಕರೆಸ್ಕೊಂಡ್ಬಿಡ್ತಾರೆ. ಅವರಿಗೆ ಅದರದ್ದು ಈ ನಾಟಕೀಯ ಲಕ್ಷಣಗಳು ಗೊತ್ತಿಲ್ಲದೆ ಇರುವಂಥದ್ದು ಇರ್ತದೆ. ಆದರೆ ನಮ್ಮ ಹೆಚ್ಚಿನ ತಿರುಗಾಟದಲ್ಲಿ ಏನಾಗಿದೆ ಅಂದರೆ, ಯಕ್ಷಗಾನಕ್ಕೆ ಒಳ್ಳೆಯ ಒಂದು ಬೆಲೆ ಸಿಕ್ಕಿದೆ. ಈಗ ವಿದೇಶದಲ್ಲಿರಬಹುದು, ಆಮೇಲೆ ನಮ್ಮ ಸ್ವದೇಶದಲ್ಲಿಯೇ ನಾವು ಪಂಜಾಬು, ಉತ್ತರ ಭಾರತದ ಅನೇಕ ಪ್ರದೇಶಗಳಿಗೆ ಹೋದಾಗ ಒಳ್ಳೆಯ ನಮ್ಮ ಪ್ರತಿಕ್ರಿಯೆಯನ್ನು ನಾವು ಕಂಡುಕೊಂಡಿದ್ದೇವೆ. ಕಾರಣ ಅಂದರೆ ನಮ್ಮನ್ನು ನೋಡುವವರು ಯಕ್ಷಗಾನದ ಸಾಂಪ್ರದಾಯಿಕ ಪ್ರೇಕ್ಷಕರಲ್ಲ ಅನ್ನೋ ತಿಳುವಳಿಕೆಯಲ್ಲಿ ನಾವು ಯಕ್ಷಗಾನ ಮಾಡಬೇಕು. ಭಾಷೆಯ ತೊಡಕೇನು ಬಂದಿಲ್ಲ? ಭಾಷೆಯ ತೊಡಕು ಅಂದರೆ ಭಾಷೆಕ್ಕಿಂತ ಹೆಚ್ಚಾಗಿ ನೃತ್ಯ ಮತ್ತು ಅಭಿನಯವನ್ನು ನಾವು ಅಲ್ಲಿ ಮಾಡಿದಾಗ ಭಾಷೆಯಿಂದ ಆಗುವ ತೊಡಕು ನಿವಾರಣೆ ಆಗ್ತದೆ. ಜನರಿಗೆ ಸಾಧ್ಯ. ಹೌದು. ಒಂದು ಬೇರೆ ಭಾಷಿಕರಿಗೆ ಮಾಡುವಾಗ ಮೊದಲು ಅದರ ಸಂಪೂರ್ಣ ಏನು ಸ್ಕ್ರಿಪ್ಟ್ ಇದೆಯೋ ಅದನ್ನು ಹೇಳಬೇಕಾಗ್ತದೆ, ಇಂಥ ಕತೆ ಅನ್ನೋದನ್ನು ಹೇಳಬೇಕು. ಆಮೇಲೆ ನಮ್ಮ ದೇಶದಲ್ಲಿ ರಾಮಾಯಣ ಮಹಾಭಾರತ ಕಥೆ ಹೆಚ್ಚಾಗಿ ಎಲ್ಲರಿಗೂ ಗೊತ್ತಿದೆ. ಆಮೇಲೆ ದೃಶ್ಯವನ್ನು ಮಾತುಗಳನ್ನು ನಾವು ಹೆಚ್ಚು ಅಭಿನಯದ ಮೂಲಕವನ್ನೇ ವ್ಯಕ್ತಪಡಿಸೋದ್ರಿಂದ ಅಂಥ ಸಂದರ್ಭಗಳು ಕಡಿಮೆ ಆಗಿದೆ. ವಿದೇಶದಲ್ಲಿ ಇತ್ತೀಚೆಗೆ ನಾವು ಮಾಡಿದ 2 ಅಮೆರಿಕ ಪ್ರವಾಸವು ಬಹಳ ಯಶಸ್ವಿ ಆಯಿತು. ಅಂದರೆ ನಾನು ಬಾಲ್ಟಿಮೋರಲ್ಲಿ, ಅಲ್ಲಿ ಕನ್ನಡೇತರರು ಕೂಡ ಜಾಸ್ತಿ ಸಂಖ್ಯೆಯಲ್ಲಿ ಬರ್ತಾರೆ. ಒಂದು ಗುಜರಾತಿ ಸಮುದಾಯಕ್ಕೆ ನಾವು ಒಂದು ಜರಾಸಂಧ ವಧೆ ಮಾಡಿದ್ವಿ, ನಾಕ್ಸ್ವಿಲ್ ಅಂತ. ಇಡೀ ಗುಜರಾತ್ ಸಮುದಾಯದವರು ಬಹಳ ಸಂತೋಷಪಟ್ಟರು. ಯಾಕೆಂದರೆ ಆ ಸ್ವರ, ಆ ಒಂದು ವ್ಯಕ್ತಿಯ ಏನು ಯಕ್ಷಗಾನದ ವೇಷಭೂಷಣದಲ್ಲಿ ಖಂಡಿತ ಕುಳಿತು ನೋಡಿದರೆ ಯಕ್ಷಗಾನ ಜನರನ್ನು ಆಕರ್ಷಿಸಲಿಕ್ಕೆ ಯಾವುದೇ ತೊಂದರೆ ಇಲ್ಲ. ಯಾವ ಭಾಷೆ ಒಂದು ಸತ್ವ ಇದೆ, ಖಂಡಿತ ಇದೆ. ನಾವು ಇಂಗ್ಲೆಂಡ್ ಪ್ರವಾಸದಲ್ಲಿ ಯಾವಾಗಲೂ ಈ ಥಿಯೇಟ್ರು ಅಥವಾ ಕಲೆಗೆ ಸಂಬಂಧಪಟ್ಟ ಜನ ಬಂದಾಗ ಹೆಚ್ಚು ಸಂತೋಷ ಪಟ್ಟಿದ್ದಾರೆ ಯಕ್ಷಗಾನ. ಯಾಕೆಂದರೆ ಅವರಿಗೆ ಅದರ ಎಲ್ಲ ಒಳ ಇದು ಅರ್ಥ ಆಗ್ತದೆ. ಅಂದರೆ ಒಂದೇ ಕಲೆಯಲ್ಲಿ ಇಷ್ಟೆಲ್ಲ ಇರುವುದು ಯಕ್ಷಗಾನದಲ್ಲಿ ಮಾತ್ರ. ಹಾಗೆ ಹೇಳ್ಬೋದು. ಈಗ ಕಥಕಳಿಯಲ್ಲೂ ಈ ಎಲ್ಲ ಇದೆ, ಅಥವಾ ಇನ್ನುಳಿದ ಕೆಲವು ಕಲೆಗಳಲ್ಲೂ ಬರ್ತದೆ. ಆದರೆ ಯಕ್ಷಗಾನ ಈ ಒಂದು ಸ್ವಲ್ಪ ಮಟ್ಟಿಗೆ ಇನ್ನೂ ಹೆಚ್ಚಿನ ಸತ್ವದಿಂದ ಅದು ಕಾಣಿಸ್ಕೊಳ್ತದೆ. ಪ್ರಿಯ ವೀಕ್ಷಕರೇ, ಈಗ ಇನ್ನೊಂದು ವಾಣಿಜ್ಯ ವಿರಾಮ, ನಂತರ ನಮ್ಮ ಚರ್ಚೆ ಮುಂದುವರಿತದೆ. ನಿಮ್ಮ ವಿದೇಶಿ ಪ್ರವಾಸದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಹೌದು. ಏನಾದರೂ ನೆನಪಿಡುವಂತಹ ಘಟನೆಗಳು ಏನಾದರೂ ನಡೆದಿದ್ದರೆ? ಅದೇ, ಈಗ ನಾವು ಅಮೆರಿಕದ ಹೇಳೋದಾದ್ರೆ, ನಾವು ಒಂದು ಕಾರ್ಯಕ್ರಮಕ್ಕೆ ಹೋದದ್ದು ಬಾಲ್ಟಿಮೋರಲ್ಲಿ. ಆಮೇಲೆ ನಮಗೆ 22 ಕಾರ್ಯಕ್ರಮ ಸಿಕ್ತು ಅಲ್ಲಿಂದಲೇ ಕಾರ್ಯಕ್ರಮ ನೋಡಿದವರಿಂದ. ಆಮೇಲೆ ಅದಕ್ಕೆ ತಂದೆಯವರ ಒಂದು ಇಮೇಜು ಕಾರಣ ಆಗಿತ್ತು, ಅದರಲ್ಲೇನು ಅನುಮಾನ ಇಲ್ಲ. ಅವರು ಅಮೆರಿಕಕ್ಕೆ ಕರೆಸ್ಕೊಳ್ಬೇಕು ಅಂತ ಅಲ್ಲಿಯ ಕನ್ನಡಿಗರು ಬಹಳ ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಲ್ಲಿ ವಿದೇಶಕ್ಕೆ ಹೋಗುವಾಗ ನಾವು ಅಲ್ಲಿ ವಿದೇಶವನ್ನು ನೋಡುವಂಥ ಅವಕಾಶ ಅನ್ನೋದಕ್ಕಿಂತ ಇಡೀ ಒಂದು ಸಾಂಸ್ಕೃತಿಕ ಪ್ರತಿನಿಧಿಗಳಾಗಿ ಹೋಗ್ತಾ ಇದ್ದೇವೆ ಅನ್ನೋ ಬಹಳ ಎಚ್ಚರ ನಮಗಿರಲೇಬೇಕು. ಇಲ್ಲದೇ ಇದ್ರೆ ಏನಾಗ್ತದೆ, ಇಡೀ ದೇಶಕ್ಕೆ ಕೆಟ್ಟ ಹೆಸರು ಬರ್ತದೆ. ನಾವು 92ರಲ್ಲಿ ನಾವು ಫ್ರಾನ್ಸ್ ಪ್ರವಾಸ ಮಾಡಿದಾಗ
84ರಲ್ಲಿ ನಮ್ಮ ಬೆಹರಿನ್ ಪ್ರವಾಸ ಇದ್ದಾಗ, ಆಮೇಲೆ ನಡೆದ ಚೈನಾ, ಸೌತ್ ಈಸ್ಟ್ ಏಷ್ಯಾ ಪ್ರವಾಸಗಳೆಲ್ಲ ಅತ್ಯಂತ ಗಂಭೀರವಾಗಿ ನಾವು ಇದನ್ನು ಗಣಿಸಿದ್ದೇವೆ. ಹೇಗೆ ಬರಬೇಕು, ಹೇಗೆ ತೆರೆ ಹಿಡಿಬೇಕು, ಹೇಗೆ ಹೋಗಬೇಕು, ಮತ್ತು ಕಾಂಪ್ರಮೈಸ್ ಮಾಡ್ಕೊಳ್ಳಿಲ್ಲ. ನಾವು 5 ಜನ ಬನ್ನಿ, 6 ಜನ ಬನ್ನಿ, ಅದಕ್ಕೆ ಹೆಚ್ಚು ಕಾಂಪ್ರಮೈಸ್ ಮಾಡ್ಕೊಳ್ಳಿಲ್ಲ. ಅಮೇರಿಕ ಪ್ರವಾಸದಲ್ಲಿ ಮಾತ್ರ ನಮ್ಗೆ ಅದೊಂದು ಆಯಿತು. ಆದರೆ ಅಲ್ಲಿ ಕಲಾವಿದರು ನಮಗೆ ಸಿಕ್ಕಿದ್ರಿಂದ ಅಷ್ಟು ತೊಡಕಾಗಲಿಲ್ಲ. ಅಲ್ಲಿಯವರು ಸಿಕ್ಕಿದ್ರು. ಅಲ್ಲಿ ಕೆಲವು ಕಲಾವಿದರು ನಮಗೆ ರಾಜೇಂದ್ರ ಕೆದ್ಲಾಯ್ ಅವರು, ಕೆ ಕೂಡ ಅವರು ಹೊಂದಾಣಿಕೆ ಆಯ್ತು. ಹೌದು, ಖಂಡಿತ. ಅಂದರೆ ನಾವು ಅಲ್ಲೂ ರಿಹರ್ಸಲ್ ಮಾಡಿ ಸರಿ ನಾವೆಲ್ಲ ಸೇರಿ ಅಲ್ಲಿ 1.25 ಗಂಟೆ 1.5 ಗಂಟೆ, ಕೆಲವೊಮ್ಮೆ 2 ಗಂಟೆ ಪ್ರದರ್ಶನ ನೀಡಿದ್ದೇವೆ. ಎಲ್ಲ ಕಡೆಗೆ ಅತ್ಯುತ್ತಮ ಒಂದು ಪ್ರತಿಕ್ರಿಯೆ. ಹೌದು, ಯಕ್ಷಗಾನಕ್ಕೆ ಒಳ್ಳೆ ಹೆಸರು ತಂದಿದೆ, ಒಂದು ಸಂತೋಷ ಇದೆ. ಏನಾದರೂ ನೆನಪಿನಲ್ಲಿ ಉಳಿಯುವಂತಹ ಘಟನೆ ಏನಾದರೂ? ಅದೇ ನಮಗೆ ನೆನಪಿನಲ್ಲಿ ಉಳಿಯುವಂಥದ್ದು ಅಂದರೆ, ನಾವು ಕಾರ್ಯಕ್ರಮದ ವಿಷಯದಲ್ಲಿ ಏನು ರಿಯಾಕ್ಷನ್ ಬಂದಿದೆಯೋ ಎಲ್ಲ ಕಡೆಗೂ ತುಂಬ ಒಳ್ಳೆಯ ರಿಯಾಕ್ಷನ್ ಸಿಕ್ಕಿದೆ. ಈಗ ಇಂಗ್ಲೆಂಡ್ ಪ್ರವಾಸದಲ್ಲಿ ಹಾಗೆ, ಇಂಗ್ಲೆಂಡ್ 96ಅಲ್ಲಿ ಹೋದದ್ದು. ಇಂಗ್ಲೆಂಡಲ್ಲಿ ಹೆಚ್ಚು ಈ ಸಂಬಂಧಪಟ್ಟ ಕಲೆಗೆ ಸಂಬಂಧಪಟ್ಟ ಜನನೇ ನೋಡ್ತಾ ಇದ್ರು. ಆದರೆ ಅಲ್ಲಿ ಲಂಡನ್ ಟೈಮ್ಸಲ್ಲಿ ಸಹ ಇದೊಂದು ಅದ್ಭುತವಾದ ಕಲೆ ಸುದ್ದಿಯಾಗಿ ಬಂತು. ಆಮೇಲೆ BBC ಒಂದು ಇಂಟರ್ವ್ಯೂ ಮಾಡ್ತು. ತುಂಬ ಒಳ್ಳೆಯ ನೆನಪಿರುವಂಥ ಸನ್ನಿವೇಶ. ಆಮೇಲೆ ಬೀಜಿಂಗಲ್ಲಿ ಆದಾಗೂ ಹಾಗೆ ಈ ರೀತಿಯಲ್ಲಿ ಚೆನ್ನಾಗಾಯಿತು ಅಂತ ಹೇಳ್ಬೋದು. ಈಗ ಸುಧನ್ವಾರ್ಜುನದ ಇನ್ನೊಂದು ಸನ್ನಿವೇಶ ನಮ್ಮಲ್ಲಿದೆ, ಅದನ್ನು ನಮ್ಮ ಪ್ರೇಕ್ಷಕರಿಗಾಗಿ ತೋರಿಸ್ತಾ ಇದ್ದೇವೆ. ನೆಲವನ್ನು ನೋಡ್ತಾ ಇದ್ದಾನೆ ಭಾರತದೇವರು. ಕಿರೀಟ ಕಟ್ಟಿದ ಮೇಲೆ ನೆಲ ನೋಡಿದ್ದು ಇವತ್ತೇ ಏನೋ ಬಹುಶಃ. ಏನೆಲ್ಲ ಸವಾಸ ಮಾಡಿದ ಈ ಭಾರತನನ್ನ ಒಮ್ಮೆ ನಾವು ನೋಡ್ಬೇಕು, ಮಾತಾಡಿಸ್ಬೇಕು. ಆಗ ನಮ್ಮ ವೀಕ್ಷಕರೊಬ್ಬರು ಒಂದು ಪ್ರಶ್ನೆ ಕೇಳಿದರು, ತಂದೆಯವರೊಂದಿಗೆ ನಿಮ್ಮ ಅನುಭವ. ಒಬ್ಬ ಎದುರು ವೇಷಧಾರಿಯಾಗಿ ತಂದೆ ಮಗ ಬರುವಾಗ ಹೇಗೆ ಅನಿಸ್ತದೆ? ತಂದೆಯವರೊಟ್ಟಿಗೆ ಮೊದಲು ಸ್ವಲ್ಪ ಭಯ ಆಗ್ತಿತ್ತು ನನಗೆ, ಯಾಕೆಂದರೆ ಅವರ ಒಂದು ಭವ್ಯವಾದ ವ್ಯಕ್ತಿತ್ವದ. ಹೌದು. ಆದರೆ ತಂದೆಯವರ ಒಂದು ಶ್ರೇಷ್ಠ ಗುಣ ನಾನು ಯಕ್ಷಗಾನದ ವಿಷಯದಲ್ಲಿ ಮೆಚ್ಚಿಕೊಳ್ಳುವುದೇನೆಂದರೆ, ಯಾವ ಕಲಾವಿದನಿಗೂ ತನ್ನ ಆ ವ್ಯಕ್ತಿತ್ವದ ಹೊರೆಯನ್ನು ಹೇರ್ತಾ ಇರಲಿಲ್ಲ ಅವರು. ಹೌದು, ಒಬ್ಬ ಪ್ರಬುದ್ಧ ಕಲಾವಿದನಿಗೆ ಇರಬೇಕಾದ ಲಕ್ಷಣ ಅದು. ಬಹುಶಃ ಸಣ್ಣ ಕಲಾವಿದನನ್ನು ರಂಗಸ್ಥಳದಲ್ಲಿ ಸೋಲಿಸುವ ಅವರ ಜಾಯಮಾನದಲ್ಲೇ ಇರಲಿ. ಹೌದು. ಆಮೇಲೆ ಅವರು ಗೊತ್ತಾಗ್ತಿತ್ತು ನನಗೆ, ನಂದು ತಪ್ಪಿದ್ದಾಗ ಅವರು ಕೆಮ್ಮೋದು ಇದು ಮಾಡಿ ಏನಾದರೂ ಮಾಡಿ ಅವರು ಸುಧಾರಿಸ್ಕೊಂಡು ಹೋಗ್ತಿದ್ರು. ಆ ನೆಲೆಯಲ್ಲಿ ಆಮೇಲೆ ಪ್ರಶಂಸೆ ಅಂತೂ ನಾನು ನಮ್ಮ ಮನೆಯಲ್ಲಿ ಆ ಪದ್ಧತಿಯೇ ಇಲ್ಲ. ಅಂದರೆ ಒಳ್ಳೆಯದಾಗಿದೆ ಅಂತ ಹೇಳೋದು. ಒಳ್ಳೆಯದ ಅಜ್ಜನವರಿಂದಲೂ ತಂದೆಯವರಿಗೂ ಸಿಗಲಿಲ್ಲ. ನಾನು ಕಂಡುಕೊಂಡ ಹಾಗೆ ಯಕ್ಷಗಾನ ಕಲಾವಿದರಿಗೆ ಆ ಗುಣ ಇಲ್ಲ. ಇನ್ನೊಬ್ಬರ ವೇಷ ಚೆನ್ನಾಗಿದೆ ಅಂತ ಹೇಳೋದಿಲ್ಲ. ಆದರೆ ಹೆಚ್ಚಿನ ಸಂದರ್ಭದಲ್ಲಿ ಇದು ಒಂದು ಮನೆತನದ ಕಲಾವಿದ ರಂಗಭೂಮಿಯಲ್ಲಿ ಇದ್ದಾಗ ನನ್ನ ಮಗ ಭಾಳ ಚೆನ್ನಾಗಿ ಮಾಡ್ತಾನೆ ಅಂತ ನಾವು ಬಹುಶಃ ಅದೊಂದು ಮಾತು ಹೇಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದರ ಹಿಂದೆ ಒಂದು ಉದ್ದೇಶ ಕೂಡ ಕೂಡ ನಾನು ಅದನ್ನು ಯಾವಾಗ ಅರ್ಥ ಮಾಡ್ಕೊಂಡು ನಮ್ಮಲ್ಲಿ ತಿಳುವಳಿಕೆ ಆಗಲಿಲ್ಲ. ಅದು ಅಜ್ಜಿನವರು ಹಾಗೆ ಇತ್ತು. ಅವರು ತಮ್ಮ ಆತ್ಮಚರಿತ್ರೆಯಲ್ಲಿ ನನ್ನ ಮಗ
ನನ್ನ ಹೆಸರನ್ನು ಕೇಳಿಸ್ಲಿಲ್ಲ ಅಂತ ಹೇಳಿದ್ರು. ಅಂದರೆ ಉಚ್ಛ್ರಾಯ ಸ್ಥಿತಿಯಲ್ಲಿ ಇದ್ದಾಗ ಅಷ್ಟೇ ಹೇಳಿದ್ದಾರೆ. ದೊಡ್ಡ ಹೊಗಳಿಕೆ ಅದು. ಹೌದು, ದೊಡ್ಡ ಹೊಗಳಿಕೆ ಅದು, ಅದಕ್ಕಿಂತ ಮತ್ತೆ ಇಲ್ಲ. ಹಾಗಿರುವಾಗ ತಂದೆಯವರು ಹೀಗೆ ನೇರವಾಗಿ, ಆದರೆ ಅವರ ನನಗೆ ವೇಷಕ್ಕೋ ಮೇಳವನ್ನು ತೆಗೆದುಕೊಳ್ಳುವುದಕ್ಕೋ ಅವರು ಉಪಯೋಗ ಕೊಟ್ಟಿದ್ದಾರೆ ಅಂದರೆ ಅದು ಎಕ್ಸೆಪ್ಟೆನ್ಸ್ ಅಂತ ನಾನು ತಿಳ್ಕೊಳ್ಬೇಕಾಗ್ತದೆ. ಖಂಡಿತವಾಗಿ. ಈಗ ಕೊನೆಯ ಕ್ಷಣ ಅಂತೂ ಅವರು ತೀರು ಹೋಗುವಾಗಂತೂ ಆ ದೈವ ಅದು ಬಹಳ ದೊಡ್ಡ ಒಂದು ಕೃಪೆ ಮಾಡಿದೆ ಅಂತಂದರೆ, ನಾನು ಅದನ್ನೇನು ನನ್ನ ಸ್ನೇಹಿತರಿಗೆ ಇಮೇಲಲ್ಲಿ ಹಾಗೆ ಬರೆದೆ. ತಂದೆಯವರ ಕೊನೆಯ ನಿರ್ದೇಶನ ನನಗೆ ಅಂದರೆ ಅವರು ರಂಗಸ್ಥಳದಿಂದ ರಾಮನ ವೇಷದಲ್ಲಿ ಚೌಕಿಗೆ ಬಂದು ನಮ್ಮ ಪರಂಪರೆಯ ಕಿರೀಟವನ್ನು ನನ್ನ ಕೈಗೆ ಕೊಟ್ಟಿದ್ದಾರೆ. ಅಂದರೆ ಆ ಒಂದು ಅದನ್ನು ನೀನಿನ್ನು ಚಾರ್ಜ್ ಹ್ಯಾಂಡ್ ಓವರ್ ಮಾಡಿದಾಗ ನೀನಿನ್ನು ಇದನ್ನು ವಹಿಸ್ಕೊ ಅಂತ. ಅಂದರೆ ಒಂದು ಅಷ್ಟು ರಂಗಸ್ಥಳದಲ್ಲಿ ಒಂದು ಹೃದಯಾಘಾತ ಆದ ವ್ಯಕ್ತಿ ಅಷ್ಟು ಪ್ರಜ್ಞೆಯಿಂದ ಹಾಗೆ ಮಾಡ್ತಾರೆ ಅಂತಂದರೆ ಅದು ಯಾವ ಜನದ ಪುಣ್ಯದ ಫಲದಿಂದ ನನಗೆ ಅದು ಖಂಡಿತವಾಗಿ. ಹಾಗೆ ಈಗ ತಂದೆಯವರ ಸಂಬಂಧ ಹೇಳುವುದಕ್ಕೆ ಬಹಳಷ್ಟಿದೆ. ನಿಧನದ ನಂತರ ನಿಮ್ಮ ಮಂಡಳಿ ಕೆಲವಷ್ಟು ಸವಾಲುಗಳನ್ನು ಎದುರಿಸಬಹುದು. ಯಾಕಂದ್ರೆ ಅವರ ನಿಧನ ಅಕಾಲಿಕ. ರಂಗಸ್ಥಳದಲ್ಲಿ ರಾಮನ ವೇಷಧಾರಿಯಾಗಿ ಹೊರಗೆ ಬಂದು ಅವರು ನಿಧನ ಹೊಂದಿದ್ದಾರೆ. ಏನು ಸವಾಲುಗಳಿಗೆ ನಿಮ್ಮ ಮುಂದೆ ಇದೆ ಈಗ? ಮುಖ್ಯವಾಗಿ ಇರುವ ಸವಾಲು ಅಂದರೆ ಇಡಗುಂಜಿ ಮೇಳದ ಒಂದು ಪ್ರದರ್ಶನದ ಏನು ಸ್ಟ್ಯಾಂಡರ್ಡ್ ಇದೆ, ಅದರ ಒಂದು ಪ್ರದರ್ಶನದ ಕ್ವಾಲಿಟಿ ಅದನ್ನು ಉಳಿಸ್ಕೊಂಡು ಹೋಗುವಂಥದ್ದು ಸವಾಲು. ಗುಣಮಟ್ಟ ಕನ್ನಡದ ಶಬ್ದ. ಆ ಗುಣಮಟ್ಟ ಯಾಕೆ ಈ ಉಳಿದ ಕಲಾವಿದರು ಹಾಗೆ ನಿಮ್ಮ ಸವಾಲುಗಳ ಬಗ್ಗೆ ನಾವು ಮಾತಾಡ್ತೀವಿ. ಸವಾಲು ಅಂದರೆ ಒಂದು ಕಲಾವಿದನಾಗಿ ಒಬ್ಬ ವ್ಯಕ್ತಿಯು ಕಲೆಯ ಒಂದು ಸಂಘಟನೆಯ ಒಂದು ಅಂತಿಮ ಒಂದು ಯಶಸ್ಸು ಅಂದರೆ ಅದರ ಪ್ರದರ್ಶನವೇ. ಪ್ರದರ್ಶನದಲ್ಲಿ ಹೇಗಿದೆ ಅನ್ನುವುದೇ ಭಾಳ ಮಹತ್ವ. ಅದು ನನಗೆ ದೊಡ್ಡ ಸವಾಲು. ಆಮೇಲೆ ತಂದೆಯವರು ಹಾಕಿಕೊಟ್ಟ ಯೋಜನೆಗಳು ಏನಿದೆಯೋ, ಈಗ ಯಕ್ಷಗಾನ ಕೇಂದ್ರ ನಡೆಸುವಂಥ, ಸರಿ, ಅವರಿದ್ದಾಗ ಅವರ ಒಂದು ವ್ಯಕ್ತಿತ್ವದ ಮೇಲೆ ನಡೆದಂಥ ಅನೇಕ ಸಂಗತಿಗಳನ್ನು ನಾವೀಗ ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗಬೇಕಾದಂಥ ಒಂದು ದೊಡ್ಡ ಸವಾಲಿದೆ. ಸರಿ ಸರಿ ಸರಿ. ಯಾಕೆಂದರೆ ಒಂದು ಪ್ರದರ್ಶನದ ಆಗಬೇಕು ಅಂದರೆ ತಂದೆಯವರು ಹೇಳಿದಾಗ ಯಾರೂ ಅಲ್ಲ ಅಂತ ಹೇಳೋದಿಲ್ಲ. ಆದರೆ ನಾನು ಈಗ ಉಳಿದ ಕಲಾವಿದರಿಗೆ ಹೀಗೆ ಮಾಡೋಣ ಅಂದರೆ ಅದನ್ನು ಒಪ್ಪಿಕೊಳ್ಳುವಂಥ ಸನ್ನಿವೇಶ ಬರಬೇಕಾಗ್ತದೆ. ಅದು ಸವಾಲೇ. ಅದು ನಾನು ಆ ಯೋಗ್ಯತೆ ಬೆಳೆಸ್ಕೊಳ್ಬೇಕು, ಮತ್ತೊಬ್ಬರಿಗೆ ನಾನು ಹೇಳುವ ಯೋಗ್ಯತೆ ನಾನು ಬೆಳಿಬೇಕು. ಆದರೆ ಏನೆಂದರೆ ಈ ಒಂದು ಪರಂಪರೆಯ ಒಂದು ಅವ್ಯಕ್ತವಾದ ನಿರ್ದೇಶನ ಇದೆಯೋ ಅದರಲ್ಲಿ ನಾನು ಮುಂದುವರಿಸ್ಕೊಂಡು ಹೋಗ್ಬೋದು ಅಂತ ನನಗೆ ವಿಶ್ವಾಸ. ಈ ವರ್ಷ ನಿಮ್ಮ ಮೇಳ 75ನೇ ವರ್ಷ ಅಂದರೆ ಅಮೃತ ಮಹೋತ್ಸವವನ್ನು ಸಮೀಪಿಸ್ತಾ ಇದೆ. ಏನಾದರೂ ವಿಶೇಷ ಯೋಜನೆಗಳಿದೆಯಾ? ನನಗೆ ಈ ಅಮೃತ ಮಹೋತ್ಸವ ಎನ್ನುವಂಥದ್ದು ನನ್ನ ಮನಸ್ಸಿಗೆ ಎರಡು ಭಾವನೆಯನ್ನು ತರ್ತದೆ. ಒಂದು, ಇದರ ಎಲ್ಲ ಶ್ರೇಯಸ್ಸು ಇಲ್ಲಿವರೆಗೆ ರಥವನ್ನು ಎಳೆದುಕೊಂಡು ಬಂದಂಥ ತಂದೆಯವರೇ ಇಲ್ಲ ಅನ್ನುವಂಥ ನೋವು. ಯಾಕೆಂದರೆ ಈ ಅಮೃತ ಮಹೋತ್ಸವವನ್ನು ಆಚರಿಸಬೇಕಾದದ್ದು ಇಡೀ ಸಂಘಟನೆಯ ದೃಷ್ಟಿಯಿಂದ ಒಂದು ಅನಿವಾರ್ಯ ಒಂದು ಕೆಲಸ. ಅದು ಐತಿಹಾಸಿಕ ಒಂದು ಸನ್ನಿವೇಶ, ಆಚರಿಸಲೇಬೇಕು. ಆದರೆ ಆಚರಿಸುವುದಕ್ಕೆ ಸಂಪೂರ್ಣ ಅರ್ಹತೆ ಇದ್ದ ವ್ಯಕ್ತಿ ಇವತ್ತು ನಮ್ಮೊಟ್ಟಿಗಿಲ್ಲ. ಆದರೆ ಯೋಜನೆ ಹೆಚ್ಚು ಕಡಿಮೆ ತಂದೆಯವರದೇ ಯೋಜನೆ ಆಗಿತ್ತು. 75 ಫೆಬ್ರವರಿಯಲ್ಲಿ ಅವ್ರದ್ದು ಮಾಡಬೇಕು ಅನ್ನುವ ತೀರ್ಮಾನ ಇತ್ತು. ಆದರೆ ಅದಕ್ಕೆ ಸಂಬಂಧಪಟ್ಟು ನಾನು ಅವರ ಯೋಚನೆಯನ್ನು ಇದರಲ್ಲಿ ಜಾರಿಗೊಳಿಸಬೇಕು. ಆಮೇಲೆ ಅದೊಂದು ಭವ್ಯವಾದ ಕಾರ್ಯಕ್ರಮ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಡಿಸೆಂಬರ್ದಲ್ಲಿ ಏನೇನು ಕಾರ್ಯಕ್ರಮ ಮುಖ್ಯವಾಗಿ 75ನೇ ವರ್ಷದ ಅಮೃತ ಮಹೋತ್ಸವದ ಉದ್ಘಾಟನೆ, ಆಮೇಲೆ ಕೆರೆಮನೆ ಶಿವರಾಮ್ ಹೆಗಡೆ ಪ್ರಶಸ್ತಿ ಸಮಾರಂಭ, ಆಮೇಲೆ ನಮ್ಮ ಈ ಕೆರೆಮನೆ ಕುಟುಂಬದ ಕಲಾವಿದರ ಕುರಿತಾಗಿ ಗೋಷ್ಠಿಯನ್ನು ಇಟ್ಕೊಂಡಿದ್ದೇನೆ. ಆಮೇಲೆ ಯಕ್ಷಗಾನದ ಕುರಿತಾಗಿ ಒಂದು ಗೋಷ್ಠಿ, 2 ಗೋಷ್ಠಿಗಳಾಗ್ತದೆ. ಒಳ್ಳೆಯ ಕಾರ್ಯಕ್ರಮ. ಆಮೇಲೆ ತಂದೆಯವರ ಅಭಿಮಾನಿಗಳು ಸೇರಿ ಕೆಲವರು ಅವ್ರದ್ದೊಂದು ಕಂಚಿನ ಪ್ರತಿಮೆಯನ್ನು ಮಾಡಿದ್ದಾರೆ. ಅದು ಬೆಂಗಳೂರಲ್ಲಿ ಸಿದ್ಧ ಆಗ್ತಾ ಇದೆ. ಅದರ ಅನಾವರಣ ಇದೆ. ಎಲ್ಲಿ ಮಾಡ್ತೀರಿ ಅದು? ನಮ್ಮ ರಂಗಮಂದಿರದ ಆವರಣದಲ್ಲಿ. ನಮ್ಮ ಅನೇಕ ತಂದೆಯವರ ಅತ್ಯಂತ ಅಭಿಮಾನಿಗಳು, ಅವರ ಋಣಕ್ಕೆ ನಾನು ಎಷ್ಟು ಹೇಳಿದ್ರು ಕಡಿಮೆ, ನಮ್ಮ ಕೊಲ್ಲೂರು ನರಸಿಂಹ ಭಟ್ರು ಅಂತ ಅವರು ಹಾಗೂ ಅವರ ಸ್ನೇಹಿತರೆಲ್ಲ ಸೇರಿ ಕಂಚಿನ ಪ್ರತಿಮೆಯನ್ನೇ ಮಾಡಿ, ಯಕ್ಷಗಾನ ಒಬ್ಬ ಕಲಾವಿದನಿಗೆ ದೊಡ್ಡ ಮರ್ಯಾದೆ, ಅದರ ಅನಾವರಣ ಇದೆ. ಬಹುಶಃ ಇದು ಪ್ರಥಮ ಬಾರಿಗೆ ಇರ್ಬೋದು ಒಬ್ಬ ಯಕ್ಷಗಾನ ಕಲಾವಿದ ಪ್ರತಿಮೆ ಮಾಡುವಂಥ. ಖಂಡಿತ ಹೌದು. ಇಷ್ಟು ದೊಡ್ಡ ರೀತಿಯಲ್ಲಿ ಇದು ಪ್ರಥಮ, ಅದರಲ್ಲಿ ಏನು ಅನುಮಾನ ಇಲ್ಲ. ಖಂಡಿತ. ಆಮೇಲೆ 3 ದಿವಸ ಕಾರ್ಯಕ್ರಮ ಇದೆ. 3 ದಿವಸದಲ್ಲಿ ಇದು ಜೊತೆಗೆ ಗುರುವಂದನೆ ಅಂತ ನಾನು ಇನ್ನೊಂದು ಕಾರ್ಯಕ್ರಮ, ತಂದೆಯವರ ಒಟ್ಟಿಗೆ ಕಲಿತ ತಂದೆಯವರ ಶಿಷ್ಯತ್ವವನ್ನು ಸ್ವೀಕರಿಸಿದ ನಮ್ಮ ಮಂಡಳಿಯ ಯಕ್ಷಗಾನ ಕಲಾಕೇಂದ್ರದ ಎಲ್ಲ ವಿದ್ಯಾರ್ಥಿಗಳು ಅಹೋರಾತ್ರಿ ಒಂದು ಯಕ್ಷಗಾನ ಇಟ್ಕೊಂಡಿದ್ದಾರೆ. ಆಮೇಲೆ ತೆಂಕು ಬಡಗಿನ ಒಂದು ಯಕ್ಷಗಾನ ಇದೆ. ವಿಚಾರಗೋಷ್ಠಿ, ಪ್ರದರ್ಶನ, ಮತ್ತು ಈ ವರ್ಷದಿಂದ ತಂದೆಯವರ ಹೆಸರಿನಲ್ಲಿ ಕೆರೆಮನೆ ಶಂಭು ಹೆಗಡೆ ನೆನಪಿನ ರಾಷ್ಟ್ರೀಯ ನಾಟ್ಯೋತ್ಸವ ಆರಂಭಿಸಬೇಕು ಅಂತ ಈ ವರ್ಷ ಅದಕ್ಕೆ
ಆರಂಭ ಮಾಡಿ ತುಂಬ ಒಳ್ಳೆಯ ಯೋಜನೆಗಳನ್ನು ಹಾಕ್ಕೊಂಡಿದ್ದೀರಿ. ತಮ್ಮ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಲಿ ಅನ್ನುವಂಥ ಒಂದು ಹಾರೈಕೆಯನ್ನು ನಮ್ಮ ಎಲ್ಲ ಯಕ್ಷಗಾನದ ಪ್ರಿಯರ ಪರವಾಗಿ ನಾನು ಮಾಡ್ತಾ ಇದ್ದೇನೆ. ಹಾಗೆ ಈಗ ಮುಂದೆ ದಕ್ಷದ್ವರದ ಈಶ್ವರನಾಗಿ ಕೆರೆಮನೆ ಶಿವಾನಂದ ಹೆಗಡೆಯವರು, ದಕ್ಷ ಯಜ್ಞದ ಈಶ್ವರ. ನೃತ್ಯವದು ತಾಂಡವ ನೃತ್ಯವದು ತಾಂಡವ ನೃತ್ಯವದು ನೃತ್ಯವನು ತಾಂಡವ ನೃತ್ಯವನು ತಾಂಡವ ನೃತ್ಯವನು ಆಡಿದ ರುಂಡಮಾಲ ಶಿವನು ತಾಂಡವ ನೃತ್ಯವನು ಆಡಿದ ರುಂಡಮಾಲ ಶಿವನು ತಾಂಡವ ನೃತ್ಯವನು ತಾಂಡವ ನೃತ್ಯವನು ತಾಂಡವ ನೃತ್ಯವನು ಆಡಿದ ರುಂಡಮಾಲ ಶಿವನು ಆಡಿದ ರುಂಡಮಾಲ ಶಿವನು ಶಿವನು ಆಡಿದ ರುಂಡಮಾಲ ಶಿವನು ತಾಂಡವ ನೃತ್ಯವನು ಆಡಿದ ರುಂಡಮಾಲ ಶಿವನು ಆಡಿದ ರುಂಡಮಾಲ ಶಿವನು ರುಂಡಮಾಲ ಶಿವನು ಡಮ್ ಡಮ್ ಡಮರುಗ ನಾದವ ಸೃಷ್ಟಿಸೆ ಡಮ್ ಡಮ್ ಡಮರುಗ ನಾದವ ಸೃಷ್ಟಿಸೆ ಖಂಡ ಪರಶು ಬ್ರಹ್ಮಾಂಡವ ಮೋಹಿಸೆ 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 ಡಮ ಡಮ ಡಮರುಗ ಡಮ ಡಮ ಡಮರುಗ ನಾದವ ಸೃಷ್ಟಿಸ ಖಂಡ ಪರಶು ಬ್ರಹ್ಮಾಂಡವ ಮೋಹಿಸೆ ಪ್ರಮುಖರೆಲ್ಲ ಸೇರಿ ಕೈಲಾಸ ಪರ್ವತವನ್ನು ಏರಿ ಬಂದಿದ್ದೇವೆ. ನಿನ್ನ ಅಡಿನಾವರಿಯನ್ನು ಸೇರಿ ನಿಂತಿದ್ದೇವೆ. ಇದು ನಿನ್ನ ಪಾದ ಪದ್ಮಗಳಲ್ಲಿ ನಮ್ಮ ಅನಂತ ಪ್ರಣಾಮಗಳು. ನಮೋ ನಮಃ. ಓಹೋ ಹೋ ಹೋ 33 ಕೋಟಿ ದೇವತೆಗಳು ಇಲ್ಲಿಗೆ ಬಂದಿದ್ದೀರಿ. ನಿಮ್ಮನ್ನ ನೋಡಿದಾಗ ಸಂತೋಷ ಆಗ್ತಾ ಇದೆ ಮನಸ್ಸಿಗೆ. ಆಸನಗಳನ್ನೆಲ್ಲ ಕೊಟ್ಟಿದ್ದೇನೆ. ಎಲ್ಲರೂ ಕ್ಷೇಮವಷ್ಟೇ. ಸಮಾನುಗ್ರಹ. ನಿಮ್ಮ ಮುಖವನ್ನು ನೋಡಿದಾಗ ಆತಂಕ ಇಲ್ಲ, ದುಗುಡ ಇಲ್ಲ, ಸಮಾಧಾನ ಇದೆ. ಯಾವುದೋ ಸಂತೋಷವನ್ನು ಕಾಣ್ತಾ ಇದ್ದೇವೆ. ಆ ನೆಲೆಯಲ್ಲಿ ಏನು ಬಂದೀರಯ್ಯೋ ಏನು
ಇದೊಂದು ಹೊಸ ಕಲ್ಪನೆ ಅಂತ ನನಗೆ ಅನಿಸ್ತದೆ. ಅಂದರೆ ತಾಂಡವ ನೃತ್ಯ ಇಲ್ಲಿ ಬಡಗಿನಲ್ಲಿ ದಕ್ಷ ಯಜ್ಞ ಮಾಡುವಾಗ ಈ ರೀತಿಯ ಒಂದು ತೆರೆ ಕುಣಿತವನ್ನು ಈಶ್ವರನಿಗೆ ಕಾಣಿಸಿದೋರಿಸಿದ ಇಲ್ಲ. ಅಂದರೆ ಇಲ್ಲಿ ನಾನು ಅಯ್ಯೂನ್ ರೂರುಕ್ ಸಂಸ್ಕೃತ ಶ್ಲೋಕ ಏನು ಯಾವುದು ಈಶ್ವರನಿಂದ ಹುಟ್ಟಿದ ಶಬ್ದಗಳಿದೆಯೋ ಆಮೇಲೆ ಅದೇ ಭಾಷೆ ಆಯಿತು. ಅಲ್ಲಿಂದಲೇ ಈಗ ನಮ್ಮ ಕೃಷ್ಣನ ಒಡ್ಡೋಲಗದಲ್ಲಿ ಕಸ್ತೂರಿ ತಿಲಕೆ ಇದ್ದ ಹಾಗೆ ಈಗ ಈಶ್ವರನ ಪ್ರವೇಶಕ್ಕೆ ಯಾವ ಆರಂಭದ ಶ್ಲೋಕ ಇಲ್ಲ, ಅದಕ್ಕೆ ಒಂದು ಶ್ಲೋಕವನ್ನು ಬಳಸ್ಕೊಂಡು ಹೊಸ ಕಲ್ಪನೆ. ಹೌದು. ಆಮೇಲೆ ಒಂದು ಈ ಅಯ್ಯೂನ್ ರೂರುಕ್ ಇದನ್ನು ತೆಗೆದುಕೊಂಡು ಆಮೇಲೆ ಕಪ್ಪು ತೆರೆಯನ್ನು ಹಿಡಿದು ಈಶ್ವರ ಒಬ್ಬನೇ ತಾಂಡವ ನೃತ್ಯ ಮಾಡ್ತಾನೆ. ಕಪ್ಪು ತೆರೆ ಅವ ಇಡೀ ನಾಶದ ಸಂಕೇತ, ಅವನಿಂದ ಲಯಕರ್ತ ಅನ್ನುವ ದೃಷ್ಟಿಯಲ್ಲಿ. ಹೌದು. ಇಂತಹ ಹೊಸ ಕಲ್ಪನೆಗಳು ಬೇರೆ ಏನಾದರೂ ಇದೆಯಾ? ಬೇರೆ ಅಂದರೆ ನಮ್ಮ ವಾಲಿ ಮೋಕ್ಷ ನಾವು ವಿದೇಶಕ್ಕೆ ಕೊಂಡೊಯ್ಯುವಾಗ ಅಲ್ಲಿ ನಾವು ಹೆಚ್ಚು ಕೃತಿ ಅಂದರೆ ಮಾತಿಗಿಂತ ಹೆಚ್ಚು ಅಭಿನಯಕ್ಕೆ ಇದಕ್ಕೆ ಒತ್ತು ಕೊಟ್ಟುವ ಸಂದರ್ಭದಲ್ಲಿ ಈ ವಾಲಿ ಮೋಕ್ಷದಲ್ಲಿ ಸುಗ್ರೀವನ ಪ್ರವೇಶ ಎನ್ನುವಂಥ ಬಹಳ ದೀರ್ಘವಾಗಿ ಆಗ್ತದೆ. ನಮ್ಮ ಸಾಂಪ್ರದಾಯಿಕ ರಂಗಭೂಮಿಯಲ್ಲಿ ಬಹಳ ಹೊತ್ತು ಸುಗ್ರೀವ ಪೀಠಿಗೆ ಹೇಳ್ತಾರೆ. ಅವನ ಭಯ, ಅವನ ಗೊಂದಲ, ಅವನ ಏನೋ ಒಂದು ಪರಿಸ್ಥಿತಿ ಇದೆಯೋ ಅದನ್ನು ಪೂರ್ತಿ ನಾವು ತೆರೆ ಕುಣಿತದಲ್ಲಿ ಒಂದು ದೃಶ್ಯದಲ್ಲಿ ನಿರ್ಮಾಣ ಮಾಡಿದ್ದೇವೆ. ಅದು ರಸ ಮಾಡಿರುವಂಥ ಹೌದು, ಬಹಳ ಪರಿಣಾಮ ಆಗಿದೆ. ಇಡೀ ವಾಲಿ ವಧೆ ಎನ್ನುವಂಥದ್ದು ಒಂದು 4 ತಾಸು ಹೋಗುವಂಥ ಕಥೆ. ಅದು 1.25 ಗಂಟೆಗೆ ನಾವು ಮುಗಿಸಿದ್ದೇವೆ. ಪ್ರದರ್ಶನ ಪರಿಣಾಮ ಕೂಡ ಆಗಿದೆ, ತುಂಬ ಪರಿಣಾಮ. ವಾಲಿ ಮೋಕ್ಷಕ್ಕೆ ವಿಮರ್ಶಕರ ಒಳ್ಳೆಯ ಬೆಂಬಲ ಸಿಕ್ಕಿದೆ. ಹೌದು, ಜನಸಾಮಾನ್ಯರು ವಿಮರ್ಶಕರು ಒಪ್ಪಿಕೊಂಡಿದ್ದಾರೆ. ವಾಲಿ ಮೋಕ್ಷದಲ್ಲಿ ರಾಮನ ವೇಷವನ್ನು ಸಹ ನಾವು ಸಂಪೂರ್ಣ ಆಭರಣವನ್ನು ತೊಟ್ಟಿಯೇ ಮಾಡ್ತಾ ಇದ್ದೇವೆ. ಶಿವಾನಂದ ಹೆಗಡೆಯವರು ಕೇವಲ ಒಬ್ಬ ಯಕ್ಷಗಾನ ಕಲಾವಿದ ಮಾತ್ರ ಅಲ್ಲ, ತಾವು ಕಥಕ್ಕಳಿಯನ್ನು ಕಲ್ತಿದ್ದೀರಿ, ಚಲನಚಿತ್ರದಲ್ಲಿ ಅಭಿನಯ ಮಾಡಿದ್ದೀರಿ, ಕಥಕ್ ಮತ್ತು ಟಿ ವಿ ಧಾರಾವಾಹಿಗಳಲ್ಲಿ ಕೂಡ ಅಭಿನಯ ಮಾಡಿದ್ದೀರಿ. ಯಕ್ಷಗಾನವನ್ನು ಈ ಎಲ್ಲ ಕಲೆಗಳಿಗೆ ಯಾವ ರೀತಿ ಹೋಲಿಕೆ ಮಾಡಲಿಕ್ಕೆ ಇಚ್ಛಿಸ್ತೀರಿ? ಭಾಳ ಸಂಕ್ಷಿಪ್ತವಾಗಿ ಹೇಳೋದಾದರೆ. ಸಂಕ್ಷಿಪ್ತವಾಗಿ ಅಂದರೆ ನಾನು ದೆಹಲಿಯಲ್ಲಿದ್ದಾಗ ಕಥಕ್ಕನ್ನು ಅಭ್ಯಾಸ ಮಾಡಿದೆ. ಚಾವು ಮತ್ತು ಹೊಸ ಆಧುನಿಕ ನೃತ್ಯಗಳನ್ನು ಸಹ ನಮ್ಮ ಕೋರಿಯೋಗ್ರಫಿಗೆ ಹೆಲ್ಪ್ ಆಗ್ತದೆ ಅಂತ ನಾನು ಅಭ್ಯಾಸ ಮಾಡಿದೆ. ಆಮೇಲೆ ಬೆಂಗಳೂರಿಗೆ ಬಂದಾಗ ಸ್ವಲ್ಪ ಮಟ್ಟಿಗೆ ಭರತನಾಟ್ಯದ ಕೆಲವು ಅಲರಿ ಪೂಜೆ ತಿಸ್ವರ ಅದನ್ನೆಲ್ಲ ಅಭ್ಯಾಸ ಮಾಡಿದೆ. ಇದೆಲ್ಲ ನಮ್ಮ ಕಲೆಗೆ ಪೂರಕ. ಇನ್ನೊಂದು ಅಧ್ಯಯನ ಇದ್ದಾಗ ನಮಗೆ ಈ ಕಲೆಯ ಹೆಚ್ಚಿನ ಒಳ್ಳೆಯದು ಕೆಡುಕು ಎಲ್ಲ ಅರ್ಥ ಆಗ್ತದೆ ದೃಷ್ಟಿಯಲ್ಲಿ. ಸಂದರ್ಭಕ್ಕೆ ಅದು ಧಾರಾವಾಹಿಯಲ್ಲೂ ಅಷ್ಟೇ ಆ ಒಂದು ಮಾಧ್ಯಮ ನಮಗೆ ಹೇಗೆ ಅನಿಸ್ತದೆ ಅನ್ನೋ ದೃಷ್ಟಿಯಲ್ಲಿ ಪಾತ್ರ ಮಾಡಿದ್ದೇನೆ. ಸರಿ, ನಿಮ್ಮ ಹೆಸರುಗಳನ್ನು ನೋಡುವಾಗ ಶಿವರಾಮ ಹೆಗಡೆಯವರು, ಶಂಭು ಹೆಗಡೆಯವರು, ಶಿವಾನಂದ ಹೆಗಡೆಯವರು, ನಿಮ್ಮ ಮಕ್ಕಳಿಗೆ ಏನಂತ ಹೆಸರಿಟ್ಟಿದ್ದೀರಿ? ಒಬ್ಬ ಹಿರಿಯವ ಶ್ರೀಧರ, ಕಿರಿಯವ ಶಶಿಧರ, ಮತ್ತೆ ಪುನಃ ಶಕಾರ ಅಲ್ವಾ? ಏನಾದರೂ ವಿಶೇಷ ಇದೆ ಇದರಲ್ಲಿ? ಏನು ವಿಶೇಷ ಏನಿಲ್ಲ, ಅದು ಸಹಜವಾಗಿ ಬಂದಿದ್ದು. ಯಾಕೆಂದರೆ ನಮ್ಮ ಮಗ ಶ್ರೀಧರನಿಗೆ ಹಿರಿಯ ಮಗನಿಗೆ ತಂದೆಯವರ ಹೆಸರಿಡಬೇಕು ಅಂತಿತ್ತು, ಶಂಭು ಅಂತ. ಆದರೆ ತಾಯಿಯವರು ಹೇಳಿದ್ರು ನಂಗೆ ಅವನು ಕರೀಲಿಕ್ಕೆ ಆಗೋದಿಲ್ಲ. ಆಗ ಅಷ್ಟೊತ್ತಿಗೆ ಒಬ್ಬ ಹಿರಿಯ ಗುರುಗಳು ನಮಗೆ ಮಗನಿಗೆ ಅವರೇ ನಾಮಕರಣ ಮಾಡಿದ್ರು. ಶಶಿಧರ ಅನ್ನೋದು ಅವನಿಗೆ ಏನಾಯಿತು ಅಂದರೆ ಶಿವರಾತ್ರಿ ದಿವಸ ಹುಟ್ಟಿದ್ರಿಂದ ಅವನಿಗೆ ಈಶ್ವರನ ಹೆಸರು, ಅದರಲ್ಲಿ 5 ಹೆಸರಲ್ಲಿ ತಂದೆಯವರ ಹೆಸರು ಇದೆ ಅವನಿಗೆ. ಹೀಗೆ ಬಂದಿದೆ ಅದು. ಈಗ ತಮ್ಮ ಮಕ್ಕಳು ಕೂಡ ಯಕ್ಷಗಾನದಲ್ಲಿ ವೇಷ ಮಾಡ್ತಾರೆ? ನನ್ನ ಮಗ ಶ್ರೀಧರ ವೇಷ ಮಾಡ್ತಾನೆ. ಅವನು ಸ್ವಲ್ಪ ಕಲೆ ಬಗ್ಗೆ ಆಸಕ್ತಿ ಇದೆ, ತಬಲಾ ಅಭ್ಯಾಸ ಮಾಡ್ತಾನೆ. ಪರಂಪರೆಯನ್ನು ಮುಂದುವರಿಸ್ಕೊಂಡು ಹೋಗುವಂಥ ಒಂದು ನನಗೆ ಆಸೆ ಇದೆ, ಆಗಬಹುದು ಅಂತ. ಯಾಕೆಂದರೆ ಬೆಳೆದು ಇಷ್ಟು ದೊಡ್ಡ ಸಂಸ್ಥೆ ಆದ್ದರಿಂದ ಮುಂದುವರಿಸಲಿ ಅಂತ. ಈಗ ನಾವು ಕಾರ್ಯಕ್ರಮದ ಮುಕ್ತಾಯದ ಹಂತಕ್ಕೆ ಬರ್ತಾ ಇದ್ದೇವೆ. ಕೆಲವು ಫೋಟೋಗ್ರಾಫ್ಸ್ ಇದೆ ನಮ್ಮ ಹತ್ರ, ಅದನ್ನು ಈಗ ತೋರಿಸ್ತಾರೆ, ತಾವು ಒಂದೊಂದರ ಬಗ್ಗೆ ವಿವರಣೆ ಕೊಡ್ತಾ ಹೋಗ್ಬೇಕು. ಆಯಿತು. ಇದು ನಮ್ಮ ಪರಂಪರೆಯ ಕಿರೀಟ, ಯಕ್ಷಗಾನ ರಾಜವೇಷದ ಕಿರೀಟ. ಹೌದು. ನಾವು ಇದಕ್ಕೆ ದಿವಸ ಪೂಜೆ, ಗಣಪತಿ ಪೂಜೆ ಮಾಡುವಾಗ ಮನೆಯಲ್ಲಿ ಪೂಜೆ ಮಾಡ್ತೇವೆ. ನಾವು ಸಂಪೂರ್ಣ ಮಹಾಗಣಪತಿ ಅದು ಅಂತ ತಿಳ್ಕೊಂಡಿದ್ದೇವೆ. ಇದು ತಂದೆಯವರು ನಮ್ಮ ರಂಗಮಂದಿರದ ಆರಂಭದ ದಿವಸ ಅವನಿಗೆ ವೇಷ ಹಾಕಿ ಅವರೇ ಗಜ್ಜೆ ಕಟ್ಟಿ ವೇಷ ಮಾಡಿಸಿ ಸಂತೋಷ ಪಡ್ತಾ ಇರೋ ಸನ್ನಿವೇಶ. ಸರಿ, ಇದು ನಮ್ಮ ಕುಟುಂಬ. ಯಾರ್ಯಾರಿದ್ದಾರೆ? ತಂದೆಯವರು, ತಾಯಿಯವರು, ನನ್ನ ಮಗ ಶ್ರೀಧರ, ನನ್ನ ಹೆಂಡತಿ ರಾಜೇಶ್ವರಿ, 2ನೇ ಮಗ ಶಶಿಧರ. ಸರಿ. ಇದು ಶಿವರಾಮ ಹೆಗಡೆ ಅಜ್ಜ, ಅವರ ಜರಾಸಂಧನ ಪಾತ್ರ. ಇದು ರಾಮನಿಗೆ ನಾವು ಹಾಕಿರುವ ವೇಷಭೂಷಣ. ಕ್ಯಾಲೆಂಡರ್ ರಾಮ ಆಗಬಾರ್ದು, ಇದು ರಾಮ. ಇದು ಅದೇ, ಇದು ಭೀಮ. ನಮ್ಮ ಉತ್ತರ ಕನ್ನಡದಲ್ಲಿ ಮುಂಡಾಸವನ್ನು ಕಟ್ತಾರೆ ಭೀಮನಿಗೆ, ಕಪ್ಪು ಮುಂಡಾಸ. ಇದು ಅದೇ, ಇದು ತಂದೆಯವರ ಪಾತ್ರ, ರಾಜವೇಷ. ಹೌದು. ಇದು ಒಂದು ಪಾತ್ರವೇ, ಕುಟುಂಬದ ಚಿತ್ರ. ಇದು ನನ್ನ ಸ್ತ್ರೀವೇಷ.
ದಮಯಂತಿ ಪುನಃಸ್ವಯಂವರಾದರೆ ನಾನು ಚೈದ್ರಾಣಿ ಮಾಡ್ತಾ ಇದ್ದೆ. ಇದು ಮಗ ಶ್ರೀಧರ್ ಅಂತ. ಇದು ಬಾಳಪ್ಪ ಅವರು ನಮ್ಮ ರಂಗಮಂದಿರಕ್ಕೆ ಬಂದಾಗ. ಇದು ವಾಲಿ ಮೋಕ್ಷ, ನಾವು ಆಟವೇ ಪಾಠ ಅಂತ ಎಲ್ಲ ಸ್ಕೂಲುಗಳಿಗೆ ಯಕ್ಷಗಾನ ಪ್ರಸಾರಕ್ಕಾಗಿ ಸುದ್ದಿ ಪತ್ರಿಕೆಗಳಲ್ಲಿ ಕೂಡ ಅದು ಬಂತು. ಇಡಗುಂಜಿ ಮೇಳದ ಆಟವೇ ಪಾಠ. ಇದು ತಂದೆಯವರು ಇಡಗುಂಜಿಯಲ್ಲಿ ಕೊನೆಯ ಪಾತ್ರದ ದೃಶ್ಯ. ಇದು ನಮ್ಮ ರಂಗಮಂದಿರ. ಇದು ಹರಿಶ್ಚಂದ್ರದ ಕಥೆಯದ್ದು. ಇದು ಗದಾಯುದ್ಧದ ಒಂದು ಸನ್ನಿವೇಶ. ಇದು ಶಿವರಾಮ್ ಹೆಗಡೆಯವರು, ಮಾಬಲ್ ಹೆಗಡೆಯವರು, ತಂದೆಯವರು, ನನ್ನ ತಾಯಿ ಹಾಗೂ ನಾನು ಇರುವಂಥ. ಇದು ಕೃಷ್ಣನ ಪಾತ್ರ. ಇದು ನಾನು ಅಮೇರಿಕಕ್ಕೆ ಹೋದಾಗ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಿರೀಟದ ವೇಷ. ಪ್ರಿಯ ವೀಕ್ಷಕರೇ, ನಾವು ಕಾರ್ಯಕ್ರಮದ ಮುಕ್ತಾಯದ ಹಂತಕ್ಕೆ ಬರ್ತಾ ಇದ್ದೇವೆ. ಈಗ ಮುಕ್ತಾಯದ ಮಾತುಗಳಿಗಾಗಿ ಕೆರೆಮನೆ ಶಿವಾನಂದ ಹೆಗಡೆಯವರು. ನನಗೆ ಈ V4 ಮೀಡಿಯಾಕ್ಕೆ ಈ ಸಂದರ್ಶನದ ಈ ಒಂದು ನನ್ನ ಅನಿಸಿಕೆಯನ್ನು ಹಂಚಿಕೊಳ್ಳುವುದಕ್ಕೆ ಅವಕಾಶ ನೀಡಿದಂಥ ಎಲ್ಲ ಸ್ನೇಹಿತರಿಗೆ, ಅಜಿತ್ ಹೆಗಡೆಯವರಿಗೆ ನಾನು ಅತ್ಯಂತ ಧನ್ಯವಾದವನ್ನು ಹೇಳಬಯಸ್ತೇನೆ. ಇದೊಂದು ಯಕ್ಷಗಾನಕ್ಕೆ ಪೂರಕವಾದಂಥ ಒಂದು ಬಹಳ ಒಳ್ಳೆಯ ಕಾರ್ಯಕ್ರಮ ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತಾ ಇದೆ. ಇದಕ್ಕೆ ತಂದೆಯವರಿಗೂ ಇಲ್ಲೊಂದು ಅವಕಾಶವನ್ನು ತಾವು ಕೊಟ್ಟಿದ್ದೀರಿ. ಈ ಎಲ್ಲ ಕಾರಣದಿಂದ ಮೀಡಿಯಾದಲ್ಲಿ ತಂದೆಯವರು ಹೇಳಿದ್ದನ್ನು ನಾನು ನೋಡಿದ್ದೇನೆ. ಯಕ್ಷಗಾನಕ್ಕೆ ಬಹಳ ಕಡಿಮೆ ಸಮಯ ಇದ್ದಾಗ ಇಲ್ಲಿ ವಿಫಲವಾಗಿ ಸಮಯವನ್ನು ಕೊಟ್ಟು, ಖಂಡಿತವಾಗಿ 1.5 ಗಂಟೆಗಳಷ್ಟು ಕಾಲ ಬಹಳ ದೊಡ್ಡ ಒಂದು ಅದ್ಭುತ. ಇಂತಹ ಅದ್ಭುತಗಳು ಕೆಲವೊಮ್ಮೆ ಯಕ್ಷಗಾನದ ಮಟ್ಟಿಗೆ ಈ ದಕ್ಷಿಣ ಕನ್ನಡದ ನೆಲದಲ್ಲಿ ಆಗ್ತಾ ಇರೋದು ಬಹಳ ಒಂದು ಸಹಜ ಕ್ರಿಯೆ ಅದು. ಯಾಕೆಂದರೆ ಅಷ್ಟು ಪ್ರೀತಿಯಿಂದ ನೋಡುವಂಥ ಒಂದು ಈ ದಕ್ಕ ಜಿಲ್ಲೆ. ಹೌದು. ಹಾಗೆಯೇ ನಾನು ಎಲ್ಲ ತಮ್ಮ ಈ ಸಂಬಂಧಪಟ್ಟಂಥ ಎಲ್ಲ V4 ಮೀಡಿಯಾದ ಎಲ್ಲ ಸ್ನೇಹಿತರಿಗೂ, ವೀಕ್ಷಕ ಮಹಾಶಯರಿಗೂ, ಪ್ರಶ್ನೆ ಕೇಳಿದಂಥ ಎಲ್ಲ ಸ್ನೇಹಿತರಿಗೂ, ನನಗೆ ಸಂದರ್ಭದಲ್ಲಿ ಒದಗಿದಂಥ ನಮ್ಮ ಸ್ನೇಹಿತರಿಗೂ ನಾನು ಅತ್ಯಂತ ಆಭಾರಿಯಾಗಿದ್ದೇನೆ. ಮತ್ತು ಒಂದು ವಿಷಯ ಅಂದರೆ, ನಮ್ಮ ಕುಟುಂಬದಲ್ಲಿ ಈಗ ನನ್ನ ಮಗ ಹೇಗೆ ಯಕ್ಷಗಾನವನ್ನು ಮುಂದುವರಿಸ್ತಾ ಇದ್ದಾನೆ, ಹಾಗೆ ನನ್ನ ಚಿಕ್ಕಪ್ಪ ಗಜಾನ್ ಹೆಗಡೆಯವರ ಮಗ ಶಿವರಾಮನು ಸಹ ವೇಷ ಮಾಡ್ತಾನೆ. ಅವನ ಮಗನೂ ವೇಷ ಅಭ್ಯಾಸವನ್ನು ಮಾಡ್ತಾ ಇದ್ದಾನೆ. ಹೀಗೆ ಎಲ್ಲ ಕುಟುಂಬಕ್ಕೆ, ಎಲ್ಲ ಕುಟುಂಬದ ಸದಸ್ಯರ ಪರವಾಗಿ ಈ ಸಂದರ್ಭದಲ್ಲಿ ನಿಮಗೂ ಹಾಗೂ ಎಲ್ಲರಿಗೂ ಇನ್ನೊಮ್ಮೆ ಧನ್ಯವಾದವನ್ನು, ನಮಸ್ಕಾರವನ್ನು ಹೇಳ್ತೇನೆ. ಪ್ರಿಯ ವೀಕ್ಷಕರೇ, ನಮ್ಮ ಪ್ರೀತಿಯ ಕರೆಗೆ ಹೋಗೊಟ್ಟು ದೂರದ ಹೊನ್ನಾವರದಿಂದ ಇಲ್ಲಿಯವರೆಗೆ ಬಂದು ತಮ್ಮ ಅನಿಸಿಕೆಯನ್ನು ಮುಕ್ತವಾಗಿ ನಮ್ಮೊಂದಿಗೆ ಹಂಚಿಕೊಂಡಂತಹ ಕೆರೆಮನೆ ಶಿವಾನಂದ ಹೆಗಡೆಯವರನ್ನು ತಮ್ಮೆಲ್ಲರ ಪರವಾಗಿ ಕೃತಜ್ಞತೆಯಿಂದ ನಮಿಸ್ತಾ ಇದ್ದೇನೆ. ಅಷ್ಟು ಮಾತ್ರ ಅಲ್ಲ, ಈ ಕಾರ್ಯಕ್ರಮ ಹೀಗೆ ಮುಂದುವರಿಯಬೇಕಾದರೆ ತಮ್ಮೆಲ್ಲರ ಪ್ರೀತಿ, ಪ್ರೋತ್ಸಾಹ, ಸಲಹೆ, ಸೂಚನೆ ಎಲ್ಲ ಅಗತ್ಯ ಇದೆ. ಅದನ್ನೆಲ್ಲ ತಾವು ಕಾಲಕ್ಕೆ ಮಾಡ್ತೀರಿ ಎನ್ನುವಂತಹ ನಂಬಿಕೆ ಕೂಡ ನನಗಿದೆ. ನಮ್ಮ ಮುಂದಿನ ಕಾರ್ಯಕ್ರಮಗಳಲ್ಲಿ ಶ್ರೀಯುತ ಬಾಲಕೃಷ್ಣ ಶೆಟ್ಟಿ ಕಟೀಲ್ ಅವರೊಟ್ಟಿಗೆ ಕೆಲವೊಂದು ಸಂದರ್ಭದಲ್ಲಿ ಶ್ರೀ ನಾರಾಯಣ ಯಾಜಿಯವರು, ಅವರು ಗ್ರಾಮೀಣ ಬ್ಯಾಂಕಿನ ಉನ್ನತ ಅಧಿಕಾರಿಯಾಗಿದ್ದಾರೆ. ಅವರು ಯಕ್ಷಗಾನದ ಒಬ್ಬ ಉತ್ತಮ ಮಟ್ಟದ ಅರ್ಥಧಾರಿ ಕೂಡ ಹೌದು. ಯಕ್ಷಗಾನ ಕಲಾವಿದರ ಒಡನಾಟ ಅವರಿಗೆ ಭಾಳಷ್ಟಿದೆ. ಅವರು ಕೂಡ ತಮ್ಮನ್ನು ತೊಡಗಿಸಿಕೊಳ್ಳಲಿಕ್ಕಿದ್ದಾರೆ. ಈ ಹಿಂದೆ ಅವರು ತಮ್ಮನ್ನು ತೊಡಗಿಸಿಕೊಳ್ಳಬೇಕಾಗಿತ್ತು, ಕಾರಣಾಂತರದಿಂದ ಅದು ಇಲ್ಲಿವರೆಗೆ ಮುಂದುವರಿತು. ಅವರನ್ನು ಕೂಡ ಇದೇ ರೀತಿಯ ಪ್ರೋತ್ಸಾಹವನ್ನು ನೀವು ಮಾಡಬೇಕಾಗಿ ನಾನು ಕೇಳಿಕೊಳ್ತೇನೆ. ಹಾಗೂ ತಮ್ಮೆಲ್ಲರನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ವಂದಿಸ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ನಮಸ್ಕಾರ. ಭೂಷಣ